ರಾಜಕೀಯ ಬೆಳವಣಿಗೆ ಎಲ್ಲವನ್ನೂ ಕೂಡ ದುಡ್ಡಿಗೆ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ಇವತ್ತು ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ನಾವು ಮಾತನಾಡ್ತಾ ಇದ್ದೇವೆ. ದೊಡ್ಡ ಮಟ್ಟದಲ್ಲಿ ರಾಜ್ಯವನ್ನು ಬೆಚ್ಚಿ ಬೀಳಿಸಿದಂತಹ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ತೆಯಾದಂತಹ ಬಾಂಬ್ ಪ್ರಕರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಎಸ್, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಂಬಾನೇ ಸುರಕ್ಷಿತವಾಗಿರುವಂತಹ ತಾಣ. ಹೈ ಅಲರ್ಟ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, CCTV ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ತುಂಬಾ ಕಷ್ಟ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ. ಆದರೆ ಯಾರೋ ಒಬ್ಬ ಬರ್ತಾನೆ, ಅಲ್ಲಿ ಬಾಂಬ್ ಇಟ್ಟು ಹೋಗ್ತಾನೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಇನ್ನೊಂದ್ ಕಡೆ ಅನೇಕ ಗಲಭೆಗಳು, ಅನೇಕ ಘಟನೆಗಳು ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇದೆ, ಮಂಗಳೂರಿನಲ್ಲಿ ನಡೀತಾ ಇದೆ. ಈ ಒಂದು ಘಟನೆ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಕಪ್ಪು ಚುಕ್ಕೆಯಾಗಿದೆ ಅನ್ನುವಂಥದ್ದು. ದೊಡ್ಡ ಮಟ್ಟದಲ್ಲಿ ಮುನ್ನೆ ಒಂದು ರಿಸರ್ಚ್ ನಡೆಯುತ್ತೆ. ಆ ರಿಸರ್ಚ್ ಡಿಕ್ಲೇರ್ ಮಾಡುತ್ತೆ, ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ನಮ್ಮ ಮಂಗಳೂರು ನಗರ, ವಾಸಿಸಲು ಸುರಕ್ಷಿತವಾಗಿರುವಂತಹ ನಗರ ಅನ್ನುವಂಥದ್ದು. ಜಗತ್ತಿನಲ್ಲಿ 43ನೇ ಸ್ಥಾನಕ್ಕೆ ಬರುತ್ತೆ ನಮ್ಮ ಮಂಗಳೂರು ನಗರ, ವಾಸಿಸಲು ಸುರಕ್ಷಿತವಾಗಿರುವಂತಹ ನಗರ. ಆದರೆ ಇಂತಹ ಒಂದು ಘಟನೆ ಕೇವಲ 48 ಗಂಟೆಗಳಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಬಾಂಬರ್ ಬರ್ತಾನೆ, ಸಜೀವವಾಗಿರುವಂತಹ ಬಾಂಬ್ ಪತ್ತೆಯಾಗುತ್ತೆ ಅನ್ನುವಂಥದ್ದು. ದೊಡ್ಡ ಮಟ್ಟದ ತಲ್ಲಣ, ದೊಡ್ಡ ಮಟ್ಟದ ಆತಂಕ ಎಲ್ಲವೂ ಕೂಡ ನಡೆಯುತ್ತೆ. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅಷ್ಟಕ್ಕೂ ಕೂಡ ಇಷ್ಟು ದಿನ ಚರ್ಚೆ ಆಗ್ತಾ ಇದ್ದದ್ದು, ಒಂದು ದಿನ ಸೋಮವಾರ ಮಂಗಳವಾರ ಚರ್ಚೆ ಆಗ್ತಾ ಇದ್ದದ್ದು, ಯಾರು ಬಾಂಬರ್, ಯಾತಕ್ಕೋಸ್ಕರ ಇಟ್ಟಿದ್ದಾರೆ, ಏನ್ ಕಾರಣ ಆಗಿರ್ಬೋದು, ಯಾವುದೋ ಒಂದು ರಾಷ್ಟ್ರ ನಿರ್ಮಾಣ ಮಾಡ್ತಾರಾ ಅಥವಾ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಇದರ ಹಿಂದೆ ಯಾವ ಸಂಘಟನೆಗಳಿವೆ, ಏನ್ ಅಜೆಂಡಾ ಇದೆ. ಎಸ್, ನಮ್ಗೆ ಗೊತ್ತಿತ್ತು ಇದೇ ಅಜೆಂಡಾ, ಇದೇ ಆಗ್ತಾ ಇದೆ, CAA ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಆಗ್ತಾ ಇರುವಂತಹ ಅನೇಕ ವಿಷಯಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಆ ಆರೋಪಿ ಮುಂದೆ ಬಂದಿದ್ದಾನೆ. ಆ ಆರೋಪಿ ಯಾರು ಅಂತ ಹೇಳಿದ್ರೆ ಮಾನಸಿಕ ಆರೋಪಿ, ಮಾನಸಿಕ ಖಿನ್ನತೆಗೊಳಗಾದಂತಹ ಆರೋಪಿ, ಸಮಾಜದ ವ್ಯವಸ್ಥೆಯಿಂದ ಶೋಷಿಸಲ್ಪಟ್ಟಂತಹ ಒಬ್ಬ ಆರೋಪಿ. ತುಂಬಾ ಕಷ್ಟ ಆಗಿತ್ತು ಅವನಿಗೆ, ತುಂಬಾ ಓದಿದ್ದಂತೆ, ವಿದ್ಯಾವಂತ, ಕಲ್ತಿದ್ದ, ಎಲ್ಲವೂ ಕೂಡ ಆಗಿದ್ದ. ಆದ್ರೆ ಅವನ ವಿದ್ಯಾವಂತ ಅರ್ಹತೆ ಏನಿದೆ ಅದಕ್ಕೆ ಸರಿಯಾಗಿ ಕೆಲಸ ಸಿಗ್ಲಿಲ್ಲ, ಅದಕ್ಕೋಸ್ಕರ ಈ ಕೃತ್ಯ ಮಾಡಿದ್ದಾನೆ ಅನ್ನುವಂಥದ್ದು. ಇದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ವೆರಿ ಇಂಟ್ರೆಸ್ಟಿಂಗ್ ಕಹಾನಿಗಳು ಕೂಡ ಇದೆ. ಮಾನಸಿಕ ಬಾಂಬರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ನಿತಿನ್ ಸಾಲಿಯಾನ್. ರಾಜಕೀಯ ಬೆಳವಣಿಗೆ ಎಲ್ಲವನ್ನೂ ಕೂಡ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ. ಎಸ್, ಆರೋಪಿ ಸಿಕ್ಕಿದ್ದಾನೆ. ಆದಿತ್ಯ ರಾವ್ ಅನ್ನುವಂಥ ಆರೋಪಿ ಪೊಲೀಸರಿಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ಎಸ್, ನಾನೇ ಬಾಂಬ್ ಇಟ್ಟದ್ದು, ನಾನೇ ಈ ಕೆಲಸ ಮಾಡಿದ್ದು, ಈ ಹಿಂದೆಯೂ ಕೂಡ ನಾನು ಕೆಲಸ ಮಾಡಿದ್ದೆ, ಹುಸಿ ಬಾಂಬ್ ಕರೆಯೂ ಕೂಡ ಕೊಟ್ಟಿದ್ದೆ, ನಾನು ಜೈಲುವಾಸ ಅನುಭವಿಸಿದ್ದೆ, ಈಗ ಮತ್ತೊಮ್ಮೆ ಇದೇ ಕೆಲಸ ಮಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ನನಗೆ ಈ ಸಮಾಜದ ಮೇಲೆ ಕೋಪ ಇದೆ, ತಾಪ ಇದೆ, ನನ್ನ ವಿದ್ಯಾರ್ಹತೆಗೆ ತಕ್ಕಾಗಿ ಕೆಲಸ ಸಿಗ್ಲಿಲ್ಲ, ನಿರುದ್ಯೋಗ ಸಮಸ್ಯೆ ಇದೆ, ಮಾನಸಿಕ ಖಿನ್ನತೆ ಇದೆ, ಎಲ್ಲಾ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಾನು ಸಮಾಜಕ್ಕೆ ಎದುರಾಗಿ ಹೋಗ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಅವನಿಗೆ ಸಮಸ್ಯೆ ಆಗಿದೆ, MBA ಪದವೀಧರ, ಇಂಜಿನಿಯರಿಂಗ್ ಪದವೀಧರ, ಎಲ್ಲವೂ ಕೂಡ ಕೆಲಸ ಮಾಡಿದ್ದಾನೆ, ಆದರೆ ಯಾವುದೂ ಸರಿ ಇಲ್ಲ ಅನ್ನುವಂಥದ್ದು. ಈಗ ಮಾನಸಿಕ ಖಿನ್ನತೆಗೊಳಗಾದಂತಹ ಯುವಕ ಅನ್ನುವಂತಹ ಮಾತುಗಳು. ಅಷ್ಟಕ್ಕೂ ಕೂಡ ಯಾರು ಈ ಬಾಂಬರ್, ಏನಾಗಿದೆ, ನಿಜವಾಗ್ಲೂ ಕೂಡ ಹೌದಾ ಅನ್ನುವಂಥದ್ದು ಒಂದ್ಸಲ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನಾಗಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಚರ್ಚೆ ಮುಂದುವರಿಯುತ್ತೆ. ಮತ್ತೆ ಎಸ್, ನೋಡ್ಕೊಂಡು ಬನ್ನಿ. ಮಂಗಳೂರು ಬಾಂಬ್ ಪತ್ತೆ ಪ್ರಕರಣ. ಬಾಂಬ್ ಇಟ್ಟಿದ್ದು ನಾನೇ, ಆರೋಪಿ ಆದಿತ್ಯ ರಾವ್. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆ ಪ್ರಕರಣ. ಶಂಕಿತ ಆರೋಪಿ ಇಂದು ಬೆಂಗಳೂರಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ IGP ನೀಲಮಣಿ ರಾಜು ಅವರ ಎದುರು ಬೆಳಗ್ಗೆ ಶರಣಾಗಿದ್ದಾನೆ. ಬಾಂಬ್ ಇಟ್ಟಿದ್ದು ನಾನೇ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿ ಈತ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ಹೇಳಲಾಗಿದೆ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಾಂಬ್ ಇಟ್ಟಿದ್ದ ಸಂದರ್ಭ ಬಜ್ಪೆ ವಿಮಾನ ನಿಲ್ದಾಣದ CCTVಗಳನ್ನ ಪರಿಶೀಲಿಸಿದ ಮಂಗಳೂರು ಪೊಲೀಸರಿಗೆ ಆದಿತ್ಯ ರಾವ್ ಮೇಲೆ ಶಂಕೆ ವ್ಯಕ್ತವಾಗಿತ್ತು. ಈತನೇ ಕೃತ್ಯ ಎಸಗಿರಬಹುದು ಎನ್ನುವ ಅನುಮಾನದ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರಿಗೆ ಈತನ ಭಾವಚಿತ್ರವನ್ನ ಕಳುಹಿಸಿಕೊಟ್ಟಿದ್ರು. ಶಂಕಿತ ತುಳು ಮಾತನಾಡ್ತಾ ಇದ್ದ ಹಿನ್ನೆಲೆಯಲ್ಲಿ
ಈತನ್ನೇ ಮತ್ತೊಮ್ಮೆ ಈ ಕೃತ್ಯ ಎಸಗಿರಬಹುದು ಎನ್ನುವುದಕ್ಕೆ ಪುಷ್ಟಿ ಸಿಕ್ಕಿತ್ತು. 2018ರಲ್ಲಿ ಆದಿತ್ಯ ರಾವ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹುಸಿ ಬಾಂಬ್ ಕರೆಯನ್ನ ಮಾಡಿದ್ದ. ಈ ಪ್ರಕರಣದಲ್ಲಿ 9 ತಿಂಗಳು ಜೈಲು ಶಿಕ್ಷೆಯನ್ನ ಅನುಭವಿಸಿ ಬಿಡುಗಡೆಯೂ ಆಗಿದ್ದ. ಉಡುಪಿ ಜಿಲ್ಲೆ ಮಣಿಪಾಲದ ಹುಡ್ಕೋ ಕಾಲೋನಿಯಲ್ಲಿ ವಾಸವಾಗಿದ್ದ ಆದಿತ್ಯ ರಾವ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದ. ಉದ್ಯೋಗ ಸಂಬಂಧ ಬೆಂಗಳೂರಿಗೆ ತೆರಳಿದ್ದ ಆದಿತ್ಯ ರಾವ್ ವಿಮಾನ ನಿಲ್ದಾಣದಲ್ಲಿ ಕೆಲಸದ ಕನಸು ಹೊತ್ತಿದ್ದ. ಕೆಲಸ ಸಿಗದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಬಿಟ್ಟು ಮಂಗಳೂರಿನಲ್ಲಿ ತಂದೆಯ ಜೊತೆ ಕೆಲ ಕಾಲದಿಂದ ವಾಸವಾಗಿದ್ದ. ಈ ವೇಳೆ ಮದುವೆಯ ಸಮಯದಲ್ಲಿ ಊಟ ಬಡಿಸಲು ತೆರಳ್ತಾ ಇದ್ದ. ಇದರ ಜೊತೆಗೆ ಬಾಣಸಿಗನಾಗಿಯೂ ಕೆಲಸ ಮಾಡ್ತಾ ಇದ್ದ. ಮಂಗಳೂರು ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನ ನಡೆಸಲು ಮಂಗಳೂರು ನಗರ ಪೊಲೀಸ್ ತಂಡ ವಿಮಾನದಲ್ಲಿ ಬೆಂಗಳೂರಿಗೆ ಹೊರಟಿದೆ. ಶಂಕಿತನ ವಿಚಾರಣೆ ನಡೆಸುವ ಜೊತೆಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಲಿದೆ ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಹರ್ಷ ಟ್ವೀಟ್ ಮಾಡಿದ್ದಾರೆ. ಎಸ್, ಇದು ಇವತ್ತು ಬೆಳಿಗ್ಗೆಯಿಂದ ನಡೆದಂತಹ ಘಟನಾವಳಿಗಳು, ಅಪ್ಡೇಟ್ಸ್ಗಳು, ಇವತ್ತು ಬೆಳಿಗ್ಗೆ ನಡೆದಂತಹ ಬೆಳವಣಿಗೆಗಳು. ಹಾಗಾದ್ರೆ ಈಗ ಏನಾಗಿದೆ ಅನ್ನುವಂಥದ್ದು, ಎಸ್, ಈ ಬಾಂಬರ್ ಮಂಗಳೂರಿಗೆ ಬರ್ತಾ ಇದ್ದಾರೆ. ಯಾವ ಏರ್ಪೋರ್ಟ್ ಇದೆ ಅದನ್ನು ಬಾಂಬ್ ಇಟ್ಟು ಉಡಾಯಿಸಬೇಕು ಅಂತ ಹೇಳಿ ಮೈಂಡ್ ಸೆಟ್ ಇತ್ತು, ಅದೇ ಏರ್ಪೋರ್ಟ್ ಇಂದ ಈ ಬಾಂಬರ್ ಬರ್ತಾರೆ ಅನ್ನುವಂಥದ್ದು. 8 ಗಂಟೆಗೆ ಬರ್ತಾರೆ, ಇವತ್ತು ರಾತ್ರಿ 8 ಗಂಟೆಗೆ ಬರ್ತದೆ. ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇದೆ, ನೋಡ್ಕೊಂಡು ಬನ್ನಿ. ರಾತ್ರಿ 8 ಗಂಟೆಗೆ ಮಂಗಳೂರಿಗೆ ಬಾಂಬರ್ ಬಾಂಬ್ ಇಟ್ಟ ಏರ್ಪೋರ್ಟ್ ಮೂಲಕವೇ ಆಗಮನ. ಮಂಗಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ಇರಿಸಿದ ಪ್ರಕರಣ ಸಂಬಂಧ ಬಂಧಿತನಾಗಿರುವಂತಹ ಆದಿತ್ಯ ರಾವ್ನನ್ನ ಮಂಗಳೂರಿಗೆ ಕರೆತರಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಡಿಜಿ ಮುಂದೆ ಇಂದು ಶರಣಾಗಿದ್ದ ಆದಿತ್ಯ ರಾವ್ನನ್ನ ನಂತರ ಕಾನೂನು ಪ್ರಕಾರ ಬಂಧಿಸಲಾಗಿತ್ತು. ಬಳಿಕ ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಬೆಂಗಳೂರಿನ 1ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಮಂಗಳೂರಿನಿಂದ ತೆರಳಿದ್ದ ಎಸಿಪಿ ಬೆಳ್ಳಿಯಪ್ಪ ನೇತೃತ್ವದ ತಂಡ ಬಂಧಿತನನ್ನ ತಮ್ಮ ವಶಕ್ಕೆ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದು, ನ್ಯಾಯಾಲಯವು ಪುರಸ್ಕರಿಸಿದೆ. ಬಳಿಕ ಬೆಂಗಳೂರು ಪೊಲೀಸರು ಮಂಗಳೂರು ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದು, ಇದೀಗ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲಾಗಿದ್ದು, ರಾತ್ರಿ 7:15 ಹೊರಟು 8 ಗಂಟೆಗೆ ಮಂಗಳೂರು ಏರ್ಪೋರ್ಟ್ ತಲುಪಲಿದ್ದಾನೆ. ಇನ್ನು ಬೆಂಗಳೂರು ನ್ಯಾಯಾಲಯದ ಆಜ್ಞೆಯಂತೆ ನಾಳೆ ಸಂಜೆಯ ಒಳಗಾಗಿ ಮಂಗಳೂರು ನ್ಯಾಯಾಲಯಕ್ಕೆ ಪೊಲೀಸರು ಬಾಂಬರ್ ಆದಿತ್ಯ ರಾವ್ನನ್ನ ಹಾಜರುಪಡಿಸಲಿದ್ದು, ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಎಸ್, ಇನ್ನೇನು 8 ಗಂಟೆ, ಇಂದು ರಾತ್ರಿ 8 ಗಂಟೆಗೆ ಬರ್ತಾರೆ ಇದೇ ಬಾಂಬರ್ ಆದಿತ್ಯ ರಾವ್ ಅನ್ನುವಂತಹ ಯುವಕ, ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ಯುವಕ ಅನ್ನುವಂಥದ್ದು. 7:15 ಅಂತ ಹೇಳಿದ್ರೆ ಈಗ ಹೊರಡ್ತಾರೆ. 8 ಗಂಟೆಗೆ ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಬರ್ತಾರೆ ಇವರು. ಅದೇ ರೀತಿ ಇಂತಹ ಪ್ರಶ್ನೆಗಳು, ಹಲವಾರು ಬೆಳವಣಿಗೆಗಳು. ಸೋಮವಾರ ನಡೆದಂತಹ ಘಟನೆ, ಮಂಗಳವಾರ ಆಯಿತು, ಬುಧವಾರ ಅಂತೂ ಇಂತೂ ಆರೋಪಿ ಸಿಕ್ಕಿದ್ದಾರೆ. ಬಾಂಬ್ ಇಡಬೇಕು, ಉಡಾಯಿಸಬೇಕು ಅಂತ ಒಂದು ಮೈಂಡ್ ಸೆಟ್ ಇದ್ದಂತಹ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಸ್ವಲ್ಪ ಬೆಳವಣಿಗೆಗಳನ್ನು ನಾವು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಿಫೋರ್ ದಟ್ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲದಾಗಿ ಮಂಗಳೂರು ವಿಮಾನ ನಿಲ್ದಾಣ ನಿವೃತ್ತ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ, MR ವಾಸುದೇವ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್, ಅದೇ ರೀತಿ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಧರ್ಮೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿ ಮುಸ್ಲಿಂ ಯೂತ್ ಲೀಗ್ ರಾಜ್ಯಾಧ್ಯಕ್ಷ ಸಿದ್ದಿಕ್ ತಲಪಾಡಿ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಂಡ್ JDS ಮುಖಂಡರು ಮಧುಸೂದನ್ ಗೌಡ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, 4 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಾರಂಭ ಮಾಡಬೇಕು, ಚರ್ಚೆ ಮಾಡಬೇಕು. ಅನೇಕ ವಿಷಯಗಳಿವೆ, ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಗ್ಲಾನ್ಸ್ ಮಾಡಬೇಕು. ಇಂತಹ ಒಂದು ಸಾಧಾರಣವಾಗಿರುವಂತಹ ವಿಷಯ ಅಲ್ಲ, ಅತಿ ಸೂಕ್ಷ್ಮ ವಿಷಯ, ಸೂಕ್ಷ್ಮತೆಯಲ್ಲಿ ಅತಿ ಸೂಕ್ಷ್ಮವಾಗಿರುವಂತಹ ವಿಷಯ. ಒಂದು ಸ್ಫೋಟಕಗಳು ಇಂತಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ತೆಯಾಗುತ್ತೆ ಅಂತ ಬಂದಾಗ ಸುರಕ್ಷತೆಯ ವಿಷಯವಾಗಿ ನಾವು ಮಾತಾಡಬೇಕಾಗುತ್ತೆ. ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೊಡ್ಡ ಮಟ್ಟದ ಹೆಸರುಗಳಿವೆ. ಏನೇ ಆದ್ರೂ ಕೂಡ ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಿವೆ, ಕಟ್ಟುನಿಟ್ಟಿನ ಕಾನೂನುಗಳಿವೆ, ಕಟ್ಟುನಿಟ್ಟಿನ ಒಂದು ಸುರಕ್ಷತೆ ಇದೆ, ಭದ್ರತೆ ಇದೆ, ಎಲ್ಲವೂ ಇದೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ, ಆತ ಮಾನಸಿಕ ಖಿನ್ನತೆಗೊಳಗಾಗ್ತಾನೆ ಅನ್ನೋ ಮಾತು ಹೇಳ್ತಾರೆ. ಅವನಿಗೆ ಬುದ್ಧಿ ಇಲ್ಲ ಅನ್ನುವಂತಹ ಮಾತುಗಳು. ಹಾಗಾದ್ರೆ ಹೇಗ್ ಬರ್ತಾರೆ? ಈ CCTV, ಈ ಸುರಕ್ಷತೆ, ಭದ್ರತೆ ಎಲ್ಲವೂ ತಪ್ಪಿಸಿಕೊಂಡು ಮಂಗಳೂರು ಏರ್ಪೋರ್ಟ್ ಎಲ್ಲಿದೆ ಅವ್ರಿಗೆ ಗೊತ್ತಿದೆ. ಅಲ್ಲಿ
ಅಲ್ಲಿ ಬಂದು ಯಾವ ರೀತಿ ಬಾಂಬ್ ಇಡಬೇಕು ಅನ್ನುವಂಥದ್ದು ಗೊತ್ತಿದೆ, ಯೂಟ್ಯೂಬ್ ನೋಡಿಕೊಂಡು ಬಾಂಬ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ, ಎಲ್ಲವೂ ಕೂಡ ಗೊತ್ತಿದೆ. ಹಾಗಾದ್ರೆ ಇವೆಲ್ಲವೂ ಸುರಕ್ಷತೆ, ಭದ್ರತೆ ಇವೆಲ್ಲವುಗಳನ್ನು ಬಿಟ್ಟು ಹೇಗೆ ಎಸ್ಕೇಪ್ ಆಗಬೇಕು, ಹೇಗೆ ಬೆಂಗಳೂರು ತಲುಪಬೇಕು, ಬೆಂಗಳೂರಲ್ಲಿ ಹೇಗೆ ಸರೆಂಡರ್ ಆಗಬೇಕು, ಎಲ್ಲವೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಗೊತ್ತಿರುವಂತಹ ಒಬ್ಬ ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ಬುದ್ಧಿ ಇಲ್ಲದಂತಹ ಒಬ್ಬ ಯುವಕ ಅನ್ನುವಂಥದ್ದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ, ಬಿಗ್ ಕ್ವಶನ್ ಮಾರ್ಕ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಬರುವಂತದ್ದು, ಪ್ರತಿ ಬಾರಿ ಇಂತಹ ಒಂದು ಪ್ರಕರಣಗಳು ನಡೆದಾಗ, ಸಮಾಜಘಾತುಕವಾಗಿರುವಂತಹ ದೇಶದ್ರೋಹಿಗಳ ಚಟುವಟಿಕೆಗಳು ಬಂದಾಗ ದೊಡ್ಡ ಮಟ್ಟದ ಪರ ವಿರೋಧ ಚರ್ಚೆಗಳು ಕೇಳಿ ಬರುತ್ತೆ. ಯಾವುದೋ ಒಂದು ವಿಷಯಕ್ಕೆ ತಳುಕು ಹಾಕುವಂಥದ್ದು, ಅಂತಹ ತಳುಕುಗಳು ಹಾಕುವಂತಹ ವಿಷಯಗಳು ನಾವು ನೋಡಿದ್ದೇವೆ. ಸಿಎಎ ಹೋರಾಟ ಆಗ್ತಾ ಇದೆ ಮಂಗಳೂರಿನಲ್ಲಿ, ಇದರ ಹಿನ್ನೆಲೆ ಆಗಿರಬಹುದು. ಗಣರಾಜ್ಯೋತ್ಸವ ಚಟುವಟಿಕೆಗಳು ಬರುತ್ತೆ, ಇದರ ಹಿನ್ನೆಲೆ ಆಗಿರಬಹುದು. ಇಂತಹ ಒಂದು ಆತಂಕ ಪಡುವಂತಹ ಸಂಶಯಾಸ್ಪದವಾಗಿರುವಂತಹ ವಿಷಯಗಳು ಒಂದ್ ಕಡೆ. ಇನ್ನೊಂದ್ ಕಡೆ JDS ನವರು ಇದ್ದಾರೆ ನಮ್ಮ ಜೊತೆ. ಎಸ್, ವೈ ಅನ್ನೋದು ತಾವು ಕೇಳ್ಬೋದು. ಯಾವ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಇಲ್ಲ ಇಲ್ಲಿ. ಬಹುಶಃ ಹಿಂದೂ ಮಹಾಸಭಾ ಸಂಘಟನೆಗಳು, ಮುಸ್ಲಿಂ ಯೂತ್ ಲೀಗ್ ಸಂಘಟನೆಗಳು ಬರುತ್ತೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎಕ್ಸ್ ಡೈರೆಕ್ಟರ್ ಇದ್ದಾರೆ. ಎಸ್, ಎಲ್ಲವೂ ಕೂಡ ಇದೆ. ವೈ JDS ಅನ್ನೋದು ತಾವು ಕೇಳ್ಬೋದು. ಎಸ್, ಪ್ರಶ್ನೆ ಇದೆ, ಪ್ರಶ್ನೆ ಮಾಡಬೇಕಾಗುತ್ತೆ. ಮಾಜಿ CM ಕುಮಾರಸ್ವಾಮಿ ಅವರು ಬಹಳ ಮುತುವರ್ಜಿಯಿಂದ, ಬಹಳ ಕಾಳಜಿಯಿಂದ, ಬಹಳ ಚಾಕಚಕ್ಯತೆಯಿಂದ ನಮ್ಮ ಮಂಗಳೂರಿಗೆ ಬರ್ತಾರೆ. ಯಾವ ರೀತಿ ಮಂಗಳೂರಿನ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥದ್ದು ಅವ್ರು ನೋಡ್ತಾನೆ ಇರ್ತಾರೆ. ಏನೋ ಆಗ್ತಾ ಇದೆ, ಸಮಸ್ಯೆ ಇದೆ, ಇಲ್ಲಿ ಗಂಭೀರತೆ ಇದೆ, ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ಆಗ್ತದೋ ಗೊತ್ತಿಲ್ಲ, ಆದರೆ ಮಂಗಳೂರಲ್ಲಿ ತುಂಬಾನೇ ಕಾಳಜಿ ಇದೆ ಅವರಿಗೆ ಅನ್ನುವಂಥದ್ದು ಅವ್ರು ಕೊಟ್ಟಂತಹ ನಿನ್ನೆ ಹೇಳಿಕೆಗಳು ಕೂಡ ನಾವು ನೋಡಿದ್ವಿ. ಹೇಳಿಕೆಗಳು ಯಾವ ರೀತಿ ಇದೆ, ಅದ್ಭುತವಾಗಿರುವಂತಹ ಹೇಳಿಕೆಗಳು ಹೇಳ್ತಾರೆ. ಅದು ಬಾಂಬ್ ಅಲ್ಲ, ಅಂದ್ರೆ ಮಂಗಳೂರಲ್ಲಿ ಸಿಕ್ಕಿದ್ದು ಬಾಂಬ್ ಅಲ್ಲ, ಅದು ಪಟಾಕಿ ಅನ್ನುವಂಥದ್ದು ಹೊಡೆದದ್ದು ನಾವೆಲ್ಲವೂ ನೋಡಿದ್ದೇವೆ. ಪಟಾಕಿ ಸಿಕ್ಕಿದ್ದು, ಬಾಂಬ್ ಸಿಗ್ಲಿಲ್ಲ ಅನ್ನೋ ಅವರ ಮಾತುಗಳು. ಇನ್ನೊಂದು ಕಡೆ ಅವರು ಸಂಶಯ ಪಡ್ತಾ ಇರುವಂಥದ್ದು BJP ಅವರ ಮೇಲೆ, RSS ಅವರ ಮೇಲೆ, ಅದೇ ರೀತಿ ಮಾಧ್ಯಮಗಳ ಮೇಲೆ ಸಂಶಯ ಪಡುವಂಥದ್ದು. ಇನ್ನೊಂದು ಕಡೆ ಸಂಶಯ ಪಡ್ತಾ ಇರುವಂಥದ್ದು ಪೊಲೀಸರು ಯಾರಿದ್ದಾರೆ, ಮಂಗಳೂರು ಪೊಲೀಸರ ಮೇಲೆ ಸಂಶಯ ಇದೆ, ಅನುಮಾನ ಇದೆ. ಇಂತಹ ಒಂದು ಅನುಮಾನ ಪಡುವಂತಹ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಇದ್ರು ಅನ್ನುವಂಥದ್ದು ಇನ್ನೊಂದು ಕಡೆ ಪ್ರಶ್ನೆ ಮಾಡಬೇಕಾಗುತ್ತೆ. ಈಗ ಸಿಕ್ಕಿದ್ದಾರೆ, ಆ ಆರೋಪಿ ಒಪ್ಪಿಕೊಂಡಿದ್ದಾನೆ, ಎಸ್ ನಾನು ಮಾಡ್ಕೊಂಡಿದ್ದೇನೆ ಅನ್ನುವಂಥದ್ದು ಕುಮಾರಸ್ವಾಮಿಯವರು ಮುಟ್ಟಿ ನೋಡ್ಕೊಳ್ಬೇಕಾಗುತ್ತೆ ಇಂತಹ ಪ್ರಕರಣವನ್ನು. ಎಲ್ಲೊಂದ್ ಕಡೆ ನಾಲಿಗೆ ಅನ್ನುವಂಥದ್ದು ಹರಿತವಾಗಿರ್ಬೇಕು, ಸಹಜವಾಗಿರ್ಬೇಕು, ನೈಜವಾಗಿರ್ಬೇಕು. ಹೌದು, ಅಂದ್ರೆ ಏಕಾಏಕಿ ಸಿಕ್ಕಲ್ಲಿ ನಾಲಿಗೆ ಹರಿಯ ಬಿಡುವಂಥದ್ದು ನಿಜವಾಗ್ಲೂ ಕೂಡ ತಪ್ಪಾಗಿರುತ್ತೆ ಅನ್ನುವಂಥದ್ದು. ಸ್ವಲ್ಪ ಜವಾಬ್ದಾರಿಯುಂತಹ ನಾಗರಿಕರು, ಜನಪ್ರತಿನಿಧಿಗಳಾಗಿದ್ರಿ, ಮುಖ್ಯಮಂತ್ರಿಗಳಾಗಿದ್ರಿ, ಒಂದ್ಸಲ ನೋಡ್ಕೊಳ್ಬೇಕು. ಎಸ್, ಅದೇ ರೀತಿ JDS ಮುಖಂಡರಿದ್ದಾರೆ, ನಮ್ಮ ಜೊತೆ ಮಾತಾಡಬೇಕು ಈ ವಿಷಯದ ಬಗ್ಗೆ. ಅಂಡ್ ಬಿಫೋರ್ ದಟ್, ಮಾನಸಿಕ ಖಿನ್ನತೆಗೊಳಗಾದಂತಹ ಯುವಕ, ಅವರ ಬಗ್ಗೆ ಅನೇಕ ವಿಷಯಗಳಿವೆ. MBA ಪದವೀಧರನಾಗಿರ್ತಾನೆ, ಇಂಜಿನಿಯರಿಂಗ್ ಓದಿರ್ತಾನೆ, ಎಲ್ಲವೂ ಕೂಡ ಇದೆ, ವಿದ್ಯಾವಂತ ಯುವಕ. ಎಸ್, ಅವನ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತೇವೆ. ಬಿಫೋರ್ ದಟ್, ಎಸ್ ಸರ್, ಮಂಗಳೂರು ವಿಮಾನ ನಿಲ್ದಾಣ ನಿವೃತ್ತ ನಿರ್ದೇಶಕರು MR ವಾಸುದೇವರಾವ್, ಫಸ್ಟ್ ರಿಯಾಕ್ಷನ್ ಸರ್ ಅಬೌಟ್ ದಿಸ್. ಮಂಗಳೂರು ಸುರಕ್ಷಿತ 43ನೇ ಸ್ಥಾನದಲ್ಲಿದೆ ಅಂತ ಜಗತ್ತಿನಲ್ಲಿ. ಅದಕ್ಕೂ ಇದಕ್ಕೂ ತಾಳೆ ಹಾಕಿದ್ರೆ ಯಾರೋ ಒಬ್ಬ ಸಿಂಗಲ್ ಮ್ಯಾನ್ ಇಫ್ ಹಿ ಬಿಕಮ್ಸ್ ಮ್ಯಾಡ್ ಅಂಡ್ ಹಿ ಡಸ್ ದಿಸ್, ಅದು ಮಂಗಳೂರು ಒಂದು ಸಿಟಿ ಬಗ್ಗೆ ಕೆಟ್ಟ ಒಂದು ಒಪಿನಿಯನ್ ಕೊಡೋದಕ್ಕೆ ಸಾಕಾಗೋದಿಲ್ಲ. ಇನ್ನು ನೀವು ಮಾಡಬೇಕಾಗಿರೋ ಕೆಲಸ ಅದನ್ನು ಪ್ರೂವ್ ಮಾಡಬೇಕು. ಮಂಗಳೂರಿನಲ್ಲಿ ಬಹಳ ಕೆಟ್ಟ ಹೋಗಿದೆ ಅಂತ, ಅದನ್ನ ನಾನು ಫಸ್ಟ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ. ಮಂಗಳೂರು ಏರ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ಏನೊಂದು ಇದು ಫೆಸಿಲಿಟೀಸ್ ಇದೆ, ಅದರಲ್ಲಿ ಇವನು ಬರೋದಿಲ್ಲ. ಎಲ್ಲಿಂದ ಎಲ್ಲೋ ಹೊರಗಡೆಯಿಂದ ಬರ್ತಾನೆ, ಹೊರಗಡೆಯಿಂದ ಬಂದು ಎಂಟ್ರಿ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಹೊರಟೋಗ್ತಾನೆ. ಎಂಟ್ರಿ ಪಾಯಿಂಟ್ ಇಂದ ಹಿಂದಕ್ಕೆ ಏನ್ ಪಾಯಿಂಟ್ ಇದೆ ಅಲ್ಲೆಲ್ಲ CCTV ಇಡಕ್ ಆಗೋದಿಲ್ಲ ಸರ್. ಅಲ್ಲೆಲ್ಲ CCTV ಇಟ್ರೆ ಏರ್ಪೋರ್ಟ್ ನಲ್ಲಿ ಬರೀ ಸೆಕ್ಯೂರಿಟಿ ಮೇಲೆ ನಾವು ದುಡ್ಡನ್ನ ಖರ್ಚು ಮಾಡಬೇಕಾಗತ್ತೆ. ದೇರ್ ಇಸ್ ಆಲ್ವೇಸ್ ಎ ಡಿಬೇಟ್ ಹೌ ಮಚ್ ಫೆಸಿಲಿಟಿ ಶುಡ್ ಬಿ ಗಿವನ್, ಹೌ ಮಚ್ ಕಮರ್ಷಿಯಲ್ ರೆವಿನ್ಯೂ ಶುಡ್ ಬಿ ಜನರೇಟೆಡ್ ವಿಸ್ ದಿ ಸೆಕ್ಯೂರಿಟಿ ಟು ಬಿ ಪ್ರೊವೈಡೆಡ್. ನಾನು ಒಂದು ಸಣ್ಣ ಏರ್ಪೋರ್ಟ್ ಅಲ್ಲಿ 100 ಕೋಟಿ ರೂಪಾಯಿ ರೆವಿನ್ಯೂ ಬರ್ತಾ ಇರ್ತಕ್ಕಂಥ ಏರ್ಪೋರ್ಟ್ ಅಲ್ಲಿ 300 ಕೋಟಿ ರೂಪಾಯಿ ನಾನು ಸ್ಯಾಲರಿ ಮೇಲೆ ಇದು ನಾವು ಸ್ಪೆಂಡ್ ಮಾಡಬೇಕು ಅಂತ ಅನ್ನೋ ಪ್ರಶ್ನೆ ಇಲ್ವೇ ಇಲ್ಲ. ಅದು ಸೆಕ್ಯೂರಿಟಿ ಮೇಲೆ 300 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಆ ಏರ್ಪೋರ್ಟ್ ಅನ್ನು ಬಂದ್ ಮಾಡೋದು ಒಳ್ಳೇದು. ಆ ತರ ಪರಿಸ್ಥಿತಿ ಇಲ್ಲ. ಸೊ ಎರಡು ಸುರಕ್ಷತೆ ಮುಖ್ಯ ಆಗಲ್ಲ, ಸುರಕ್ಷತೆ ಅನ್ನೋದು ಮುಖ್ಯ ಆಗಲ್ಲ, ಅಲ್ಲ. ಇದು ಇವರು ಮಾತಿಗೆ ಖಂಡಿಸಬೇಕಾಗ್ತದೆ. ಒಂದು ಉನ್ನತ ಹುದ್ದೆಯಲ್ಲಿ ನಿವೃತ್ತಿ ಹೊಂದಿದವರು ಒಂದು CC ಕ್ಯಾಮೆರಾ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಮಾತಾಡಿದ್ರು. ಎಂಟ್ರ್ ಆಗುವ ಗಾಡಿಯಲ್ಲಿ ಎಂಟ್ರ್ ಆಗುವಾಗಲೇ ವ್ಯವಸ್ಥೆ ಇದೆ. ಪೊಲಿಟಿಕಲ್ ಡಿಸ್ಕಷನ್ ನಾವು ಈ ಪಾಯಿಂಟ್ ಗಳನ್ನು ಎಷ್ಟೋ ಸರ್ತಿ ಡಿಬೇಟ್ ಮಾಡಿದ್ದೀವಿ. ಎಷ್ಟು ಕೊಡ್ಬೇಕು? ನಾನು ಇಲ್ಲಿ 300 ಜನ ಸೆಕ್ಯೂರಿಟಿ CISF ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನೇ 13.5 ಕಿಲೋಮೀಟರ್ ಉದ್ದದ ಪೆರಿಮೀಟರ್ ನಲ್ಲಿ ಎಷ್ಟು ಜನ ಕೊಡ್ಬೇಕು?
ಇದು ಡಿಸ್ಕಷನ್ ಆಗಿದೆ. ಓಕೆ 300 ಮೀಟರಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಕೊಡಿ ಅಂತ ಹೇಳಿ ಅವ್ರದ್ದು CSF ಇನ ಒಂದು ರಿಕ್ವೈರ್ಮೆಂಟ್ ಇದ್ರೆ ನಾವು ಅದನ್ನ ನೋಡ್ತೀವಿ. ರೆವಿನ್ಯೂ ಎಷ್ಟು ಮಟ್ಟಿಗೆ ನಾವು ಇಲ್ಲಿ ಜನರೇಟ್ ಮಾಡ್ತೀವಿ. ಬರೇ ನಾನು ಪೊಲೀಸ್ನವ್ರನ್ನೇ ಅಲ್ಲಿ ಹಾಕಿದ್ರೆ ಅಲ್ಲಿ ಬರ್ತಕ್ಕಂಥ ಏರ್ ಟ್ರಾಫಿಕ್ ಕಂಟ್ರೋಲರ್, ಅಲ್ಲಿ ಬರ್ತಕ್ಕಂಥ ಎಕ್ಸಿಕ್ಯೂಟಿವ್, ಇವರು ಕಮ್ಯುನಿಕೇಶನ್ ನ್ಯಾವಿಗೇಷನ್ ಅವ್ರ ಇಂಜಿನಿಯರ್ಗಳು, ಇವ್ರನ್ನೆಲ್ಲ ತಗೊಂಡ್ಬಂದ್ರೆ ಇವ್ರ ಸಂಖ್ಯೆ ಬರೇ 100 ಇರುತ್ತೆ. ಯಾರು ಎಕ್ಸ್ಪರ್ಟ್ ಇರ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಂಖ್ಯೆ 300 ಇರುತ್ತೆ. ಹೋಗ್ತಕ್ಕಂಥ ಬರ್ತಕ್ಕಂಥ ಸಂಖ್ಯೆ ಜನ ಎಷ್ಟಿರ್ತಾರೆ ಅನ್ನೋದ್ರ ಮೇಲೆ ಇವೆಲ್ಲ ಡಿಸ್ಕಷನ್ ಆಗುತ್ತೆ. ನಾನ್ ಮಾಡೋದಲ್ಲ. ಇದಕ್ಕೆ ಒಂದು ಎಕ್ಸ್ಪರ್ಟ್ ಪ್ಯಾನಲ್ಲೇ ಇರುತ್ತೆ. ಅವರುಗಳು ಇದನ್ನು ಡಿಸ್ಕಸ್ ಮಾಡಿ ಒಂದು ಫಾರ್ಮುಲಾ ಕೊಡ್ತಾರೆ. ಈ ಏರ್ಪೋರ್ಟ್ಗೆ ಇಷ್ಟು CCTV ಕ್ಯಾಮ್ರಾ ಎಷ್ಟು ಹಾಕ್ಬೇಕು, ಇಲ್ಲಿರ್ತಕ್ಕಂಥ ಏರಿಯಾ ಎಷ್ಟು, 500 ಎಕರೆ ಜಮೀನ್ ಇದೆಯಾ, 13.5 ಕಿಲೋಮೀಟರು, ಆ ಜಾಗದಲ್ಲಿ ಎಷ್ಟು ಕ್ಯಾಮ್ರಾ ಹಾಕಿದ್ರೆ ಇದು ಕವರ್ ಆಗುತ್ತೆ. ಸಿಟಿ ಸೈಡ್ ನಿಂದ ಏನು ಹೊರಗಡೆ ಇದ್ದಾರೆ ಅದು CSF ಬರೋದಿಲ್ಲ. ಅದು ಬರ್ತಕ್ಕಂಥದ್ದು ಪೊಲೀಸ್ನವ್ರಿಗೆ ಬರುತ್ತೆ. ಏನು ಸಿಟಿ ಸೈಡ್ ಅಂಡ್ ಏರ್ ಸೈಡ್ ಅಂತ ಏನಿದೆ, ಏರ್ ಸೈಡಿನ ಪ್ರೊಟೆಕ್ಷನ್ CSF ಬರುತ್ತೆ. ಸಿಟಿ ಸೈಡಿನ ಪ್ರೊಟೆಕ್ಷನ್ ಬರೋದು ಪೊಲೀಸಿಗೆ. ಪೊಲೀಸ್ನವ್ರು ಏನ್ ಮಾಡ್ತಾರೆ ಅದು ಏರ್ಪೋರ್ಟಿನ ಕನ್ಸರ್ನ್ ಆಗೋದಿಲ್ಲ. ಅವ್ರಿಗೆ ನಾವು ಹೇಳ್ತೀವಿ, ನೋಡಿ ಸ್ವಾಮಿ, ಈ ಟರ್ಮಿನಲ್ ಬಿಲ್ಡಿಂಗ್ ಇದೆ ಅಂತಂದ್ರೆ ಈ ಕಡೆ ಪೂರ ರನ್ವೇ ಕಡೆ ಪೂರ CSF ನೋಡ್ಕೊಳ್ಳುತ್ತೆ, ಈ ಕಡೆ ಪೂರ ಪೊಲೀಸ್ನವರು ರೈಲ್ವೆ ಸ್ಟೇಷನ್ ನೋಡ್ಕೋಬೇಕು, ಬಸ್ ಸ್ಟ್ಯಾಂಡ್ ನೋಡ್ಕೋಬೇಕು, ಹಾಸ್ಪಿಟಲ್ ನೋಡ್ಕೋಬೇಕು, 5 ಸ್ಟಾರ್ ಹೋಟೆಲ್ಗಳು ಸುತ್ತಮುತ್ತ, VIP ಗಳು ಸುತ್ತಮುತ್ತ, ಇಡೀ ಊರನ್ನೇ ಅವ್ರು ನೋಡ್ಕೋಬೇಕು. ಹಾಗಿರುವಾಗ ಅವರು ಎಲ್ಲಿ ಪೊಲೀಸ್ ಕೊಡ್ತಾರೆ, ಎಲ್ಲಿ CCTV ಹಾಕ್ಬೇಕು ಅಂತ ಅನ್ನೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಒಂದು, ಅದು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ದೇ ಹ್ಯಾವ್ ಟು ಡಿಸ್ಕಸ್. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನಾನು ಏನೊಂದು ನೋಡ್ತಾ ಇದ್ದೆ, ಅದರಲ್ಲಿ ಬರ್ತಕ್ಕಂಥ ಸಮಾಚಾರ ವಿಚಾರಗಳು ನಮಗೆ ಟರ್ಮಿನಲ್ ಬಿಲ್ಡಿಂಗಿನ ಏರ್ ಸೈಡ್ ಕಡೆಗೆ ಇರ್ತಕ್ಕಂಥ, ಸಿಟಿ ಸೈಡ್ ನಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾ ಇವೆಲ್ಲದನ್ನು ಬರ್ತಕ್ಕಂಥ ರಸ್ತೆ ಇವೆಲ್ಲದನ್ನು ನೀವು ಪೊಲೀಸ್ನವರಿಗೆ ನಾವು ಬಿಟ್ಕೊಡ್ತೀವಿ. ಎಸ್ ಸರ್ ಎಂಟ್ರೆನ್ಸ್ ಅಲ್ಲಿ ಬಂದಾಗ CCTVಗಳು ಇರ್ಲಿಲ್ಲ, ಕಷ್ಟ ಆಗುತ್ತೆ, ರೆವಿನ್ಯೂ ಜನರೇಟ್ ಆಗಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಆ CCTV ಒಂದು 56 CCTVಗಳನ್ನ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. 56 ಕ್ಯಾಮ್ರಾಗಳು ಈ ಎಲ್ಲ ಏರಿಯಾ. ಸರ್ ತಾವು ಹೇಳಿದ್ರೆ ಎಂಟ್ರೆನ್ಸ್ ಅಲ್ಲಿ CCTV ಇರ್ಲಿಲ್ಲ ಅನ್ನೋದು ತಾವು ಮಾತನ್ನು ತಾವು ಹೇಳ್ತಾ ಇದ್ದಾರೆ. ಓಕೆ, ಇಲ್ಲ ಯಾಕೆ ಇಲ್ಲ ಸರ್? ಒಂದು ಸಾಮಾನ್ಯ ಶೋರೂಮ್, ಸಾಮಾನ್ಯ ಶೆಡ್ ಇರುತ್ತೆ. ನಾನು ಇಲ್ಲ ಅಂತ ಹೇಳಿರೋದು 800 ಕ್ಯಾಮೆರಾಗಳನ್ನ ಸಿಟಿಯಲ್ಲಿ ಹಾಕಿಸ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು ನಿಮಗೆ ಬಿಲ್ ಬರ್ತಾ ಇದೆಯಲ್ಲ ಗಾಡಿ ಓಡಿಸಿ. ಓಕೆ ಎಸ್ ಸರ್ ಪೊಲಿಟಿಕಲ್ ಪಾರ್ಟೀಸ್ ಯಾರು ಇಲ್ಲ. ವಾಸುದೇವ್ ಪ್ರಶ್ನೆ ಎದ್ದಿದೆ ಯಾವ ರೀತಿ ಅಂತ ಹೇಳಿದ್ರೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುರಕ್ಷಿತವಾಗಿರುವಂತಹ ತಾಣ, ಆದ್ರೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಾಗ ಪ್ರಶ್ನೆ ಎದ್ದಿದೆ. ಇದನ್ನು ಜನರು ಕೇಳ್ತಾ ಇದ್ದಾರೆ ಸರ್, ಇದನ್ನು ಕೇಳ್ತಾ ಇದ್ದಾರೆ ಅಲ್ವಾ? ಇದು ಪ್ರಶ್ನೆ ಇದೆ ಅಷ್ಟೇ. ಯಾರು ಬೇಕಾದ್ರೂ ಬ್ಯಾಗ್ ಹಿಡ್ಕೊಂಡು ಏರ್ಪೋರ್ಟ್ ಹೊರಗಡೆನೂ ಬರ್ಬೋದು, ಒಳಗಡೆನೂ ಬರ್ಬೋದು. ಸರ್ ಒಂದು ವೇಳೆ ತಾವು ಹೇಳಿದಾಗೆ ಎಲ್ CSF ಚೆಕ್ ಮಾಡುತ್ತೆ ಸರ್. ಟರ್ಮಿನಲ್ ಬಿಲ್ಡಿಂಗಿನ ಎಂಟ್ರಿ ಪಾಯಿಂಟ್ ಅಲ್ಲಿ ಐಡೆಂಟಿಟಿ. ಹಾಗಾದ್ರೆ ನಾವು ಇದು ಯಾರ ವೈಫಲ್ಯ ಹೇಳ್ಬೋದು? ಏರ್ಪೋರ್ಟ್ ಸಿಬ್ಬಂದಿಗಳ ವೈಫಲ್ಯ ಅಲ್ಲ, ಪೊಲೀಸರ ವೈಫಲ್ಯ ಹೇಳ್ತೀರಾ? ಯಾರ್ದು ಇದು ವೈಫಲ್ಯ ಸರ್? ಯಾರ್ದು? ಪೇಷಂಟ್ ಸರ್ ಹೇಗಾಗುತ್ತೆ ಸರ್? ನೀವೇ ಹೇಳಿದ್ರೆ ಡಿಪ್ರೆಸ್ಡ್ ಮ್ಯಾನ್ ಅಂತ. ನಾನು 16 ಸಾರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಹೋಗ್ತಾ ಬರ್ತಾ ಇರುವಂತ ವ್ಯಕ್ತಿ, ಒಂದು ಪಿನ್ ಇದ್ರು ಕೂಡ ತೆಗಿಯಪ್ಪ ಅಲ್ಲಿ ಬಿಸಾಕಪ್ಪ ಅಂತ ಹೇಳ್ತಾರೆ. ಡಸ್ಟ್ಬಿನ್ ಹಾಕೋ, ತಗೊಂಡೋಗ್ಲಿಕ್ಕೆ ಆಗಲ್ಲ ಅಂತ. ಕ್ಯಾಪ್ ಹಾಕಿದವನಿಗೆ ತೆಗಿಸ್ತಾರೆ. ಇವ್ರು ಹೇಳ್ತಾರೆ ಯಾರು ಬಂದು ಇಟ್ಟು ಸರ್, ಇವ್ರು ಹೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಯಾತಕ್ಕೆ ತರ ಡಿಸ್ಕಸ್ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ. ಇವ್ರು ಹೇಳ್ತಾ ಇರೋದು ಏನು, ಒಂದು ವ್ಯಾಪ್ತಿ ಒಳಗಡೆಯಿಂದ ಇವರಿಗೆ ಸಂಬಂಧ ಪಡುತ್ತೆ, ಆಮೇಲೆ ಉಳಿದದನ್ನ ಪೊಲೀಸ್ನವರು ನೋಡ್ಕೋ. ಪೊಲೀಸ್ನವರು ಕೂಡ ವೈಫಲ್ಯ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಏನಾಗುತ್ತೆ ಪ್ರಶ್ನೆ? ಸರ್ ಎಲ್ಲ ಓಕೆ ವಾಸುದೇವ್ ಸರ್, ತಾವು ಹೇಳಿದ್ರಿ ಯಾರೋ ಒಬ್ಬ ಮಾನಸಿಕ ಬರ್ತಾನೆ, ಬ್ಯಾಗ್ ಇಟ್ಕೊಂಡು ಹೋಗ್ತಾನೆ, ನಾವು ಜವಾಬ್ದಾರ ಅಲ್ಲ. ನಾವು ಜವಾಬ್ದಾರ ಓಕೆ, ಯಾರು ಸರ್ ಜವಾಬ್ದಾರರಾಗ್ತಾರೆ ಹಾಗಾದ್ರೆ? ಪೊಲೀಸ್ ಮಾನಸಿಕ ವ್ಯಕ್ತಿ. ಸರ್ ಮಾನಸಿಕ ವ್ಯಕ್ತಿ ಸರ್, ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಲ್ಲ ಸರ್. ಮಾನಸಿಕ ವ್ಯಕ್ತಿ ಹೇಳ್ತಿದ್ದಾರೆ ಮಾನಸಿಕ ಅಂತ ಅಲ್ಲ ಸರ್. ನಾನು ಒಂದು ಇದು ಹೇಳ್ತೇನೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೀವು ಹೇಳ್ತಿದ್ದೀರಾ ಟರ್ಮಿನಲ್ ಇಂದ ಹೊರಗಡೆ ಬರುವಂತದ್ದು ರಾಜ್ಯ ಪೊಲೀಸ್ ಇಲಾಖೆಗೆ ಬರುವಂತದ್ದು, ಟರ್ಮಿನಲ್ ಒಳಗಡೆ ಹೋಗೋದು ಅದು CSF ಹೊರಗೆ ಬರುವಂತದ್ದು. ಆದ್ರೆ ಇಂತ ಘಟನೆ ನಡೆದಾಗ ಯಾರಾದ್ರೂ ಒಬ್ರು ಹೊಣೆಗಾರಿಕೆ ಆಗ್ಬೇಕಲ್ಲ ಸರ್. ನೀವು ಪೊಲೀಸ್ ಇಲಾಖೆನೂ ಹೊಣೆಗಾರಿಕೆ ಅಲ್ಲ, CSF ವೆರಿ ಕ್ಲಿಯರ್ಲಿ
ಟರ್ಮಿನಲ್ ಬಿಲ್ಡಿಂಗಿನ ಆಚೆ ಕಡೆ ಏನಾದ್ರು ಆದ್ರೆ ಯಾರು ರೆಸ್ಪಾನ್ಸಿಬಲ್ ಅಂತ ಆನ್ಸರ್ ಮಾಡಿದೆ. ಟರ್ಮಿನಲ್ ಬಿಲ್ಡಿಂಗಿನ ಹೊರಗಡೆ ಇರ್ತಕ್ಕಂಥವ್ರಿಗೆ ಪೊಲೀಸ್ನವ್ರು ರೆಸ್ಪಾನ್ಸಿಬಲ್ ಅನ್ನೋ ಅರ್ಥ ಬರ್ಲಿಲ್ವಾ ಸ್ವಾಮಿ? ಓಕೆ, ಪೊಲೀಸ್ನವರು ರೆಸ್ಪಾನ್ಸಿಬಲ್ ಆಗ್ತಾರೆ. ಹಾಗಾದ್ರೆ ಇದು ವೈಫಲ್ಯ ಇರುವಂತದ್ದು ಏರ್ಪೋರ್ಟ್ ನ ವೈಫಲ್ಯ ಅಲ್ಲ, ಪೊಲೀಸರ ವೈಫಲ್ಯ. ಎಂಟೈರ್ ಸಿಟಿ ಬಿಲಾಂಗ್ಸ್ ಟು ದೆಮ್ ಸರ್. ಒಂದು ವಿಚಾರವನ್ನು ಬರ್ತೇನೆ. ಪೊಲೀಸರ ವೈಫಲ್ಯ ಒಂದ್ ಕಡೆ ಹೇಳ್ತಾರೆ, ಮಾನಸಿಕ ಫಿಕ್ಸ್ ಮಾಡಕ್ಕಾಗಲ್ಲ. ರೈಟ್ ಸರ್, ನೀವು ಪೊಲೀಸ್ನವ್ರದ್ದು ವೈಫಲ್ಯ ಅಂತ ಫಿಕ್ಸ್ ಮಾಡಕ್ ಸರ್. ಹಾಗಾದ್ರೆ ಯಾರನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ? ಎಲ್ಲೋ ಬರ್ತಾರೆ ವಾಸುದೇವರಾವ್ ಸರ್. ಇಲ್ಲ ಒಂದು ಈಗ ಟೆರರಿಸ್ಟ್ಗಳು ಬಂದ್ರೆ ಅದು ಸರ್ಕಾರ. ವಾಸುದೇವರಾವ್ ಸರ್ ಸಾಮಾನ್ಯ ಪ್ರಜ್ಞೆ ಯಾವ ರೀತಿ ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ಯುವಕ ಆಗಿರ್ಬೋದು ಅಥವಾ ಬುದ್ಧಿವಂತ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಬಾಂಬ್ ಇಟ್ಕೊಂಡು ಹೋಗ್ತಾನೆ, ಅಲ್ಲಿ ಸ್ಫೋಟಗೊಳ್ಳುತ್ತೆ, ಅಲ್ಲಿ ನಡೆದಂತಹ ಸಾವು ನೋವಿಗೆ ಹಾನಿಗೆ ಯಾರು ಹೊಣೆ ಆಗ್ತಾರೆ? ಆ ಸಂದರ್ಭದಲ್ಲಿ ಕೇವಲ ಒಂದು ಮಾನಸಿಕ ಖಿನ್ನತೆ, ಯಾರೋ ಬರ್ತಾನೆ ಬ್ಯಾಗ್ ಇಟ್ಕೊಂಡು ಹೋಗ್ತಾನೆ ಅಂತ ಹೇಳುವಾಗ ಬೇಜವಾಬ್ದಾರಿಯ ಹೇಳಿಕೆ ಅಲ್ಲ ಸರ್? ನೀವು ಇದನ್ನ ನನಗೆ ನಗು ಬರ್ತಾ ಇದೆ. ಒಂದು ಡಿಸ್ಕಷನ್ ನೋಡಿ, ಸಾರ್ವಜನಿಕರು ಈ ತರಹ ಮಾತಾಡೋದಾದ್ರೆ ಒಬ್ಬೊಬ್ಬ ವ್ಯಕ್ತಿ ಹಿಂಗಡೆ ಒಬ್ಬೊಬ್ಬ ಪೊಲೀಸ್ ಇರಬೇಕು ಸರ್. ಅದು ಮನೆ ಅಲ್ಲ ಸರ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಒಂದು ಒಂದು ಜಾಗ ಏರ್ಪೋರ್ಟ್ ನಲ್ಲಿ ಸೇರ್ಬೇಕು ಅಂದ್ರೆ ಅಲ್ಲೊಂದು 500 ಜನ ಪೊಲೀಸರನ್ನು ಕೊಡಬೇಕು ಸರ್. ರೈಲ್ವೆ ಸ್ಟೇಷನ್ ಮುಂದ್ಗಡೆ 100 ಜನ. ತಾವು ಹೇಳಿದ್ರಿ ಈಗೆಲ್ಲ ಆಗಲ್ಲ ಸರ್, ರಿಸರ್ಚ್ ಮಿಲಿಟರಿ ರಾಜ್ಯ ಅಲ್ಲ, ರಿಸರ್ಚ್ ನಡೆಯುತ್ತೆ ಸರ್. ತಾವು ಹೇಳಿದ್ರಿ 43ನೇ ನಗರ ಜಾಗತಿಕ ಮಟ್ಟದಲ್ಲಿ ದೇಶದಲ್ಲಿ ನಂಬರ್ 1 ಸುರಕ್ಷಿತ ನಗರ. ಈ ನಗರಗಳು ಅನ್ನುವಂಥ ಬ್ರ್ಯಾಂಡ್ ಬರುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಸಜ್ಜಿತವಾಗಿದ್ಯಾ, ಸುರಕ್ಷತೆ ಇದೆಯಾ, ರೈಲ್ವೆ ಸ್ಟೇಷನ್ ಚೆನ್ನಾಗಿದ್ಯಾ, ಇದೆಲ್ಲ ನೋಡ್ಕೊಂಡು ಬ್ರ್ಯಾಂಡ್ ಕೊಡುವಂತದ್ದು ಅದರಲ್ಲಿ ಬರುವಂತದ್ದು ಅಲ್ವಾ? ಇದೆಲ್ಲವೂ ಕೂಡ ಬಂದಾಗ ಹೇಳ್ತಾ ಇದ್ದೀರಾ ಪ್ರತಿಯೊಬ್ಬ ವ್ಯಕ್ತಿಗೆ ಸಿಸಿಟಿವಿ ಕ್ಯಾಮೆರಾ ಕೊಡಬೇಕು, ಪ್ರತಿಯೊಬ್ಬ ವ್ಯಕ್ತಿಗೆ ಸುರಕ್ಷತೆ ಕೊಡಬೇಕು. ಒಬ್ಬ ಪೊಲೀಸಿನ ಜೊತೆಗೆ ಬರೇ ಪೊಲೀಸ್ ಒಬ್ಬರೇ ರೆಸ್ಪಾನ್ಸಿಬಲ್ ಆಗೋಲ್ಲ, ನಾಗರಿಕರು ರೆಸ್ಪಾನ್ಸಿಬಲ್. ನಾಗರಿಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಅವರು ಆಟೋ ರಿಕ್ಷಾದಲ್ಲಿ ಬಂದವನು, ಅವನು ಯಾಕೆ ಕರ್ಕೊಂಡ್ ಅವನನ್ನು ಚೆಕ್ ಮಾಡ್ತೀವ ನಾವು? ಇವೆಲ್ಲದನ್ನು ಮಾಡಕ್ಕಾಗುತ್ತೇನ್ರಿ? ಚೆಕ್ ಮಾಡ್ತಾರೆ ಸರ್. ಇಂಚು ಚೆಕ್ ಮಾಡೇ ಮಾಡೋಕ್ಕಾಗುತ್ತೆ. ಆಫ್ಟರ್ ದ ಇನ್ಸಿಡೆಂಟ್ ಹ್ಯಾಸ್ ಅಕರ್ಡ್ ಯು ಆರ್ ಚೆಕಿಂಗ್ ಅಲ್ವೇನ್ರಿ? ಅದಕ್ಕೆ ಮುಂಚೆ ಯಾರಿಗಾದ್ರೂ ಗೊತ್ತಾಗುತ್ತೇನ್ರಿ ಇವನ್ ಮನಸ್ಸಿನಲ್ಲಿ ಏನಿದೆ? ಸರ್ ಅದಕ್ಕೆ ಮುಂಚೆ ಯಾರಿಗಾರು ಗೊತ್ತಾಗಲ್ಲ. ಆದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 100-200 ಸಾವಿರಾರು ಜನರು ಸೇರುವಂತಹ ಜಾಗದಲ್ಲಿ ನನಗೆ ಇಂತಹ ಒಂದು ಸುರಕ್ಷತೆ ಬೇಕಾಗಲ್ಲ. ಸರಣಿನೇ ನನಗೆ ಬಹಳ ಎಕ್ಸ್ಟ್ಯಾಟಿಕ್. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನನ್ನ ವಾದ ಸರಣಿ ವೆರಿ ಇಂಟ್ರೆಸ್ಟಿಂಗ್ ಅನ್ನೋದು ಹೇಳ್ತಾ ಇದ್ದಾರೆ. ಎಕ್ಸ್ಟ್ಯಾಟಿಕ್ ಇಂಟ್ರೆಸ್ಟಿಂಗ್ ಅಲ್ಲ ಸ್ವಾಮಿ. ನೀವು ಕೇಳಿ ಅವ್ರ ಹತ್ರನೇ ನೀವು ಈ ಪ್ರಶ್ನೆಗಳಿಗೆ ಪ್ರಶ್ನೆ ಕೇಳ್ತಾನೆ. ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ರೆ ಅವರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡಬೇಕಾಗುತ್ತೆ. ಅವರ ಪ್ರಶ್ನೆಗಳು ಬರುತ್ತೆ. ಬರ್ತೇನೆ ಸರ್. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು? ಧ್ವನಿ ಕೇಳ್ತಾ ಇದೆಯಾ? ಓಕೆ, ರೈಟ್, ಥ್ಯಾಂಕ್ ಯು. ಸಿದ್ದಿಕ್ ತಲಪಾಡಿ ಅವರು, ಮುಸ್ಲಿಂ ಯೂತ್ ಲೀಗ್ ರಾಜ್ಯಾಧ್ಯಕ್ಷರು. ಎಸ್, ಏನ್ ಹೇಳ್ತೀರಾ ಸರ್? ಪ್ರಥಮವಾಗಿ ನಾನು ಪರಮಾತ್ಮನಿಗೆ ಸ್ತುತಿಸ್ತೇನೆ. ಯಾಕೆಂತ ಹೇಳಿದ್ರೆ ಆ ಇಟ್ಟ ವ್ಯಕ್ತಿ ಮುಸ್ಲಿಮನಾಗಿರ್ಲಿಲ್ಲ ಅಂತ. ಮುಸ್ಲಿಮನಾಗಿರ್ತಿದ್ರೆ ಇವಾಗ ಹೊತ್ಕೊಂಡು ಅವ್ರನ್ನ ISS ಕನೆಕ್ಷನ್ ಮಾಡ್ಕೊಂಡು ಏನೇನೆಲ್ಲ ಇಲ್ಲಿ ಹಂಗಾಮ ಆಗ್ತಿತ್ತು ಆ ಪರಮಾತ್ಮನಿಗೆ ಗೊತ್ತು. ಈಗ ನನಗೆ ಈಗ ಗೊತ್ತಾಯ್ತು, ಒಬ್ಬ ಬಾಂಬ್ ಇಡೋದ್ರಲ್ಲಿ ಪರಿಣಿತ, ಮತ್ತೆ ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಯಾವ ತರದನ್ನ ಫೆಸಿಲಿಟೀಸ್ ಗಳನ್ನ ಮಾಡ್ಬೇಕು ಅಂತ ಕಲಿತು ಪರಿಣಿತ ಹೊಂದಿದವನ ಹೆಸರೇ ಮಾನಸಿಕ ಅಂತ ನನಗೆ ಈಗ ಗೊತ್ತಾಯ್ತು. ಇದಕ್ಕೆ ಗೊತ್ತಿರೋಕೆ ಮುಂಚೆನೆ ಉನ್ನತ ಸ್ಥಾನದಲ್ಲಿ ಇರುವವರಲ್ಲಿ ಹೇಳಿಕೆಯನ್ನು ಕೊಟ್ಟಾಯ್ತು. ಮಾನ್ಯ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಮಂಗಳೂರಿನಲ್ಲಿ ಗಲಭೆ ಸೃಷ್ಟಿಸುವವರೇ ಇಟ್ಟಿರ್ಬೇಕು ಅಂತ. ನೋಡಿ ಎಷ್ಟೊಂದು ಅದ್ರ ಜೊತೆಯಲ್ಲಿ ಆದ್ಮೇಲೆ ಕುಮಾರಸ್ವಾಮಿ ಅವರನ್ನು ಹಲವಾರು ಜನರು ಇದರ ಬಗ್ಗೆ ಹೇಳಿಕೆ ಕೊಡ್ತಾರೆ. ಕಡೆಗೆ ಜನ ಬಂದು ಹೇಳ್ತಾರೆ ನಾನೇ ಅಂತ. ಗೊತ್ತಾಯ್ತಲ್ಲ? ಆ ನಾನೇ ಅಂತ ಹೇಳಿದ ವ್ಯಕ್ತಿಯ ಹಿನ್ನೆಲೆ ನೋಡಿದಾಗ ಮಾನಸಿಕ ಅಂತ ಬರ್ತದೆ. ಆ ಮನುಷ್ಯನ ಹಿನ್ನೆಲೆ ನೋಡ್ಬೇಕು. ಅವನು ಏನು ಮಾಡ್ತಾ ಇದ್ದ, ಅವನು ಯಾರ ಜೊತೆ ಇದ್ದ, ಅವನು ಯಾಕೆ ಮಾಡಿದ. ಇದೇ ಒಂದು ಮುಸ್ಲಿಮನಾಗಿದ್ರೆ ಏನೇನೆಲ್ಲ ಆಗ್ತಿತ್ತು. ಆ ಆಟೋದಲ್ಲಿ ಇಳಿದಲ್ಲ ಬಂದು ಆಟೋದವನ ಸಮೇತ ಇವತ್ತು ಒಳಗಡೆ ಇರ್ತಿದ್ದ. ನೋಡಿ, ಇದು ಈ ತರ ಅಲ್ಲ. ತಪ್ಪು ಮಾಡಿದವನನ್ನು ಶಿಕ್ಷಿಸಿ ಅಲ್ಲಿ ನೀವು ನೋಡ್ಬೇಡಿ. ಏನು ಈಗ ಇವರು ಹೇಳಿದಾಗೆ ಯಾರು ಹೊಣೆ ಅಲ್ಲ ಅಂತಲ್ಲಿ ಬ್ಲಸ್ಟ್ ಆಗಿ ಎಷ್ಟೋ ಒಂದು 10 ಜೀವ ಹೋಗಿದ್ರೆ, ಈಗ ಇವರು ಸರ್ ಹೇಳಿದಾಗೆ ಒಂದು ಏರ್ಪೋರ್ಟ್ನವರು ರೆಸ್ಪಾನ್ಸಿಬಿಲಿಟಿ, ಈ ಕಡೆ ಪೊಲೀಸ್ನವರು ರೆಸ್ಪಾನ್ಸಿಬಿಲಿಟಿ ಮಧ್ಯದಲ್ಲಿ ಇಟ್ಟಿದ್ದಾರೆ.
ಆ ಕಡೆ ಅವರು ಒಪ್ಪೋದಿಲ್ಲ, ಇವರು ಒಪ್ಪೋದಿಲ್ಲ. ಅದಿರ್ಲಿ, ನೆಕ್ಸ್ಟ್ ವಿಷಯ. ಮತ್ತೆ 10 ವರ್ಷಗಳ ಕಾಲ ಒಂದು ಭಯದ ವಾತಾವರಣ ಏನಾಗ್ತಾ ಇದೆ ಮಂಗಳೂರಲ್ಲಿ, ಏರ್ಪೋರ್ಟ್ ಎಲ್ಲಿದೆ, ಎಲ್ಲವೂ ಬೆಂಗಳೂರಲ್ಲಿ ಇವಾಗ ಪ್ಯಾಸೆಂಜರ್ ಕಮ್ಮಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಪ್ಯಾಸೆಂಜರ್ ಕಮ್ಮಿ ಆಗಿಲ್ಲ. ಒಂದು ನಿಮಿಷ, 23 ಲಕ್ಷ ಪ್ಯಾಸೆಂಜರ್ ಬರ್ತಾ ಇದೆ. ನಾನು ವರ್ಷದಲ್ಲಿ 4-5 ಸಲ ವಿದೇಶಕ್ಕೆ ಹೋಗಿ ಬರುವವರು. ಓಕೆ, ಈ ಮಂಗಳೂರು ಏರ್ಪೋರ್ಟ್ ನಲ್ಲಿ ಅವರ ಬಿಹೇವಿಯರ್ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ಬಂದ ಇನ್ನೊಂದು ಸರಿ ಬರೋದಿಲ್ಲ. ಇವ್ರು ಹೇಳಿದ್ರು ಏನ್ ಚೆಕ್ ಮಾಡಕ್ ಆಗಲ್ಲ ಅಂತ ಹೇಳಿ, ಒಂದು ಡೌಟ್ ಬಂದ್ರೆ ಆಗಲೇ ಎಕ್ಸ್ ಮಾರ್ಕ್ ಆಗ್ತಾರೆ. ಅದನ್ನೆಲ್ಲ ಬಿಚ್ಚಿ ಅದು ಏನೇನೆಲ್ಲ ಮಾಡ್ತಾರೆ ಗೊತ್ತಾಯ್ತಲ್ಲ. ಒಳಗೆ ಹೋಗುವಾಗ ಅಲ್ಲಿ ನಿಂತ್ರೆ, ಸ್ವಲ್ಪ ಹೊತ್ತು ನಿಂತ್ರೆ, ನಮ್ಗೆ ಯಾರು ಬರ್ಬೇಕು ಗೆಸ್ಟ್ ಅವ್ರನ್ನ ರಿಸೀವ್ ಮಾಡ್ಲಿಕ್ಕೆ ನಿಂತ್ರೆ ಅವಾಗಲೇ ಸೆಕ್ಯೂರಿಟಿ ಬಂದು ನಮ್ಗೆ ದೂರ ಮಾಡ್ತಾರೆ. ಅಂತ ಜಾಗದಲ್ಲಿ ಒಬ್ಬ ವ್ಯಕ್ತಿ ಬಂದು ಇಟ್ಟು ಹೋಗ್ತಾನೆ, ಅದಕ್ಕೇನು ಸಮಸ್ಯೆ ಇಲ್ಲ, ಅವನು ಮಾನಸಿಕ ರೋಗಿ, ಏನಾದ್ರು ಮಾಡಿದ್ರೆ ನಾವೇನು ಮಾಡ್ಬೇಕಂತ ಕೇಳುವಂತ ಪ್ರಶ್ನೆ ಕೇಳುವಂತ ಅಧಿಕಾರಿಗಳ ಮುಂದೆ ನಾವು ಇರುವುದಂತ ಹೇಳಿದ್ರೆ ನಮಗೂ ಇದಾಗುತ್ತೆ, ಸಮಸ್ಯೆ ಆಗುತ್ತೆ. ನಿಜವಾಗಿಯೂ ಆ ಮನುಷ್ಯನ ಹಿನ್ನೆಲೆ ಏನು, ಅವನ ಬ್ಯಾಕ್ ಗ್ರೌಂಡ್ ಏನು, ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಅವನಿಗೆ ಸಪೋರ್ಟ್ ಮಾಡಿದವರಿಗೂ ಶಿಕ್ಷೆ ಆಗ್ಬೇಕು. ಓಕೆ ರೈಟ್ ಸರ್ ಬರ್ತೀನಿ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಮಾತಾಡಿ. ಅವ್ರು ಹೇಳ್ತಾ ಇದ್ದಾರೆ ಓಕೆ ಸರ್, ವಾಯ್ಸ್ ಕ್ಲಿಯರ್ ಇಲ್ಲ. ಥ್ಯಾಂಕ್ ಯು. ಎಸ್ ಸರ್, ಧರ್ಮೇಂದ್ರ ಅವರು ಫಸ್ಟ್ ರಿಯಾಕ್ಷನ್. ಅಲ್ಲ, ನನಗೆ ಇವರೊಂದು ಮಾತನ್ನು ಹೇಳಿದರು, ಮುಸಲ್ಮಾನನಾಗಿದ್ದರೆ ಎಂಬ ಶಬ್ದವನ್ನು ತಗೊಂಡ್ರು. ಇಲ್ಲಿ ಮುಸಲ್ಮಾನ, ಹಿಂದೂ, ಕ್ರೈಸ್ತ ಎಂಬ ಪ್ರಶ್ನೆ ಅಲ್ಲ, ಇಲ್ಲಿ ಆರೋಪಿ ಎಂಬ ಪ್ರಶ್ನೆ. ಅದರ ಜೊತೆಯಲ್ಲಿ ಇನ್ನೊಂದು ಶಬ್ದವನ್ನು ಅವನ ಹಿನ್ನೆಲೆಯನ್ನು ಗಮನಿಸ್ಕೊಳ್ಳಿ ಅಂತ ಒಪ್ಕೊಳ್ಳೋಣ. ಖಂಡಿತವಾಗಿ ಸಹ ಹಿನ್ನೆಲೆಯನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಹಿನ್ನೆಲೆಯನ್ನು ಗಮನಿಸಿಕೊಂಡಾಗ ಅನೇಕ ವಿಚಾರಗಳು ಇದರೊಳಗೆ ನಾವು ಒಂದು ಸಮಾಜದ ಎದುರು ಕಡೆ ಒಂದು ಕನ್ನಡಿಯನ್ನು ಇಟ್ಟಂತಾಗುತ್ತೆ. ಒಬ್ಬ ವಿದ್ಯಾವಂತನಿಗೆ ಅವನ ವಿದ್ಯೆಗೆ ಅನುಗುಣವಾಗಿ ಅವನು ಆ ಹುದ್ದೆಯನ್ನು ಅಥವಾ ಯಾವುದೇ ಒಂದು ಇದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಸಮಾಜದಲ್ಲಿ ಅನ್ನುವಾಗ ಒಬ್ಬ ಮನುಷ್ಯ ಸಹಜವಾಗಿ ಖಿನ್ನತೆಗೊಳಗಾಗುತ್ತಾನೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡೋದು. ಆ ಖಿನ್ನತೆಗೆ ಒಳಗಾದಂಥ ವ್ಯಕ್ತಿ ಸಮಾಜಕ್ಕೆ ಕಂಟಕನಾಗಿ ಪರಿವರ್ತನೆ ಆಗಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆ. ಈಗ ನಾನು ಒಂದೊಂದು ಮಾತನ್ನು ಕೇಳ್ತೇನೆ. ನನ್ನ ಮಿತ್ರರು ಹೇಳಿದ್ರು ಮುಸಲ್ಮಾನನಾಗಿದ್ದಾರೆ ಎಂಬ. ಈಗ ಯಾವುದೇ ಒಂದು ಘಟನೆಗಳು ನಡೆಯುವ ಹಿಂದೆ ಅದರ ಉದ್ದೇಶಗಳು ಏನಿರಬಹುದು ಎಂಬುದನ್ನು ನೋಡಿದಾಗ ಅನೇಕ ಘಟನೆಗಳ ಹಿಂದೆ ಮುಸಲ್ಮಾನ ಎಂಬ ವ್ಯಕ್ತಿಯನ್ನ ಸೇರಿಸಿದ್ರೆ ಅದು ಕೊನೆಗೆ ಬಂದು ಬರುವುದು ದೇಶದ ಭದ್ರತೆಯ ವಿಚಾರದಲ್ಲಿ ಬಂದಾಗ. ಈ ವಿಚಾರವನ್ನ ತೆಗೆದುಕೊಂಡಾಗ ತನಗೆ ಸಮಾಜದಿಂದ ಅನ್ಯಾಯ ಆಗಿದೆ, ನಾನು ಅದನ್ನು ತೋರ್ಪಡಿಸಲು ಸಾಧ್ಯವಾಗದಿರುವಾಗ ಸಹಜವಾಗಿ ಅವನಿಗೆ ದ್ವೇಷವು ಅವನ ಖಿನ್ನತೆಗೆ ಕಾರಣವಾಗಿ ಅವನು ಈ ತರ ಮಾಡಿರಬಹುದು ಎಂಬುದಕ್ಕೆ ಮಾಡಿದ್ದಾನೆ, ಒಪ್ಕೊಂಡಿದ್ದಾನೆ. ಈಗ ಭದ್ರತೆಯ ವಿಚಾರವನ್ನು ತಂದಾಗ ನಾನು MR ನವರ ವಿಚಾರಕ್ಕೆ ಒಂದು ಮಟ್ಟದಲ್ಲಿ ಸಹಮತವನ್ನು ವ್ಯಕ್ತಪಡಿಸ್ತೇನೆ. ಸರ್, ಈ ಪೊಲೀಸ್ನವರನ್ನ ನಾವು ಪದೇ ಪೊಲೀಸ್ ಅಂತ ನಾವು ಪೊಲೀಸನ ಕಡೆ ಬೆರಳು ತೋರಿಸ್ತೇವೆ. ಆ ಪೊಲೀಸರನ್ನ ಯಾವ್ದಕ್ಕೆ ಉಪಯೋಗಿಸ್ತೀರಿ ಸ್ವಾಮಿ? ಯಾವ್ದಕ್ಕೆಲ್ಲ ಬಳಸ್ಕೊಳ್ಳೋಕೆ ಸಾಧ್ಯತೆ ಇದೆ? ಹೆಚ್ಚಿನ ಅವು ಬೇಡದಕ್ಕೆ ಈ ರಾಜಕಾರಣಿಗಳ ಭ್ರಷ್ಟ ರಾಜಕಾರಣಿಗಳ ಹಿಂದೆ ತಿರುಗುವುದಕ್ಕಾಯ್ತು, ಅವರಿಗೆ ಸೆಕ್ಯೂರಿಟಿ ಕೊಡೋದಕ್ಕಾಯ್ತು, ಇನ್ನೊಂದಿಷ್ಟು ಜನರನ್ನ ಬೇರೆ ಬೇರೆ ವಿಚಾರಗಳಲ್ಲಿ ಹಂಗಂತ ಹೇಳಿಬಿಟ್ಟು ಅಲ್ಲಿಯ ಭದ್ರತೆಯ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕೆಂಬುದಲ್ಲ ನನ್ನ ಮಾತು. ಆದ್ರೆ ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಲೋಪ ಆಗಿದೆ, ಅದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಹಂಗಂತ ಹೇಳ್ಬಿಟ್ಟು ಇವರು ಹೇಳಿದಾಗಿನೇ ಎಲ್ಲವನ್ನೂ ಒಂದು ಕಡೆಯಲ್ಲಿ ಬಾಂಬನ್ನ ಆ ತರದ ಆಗಿದೆ ಅಂತ ಹೇಳಿ ಇಡೀ ಮಂಗಳೂರನ್ನ ಒಂದು ಕ್ರೈಟೇರಿಯಾದ ಆಧಾರದಲ್ಲಿ ಅಳೆಯುವುದು ಖಂಡಿತವಾಗಿ ಸಹ ತಪ್ಪು. ಇವತ್ತಿನ ವ್ಯವಸ್ಥೆ ಅಡಿಯಲ್ಲಿ ಅನೇಕ ದೇಶದ್ರೋಹಿಗಳು ಸಮಾಜದಲ್ಲಿ ತಿರುಗ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಹಂತದಲ್ಲಿ ಮಂಗಳೂರಿನ ಪೊಲೀಸರು ಯಾವ ರೀತಿಯಲ್ಲಿ ಕೆಲಸ ಮಾಡಿದರೆ ಅವರು ಶ್ಲಾಘನೀಯವಾಗಿ ನಾನು ಅವ್ರನ್ನ ಅಭಿನಂದಿಸಬೇಕಾಗುತ್ತೆ. ಒಂದು ಸಣ್ಣ ತಪ್ಪು ಬಂದ ಕೂಡಲೇ ಇಡೀ ವ್ಯವಸ್ಥೆಯನ್ನ ದೂರುದು ನನ್ನ ಲೆಕ್ಕದಲ್ಲಿ ಯಾವ ರೀತಿ ಸಣ್ಣ ನನ್ನ ಮಾತನ್ನು ಪೂರ್ತಿ ಕೇಳಬೇಕು. ನೋಡಿ, ನಾನು ನಿಮ್ಮ ಮಾತಾಡಿಲ್ಲಪ್ಪ, ಪೂರ್ತಿ ಕೇಳಬೇಕು. ವಿಚಾರ ಏನಾಗಿದೆ
ಆಗುತ್ತೆ, ತಿರ್ಚಿ ಹೋಗಿ ಇನ್ನೊಂದೇನೋ ಅರ್ಥ ಆಗುತ್ತೆ. ಸಣ್ಣ ವಿಚಾರ ಅಂದ್ರೆ ಆ ತರದ್ ಹೇಳಿದಲ್ಲ. ಈಗ ಏನಿದೆ ಘಟನೆ ನಡೆದಿದೆ, ಅದರ ಹಿನ್ನೆಲೆ ಏನು, ಇದ್ರ ಬಗ್ಗೆ ತನಿಖೆ ಆಗಲಿ, ಸರ್ವ ವಿಚಾರಗಳು ಸಮಾಜದ ಎದುರು ಕಡೆ ಬರಲಿ. ಮುಂದಕ್ಕಾದ್ರೂ ಮಂಗಳೂರಿನಲ್ಲಿ ಈ ಬಗ್ಗೆ ಘಟನೆಗಳು ನಡೆಯದ ಆ ರೀತಿಯಲ್ಲಿ ಒಂದು ಸಂಪೂರ್ಣವಾದ ವ್ಯವಸ್ಥೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ನಾನು ಒಂದು ಮಾತನ್ನ ಹೇಳ್ತೇನೆ, ನೀವು ಕುಮಾರಸ್ವಾಮಿ ಅವರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ನನ್ನ ಮಾತನ್ನು ಮುಗಿಸ್ತೇನೆ. ಈ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಏನು ಕನಸು ಬಿದ್ದಿತ್ತ ಇಲ್ಲಿ ಘಟನೆ ಆಗುವ ಮುಂಚೆನೆ ಇಂಥ ವ್ಯಕ್ತಿಯಿಂದಲೇ ಆಗಿದೆ ಅಂತ ಅವರ ಮನಸ್ಸು ತಿಳಿಸಿ. ಅದಕ್ಕೆ ನಾನು ಕೇಳುದು, ಪ್ರಾಯಶಃ ಈ ವ್ಯಕ್ತಿಗೂ ಕುಮಾರಸ್ವಾಮಿಗೂ ಸಂಬಂಧ ಇರಬೇಕು. ಇವರೇ ಕುಮಾರಸ್ವಾಮಿ ಅವರ ಮುಖ ಏನೋ ವ್ಯವಸ್ಥಿತವಾದ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅಂತ ಹೇಳೋದನ್ನ ನಾನು ಸಾಧ್ಯ ಆಗೋದಿದ್ರೆ ಕುಮಾರಸ್ವಾಮಿ ಅವರನ್ನ ಬಂಧಿಸಿ ವಿಚಾರವನ್ನು ಅವರಿಗೆ ವಿಚಾರಣೆ ಒಳಪಡಿಸಿ ಸತ್ಯ ಸಂಗತಿ ಹೊರಗೆ ಬರಬಹುದು ಎಂಬ ವಿಚಾರ ನನಗೆ ಓಕೆ ಸರ್, ಬರ್ತೇನೆ. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ರೈಟ್, ಥ್ಯಾಂಕ್ ಯು. ಮಧುಸೂದನ್ ಗೌಡ ಅವರು ಫಸ್ಟ್ ರಿಯಾಕ್ಷನ್ ನೋಡಿ. ಇವತ್ತು ಏನು ಮಂಗಳೂರು ಮಹಾನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಂತಹ ಘಟನೆಯ ವಿಚಾರವಾಗಿ ಇವತ್ತು ನಾವು ಚರ್ಚೆಲೆಲ್ಲ ಕೂತಿದ್ದೇವೆ. ರಾಜಕೀಯ ಪಕ್ಷದ ಮುಖಂಡನಾಗಿ ನಾನು ಇವತ್ತಿಲ್ಲಿ ಬಂದಿದ್ದೇನೆ. ನೀವು ಫಸ್ಟ್ ಹೇಳಿದಂತ ಎಲ್ಲವೂ ಕೂಡ ಸತ್ಯವಾಗಿತ್ತು, ಆದ್ರೆ ಒಂದು ಮಾತ್ರ ಸುಳ್ಳಾಗಿತ್ತು. ಅದು ಯಾವುದೊಂದು ಸುಳ್ಳು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು RSS ಮತ್ತು ಬಿಜೆಪಿಯ ಮೇಲೆ ಅನುಮಾನ ವ್ಯಕ್ತಪಡಿಸಿದೆ ಅಂತ ಹೇಳುದು ಅದು ಸತ್ಯವಾದ ಮಾತು. ಪೊಲೀಸರ ಮೇಲೆ ಅನುಮಾನ ಉಂಟು, ಅದು ಸತ್ಯದ ಮಾತು. ಆದರೆ ಪತ್ರಿಕೆಯ ಮೇಲೆ ಅನುಮಾನಾಸ್ಪದವಾಗಿ ನೋಡ್ತಾರೆ ಅನ್ನೋ ಅದು ಸುಳ್ಳು. ಪತ್ರಿಕೆಯವರ ನಾನು ಹೇಳ್ತೇನೆ, ಯಾಕೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ನಿಮ್ಮ ಪತ್ರಿಕೆಯಲ್ಲಿ ಮತ್ತು ನಿಮ್ಮ ಮಾಧ್ಯಮದವರು ಏನು ಬರೆದಿದ್ದೀರಾ ಅದನ್ನು ಹೇಳಿದಂತದ್ದು ಕುಮಾರಸ್ವಾಮಿ ಅವರು ತೊಕ್ಕೊಟ್ಟಿನ ಶ್ರೀ ರತ್ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಡೆದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒತ್ತು ಹೇಳ್ತಿದ್ದಾರೆ. ಉದಯವಾಣಿ ಪೇಪರ್ ಅನ್ನು ತಗ್ದಿ ತೋರಿಸಿ ಹೇಳ್ತಿದ್ದಾರೆ. ನೀವು ಅದನ್ನು ಬಿಟ್ಟು ನೀವು ಕುಮಾರಸ್ವಾಮಿ ಅವರು ಯಾಕೋ ಮಾಧ್ಯಮದವರ ಮೇಲೆ ಸಿಟ್ಟಾಗಿದ್ದಾರೆ ಅನ್ನೋ ಒಂದು ಏನು ಸುಳ್ಳಿದೆ, ಅದು ನೀವು ಫಸ್ಟ್ ತೆಗಿಬೇಕಾಗ್ತದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಮಂಗಳೂರು ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ನಡೆದಂತಹ ಘಟನೆ ಇದು ಏನು ಸ್ವಲ್ಪ ಚಿಕ್ಕ ಘಟನೆ ಏನಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಗಳೂರಿನ ಹೆಸರನ್ನು ಹಾಳು ಮಾಡುವಂತ ದೊಡ್ಡ ಘಟನೆ. ಚಿಕ್ಕ ಘಟನೆ ಅಂತ ಹೇಳ್ತಿಲ್ಲ ನಾನು, ದೊಡ್ಡ ಘಟನೆ ಅಂತ ಹೇಳ್ತಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಇದು ಪಟಾಕಿ. ಹೌದು, ತಾವು ಹೇಳ್ತಾ ಇದ್ದಾರೆ ದೊಡ್ಡ ಘಟನೆ, ಅವರು ಹೇಳ್ತಾ ಇದ್ದಾರೆ ಚಿಕ್ಕ ಘಟನೆ. ಪಟಾಕಿ ಅಂತ ಅನಿಸುವಂತ ಪೌಡರ್, ಅದರಲ್ಲಿ ಯಾವುದೇ ರೀತಿ ಪಕ್ಷದ ಮುಖಂಡರು ಹೇಳ್ತಾ ಇರುವಂತಹ ಮಾತುಗಳು, ಕಾರ್ಯಕರ್ತರು ಹೇಳ್ತಾ ಇರುವಂತಹ ಮಾತುಗಳು ಇಲ್ಲ. ನಿಮ್ಮ ಪತ್ರಿಕೆಯಲ್ಲಿ ಹೇಳ್ತಿದೆ ಅದು ಪಟಾಕಿಯ ಏನೋ ಅದು ಪುಡಿ ಉಂಟಲ್ಲ ಅದು ಅಂತ ಹೇಳ್ತಿರೋದು ಕುಮಾರಸ್ವಾಮಿ ಅಂತ. ನೀವು ಕುಮಾರಸ್ವಾಮಿ ಅವರ ಹೇಳಿಕೆಯ ಬಗ್ಗೆ ನಾವು ಉದಯವಾಣಿ ಪೇಪರ್ ಅಲ್ಲಿ ಮತ್ತು ನಿಮ್ಮ ಪತ್ರಿಕೆಯಲ್ಲಿ ಮತ್ತು ನಿಮ್ಮ ಮಾಧ್ಯಮದಲ್ಲಿ ಬಂದಿರೋ ವಿಚಾರವನ್ನು ಕುಮಾರಸ್ವಾಮಿ ಹೇಳಿದರೆ ಹೊರತು ಬೇರೆ ಏನು ವಿಚಾರ ಹೇಳಿಲ್ಲ. ಅದು ಚಿಕ್ಕ ಘಟನೆ ಆಗ್ಲಿ ದೊಡ್ಡ ಘಟನೆ ಆಗ್ಲಿ ನಮ್ಮ ಮಂಗಳೂರಿಗೆ ಅದು ಕೆಟ್ಟ ಹೆಸರು ಅಂತ ನಾನು ಹೇಳುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಆರೋಪಿ ಇನ್ನು ಕೂಡ ಇವತ್ತು ಬೆಂಗಳೂರು ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು. ಆಗ್ಲೇ ಮಾನಸಿಕ ಅಂತ ಯಾವ ರೀತಿಯಲ್ಲಿ ಮಾನಸಿಕ ಅಂತ ನೀವು ಬಿಂಬಿಸ್ತೀರಾ? ಕುಮಾರಸ್ವಾಮಿ ಹೇಳಿರುವಂತದ್ದು. ಎಸ್ ಸರ್, ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ತಾವು ಹೇಳಿದ್ರಿ ಅಲ್ವಾ, ಇದನ್ನೇ ನಾವು ಹೇಳ್ತಾ ಇದ್ದೇವೆ. ತಾವು ಹೇಳಿದ ದೊಡ್ಡ ಘಟನೆ, ಅವರು ಹೇಳ್ತಾರೆ ಸಣ್ಣ ಘಟನೆ ಅನ್ನುವಂಥದ್ದು. ಇನ್ನೊಂದ್ ಕಡೆ 10 kg ಬಾಂಬ್ ಸಿಕ್ಕಿದೆ, ಇಂತಹ ಒಂದು ಘಟನೆ ಇದೆ, ಇದನ್ನು ಆತಂಕ ಬರುವ ಹಾಗೆ ಜನರಲ್ಲಿ ನಾವು ಬಿಂಬಿಸ್ತಾ ಇದ್ದೇವೆ. ಮಾಧ್ಯಮಗಳು ಇಂತಹ ವರದಿ ಮಾಡಬಾರ್ದು, ಆತಂಕ ಸೃಷ್ಟಿಸಬಾರ್ದು ಅನ್ನೋದು ಮಾತನ್ನು ಡೈರೆಕ್ಟ್ ಆಗಿ ಗರಂ ಆಗಿ ಹೇಳಿದ್ದಾರೆ ಅಲ್ವಾ ಸರ್. ಅದನ್ನೇ ಹೇಳ್ತಿರೋದು 10 kg ಬಾಂಬ್ ಸಿಕ್ಕಿದೆ, ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾರೆ. ಅವರ ಮಟ್ಟದಲ್ಲಿ ಸಣ್ಣ ವಿಷಯ. ಕುಮಾರಸ್ವಾಮಿ ಮುತುವರ್ಜಿ ವಹಿಸಿ ಇವತ್ತು ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತೆ ಮಂಗಳೂರು ಭೇಟಿ ಕೊಟ್ಟ ನಂತರ ಇವತ್ತು ಯಾರು ನೈಜ ಆರೋಪಿ ಸಿಕ್ಕಿ ಬಿದ್ದಿರುವಂತದ್ದು ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಬಂದ್ಮೇಲೆ ಆರೋಪಿಗಳು ಸರೆಂಡರ್ ಆದ್ರು. ಪರಿಚಯ ಇದೆ ಅಂತ ಆಯ್ತು. ಅಲ್ಲ ಸರ್, ನಾನು ಹೇಳಕ್ಕೆ ಅಂದ್ರೆ ಇದು ಯಾರು ಕುಮಾರಸ್ವಾಮಿ ಧರ್ಮೇಂದ್ರ ಅವರೇ, ನಾನು ಮಾತಾಡ್ತೀನಿ ಮತ್ತೆ ನೀವು ಮಾತಾಡಿ. ನಿಮ್ಮನ್ನು ಫಸ್ಟ್ ಅವ್ರ ಜೊತೆ ನಿಮ್ಮನ್ನು ಕೂಡ ತನಿಖೆ ಮಾಡ್ಬೇಕಾಗ್ತದೆ ಇವತ್ತು. ನಿಮ್ಮನ್ನು ತನಿಖೆ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅಲ್ಲ
ಕುಮಾರಸ್ವಾಮಿ ಮುತುವರ್ಜಿ ವಹಿಸಿ ಇಲ್ಲಿಗೆ ಬಂದು ಏನು ಘಟನೆ ನಡೆದಿದೆ ಅದನ್ನು ಸತ್ಯಾಸತ್ಯವನ್ನು ಬಿಟ್ಟ ಹೌದು ಮಾಧ್ಯಮದ ಮುಂದೆ ಬಿಟ್ಟ ನಂತರ ಇವತ್ತು ಆರೋಪಿ ಯಾರು ಅಂತ ಇವತ್ತು ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಇವತ್ತು ಮಂಗಳೂರು ಯಾವ ಮಟ್ಟಿಗೆ ಹೋಗ್ತಿದ್ದಂತ ಸಿದ್ದಿ ಕೇಳಿದ್ದಾರೆ, ಯಾರ ತಲೆಗೆ ಕಟ್ತಿದಂತ ಗೊತ್ತಿದೆ. ಮುಸ್ಲಿಂ ಸೇನಾ ಸಿಕ್ಕಿದ್ರೆ ಭಯೋತ್ಪಾದಕ, ಇನ್ನೊಬ್ಬ ಸಿಕ್ಕಿದ್ರೆ ಅದು ಮಾನಸಿಕ ಆಗುವಂತದ್ದು. ಅದನ್ನು ಫಸ್ಟ್ ತೆಗಿಬೇಕಾಗ್ತದೆ. ಕುಮಾರಸ್ವಾಮಿ ಹೇಳಿಲ್ಲ ಮಾನಸಿಕ ಅಂತ. ಈ ರಾಜ್ಯದ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂತ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ, ಅರ್ಥ ಉಂಟದಕ್ಕೆ ಮಾನಸಿಕ ಅಂತ. ಯಾರು ಮಾನಸಿಕ ಅಂತ ಪ್ರೂವ್ ಮಾಡುವಂತದ್ದು? ಏನು ಡಾಕ್ಟರ್ಗಳು ಹೇಳಿದಾರ ಮಾನಸಿಕ ಅಂತ? ರಿಪೋರ್ಟ್ ಕೊಟ್ಟಿದೆ ಮಾನಸಿಕ ಅಂತ. ಇವತ್ತು ಧರ್ಮೇಂದ್ರಗೆ ಹೇಳ್ತೇನೆ, ಮಾನಸಿಕ ಅಂತ ಹೇಗೆ ಹೇಳ್ತೀರ? BA ಮತ್ತು MBA ಮಾಡಿರುವಂತ ಮಾನಸಿಕನ ಮಂಗಳೂರು ನಗರದಲ್ಲಿ ಒಂದು ಖಾಸಗಿ ಹೋಟೆಲ್ ನಲ್ಲಿ ಒಂದು ಯಾವುದು ಬಿಲ್ಲಿಂಗ್ ಸೆಂಟರ್ ಇದ್ದವನು ಮಾನಸಿಕನ. ಇವತ್ತು ಬಾಂಬ್ ಅನ್ನು ಕೊಂಡೋಗಿ ಅಲ್ಲಿ ಏನು ಕೊಂಡೋಗಿ ಇಟ್ಟು ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗುವಂತದ್ದು, DG ಹತ್ರ ಹೋಗ್ಬಿಟ್ಟು ಅವನು ಶರಣಾಗುವಂತವನು ಏನು ಮಾನಸಿಕನ? ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಇವತ್ತು ಧರ್ಮೇಂದ್ರ ಅವ್ರು ಬಾಯ್ ಬಿಡ್ಬೇಕಾಗ್ತದೆ. ಅವನು ಬೆಳಿಗ್ಗೆ 8 ಗಂಟೆಗೆ 8:30ಗೆ DG ಆಫೀಸ್ಗೆ ಹೋಗ್ತಾನೆ ಅಂತ ಹೇಳಿದ್ರೆ ಎಂತದ್ದು ಅಂತದ್ದು ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಧರ್ಮೇಂದ್ರನ ವಿಚಾರವನ್ನ ತೆಗೆದ್ರು ನಾನು ಕೇಳ್ತೇನೆ, ಬರುವ ಮುಂಚೆ ನಮ್ಮ ಕುಮಾರಸ್ವಾಮಿ ಧರ್ಮೇಂದ್ರನ ಅರೆಸ್ಟ್ ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು. ಕುಮಾರಸ್ವಾಮಿಗೆ ರಾಜಕೀಯ ಮಾಡ್ಬೇಕಂತ ಏನಿಲ್ಲ. ಮತ್ತೆ ವಾಣಿಜ್ಯ ನಗರ, ಇಡೀ ದೇಶದಲ್ಲಿ ರಾಜ್ಯದಲ್ಲಿ ವಾಣಿಜ್ಯ ನಗರ. ತರಬೇಡಿ. ಬಿಜೆಪಿ ಸರ್ಕಾರ ಬಂದ ನಂತರ ಕೆಟ್ಟ ಹೆಸರು ತರಬೇಡಿ. ಇಲ್ಲಿಗೆ ಬರುವಂತ ಪ್ರವಾಸಿಗರು ಕಮ್ಮಿ ಆಗಿದ್ದಾರೆ, ಇಲ್ಲಿಗೆ ಬರುವಂತ ವಿದ್ಯಾರ್ಥಿಗಳು ಕಮ್ಮಿ ಆಗಿದ್ದಾರೆ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ, ರಾಜಕೀಯ ಮಾಡಬೇಡಿ. ಕುಮಾರಸ್ವಾಮಿ ಇಲ್ಲಿ ಬಂದು ರಾಜಕೀಯ ಮಾಡೋ ಅಗತ್ಯ ಇಲ್ಲ. ಕುಮಾರಸ್ವಾಮಿ ಪದೇ ಪದೇ ಹೇಳ್ತಿದ್ದಾರೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉಂಟು, ರಾಷ್ಟ್ರೀಯ ಹೆದ್ದಾರಿಗಳುಂಟು, ಬಂದರುಗಳುಂಟು, ಅನೇಕ ಕಂಪನಿಗಳಿಗೆ ಬರುವಂತಹ ಉದ್ಯೋಗಾವಕಾಶಗಳುಂಟು. ಇಲ್ಲಿನ ಯುವಕರು ಇವತ್ತು ಅರಬ್ ಅಲ್ಲಿಗೆ ಇಲ್ಲಿಗೆ ಹೋಗ್ತಿದ್ದಾರೆ. ನಾವು ಅದನ್ನು ಫಸ್ಟ್ ನಿಲ್ಲಿಸಬೇಕು. ಧರ್ಮೇಂದ್ರ ಅವರೇ, ಇಲ್ಲಿ ರಾಜಕೀಯ ಮಾಡಬೇಡ್ದು. 10 ವರ್ಷಗಳ ಕಾಲ ಇನ್ನು ಮಂಗಳೂರಿಗೆ ಕೆಟ್ಟ ಹೆಸರು ಬರಲ್ಲ ಅಂತ ನೀವು ಯಾವ ರೀತಿ ಹೇಳ್ತೀರಿ? ನೀವು ಹೇಳಿ. ಅಲ್ಲ, ಇದು ಕುಮಾರಸ್ವಾಮಿ ಅವರಿಗೆ ಹೆಂಗ್ ಗೊತ್ತಾಯ್ತು? ಅದನ್ನಾದ್ರೂ ಹೇಳ್ರಿ ಸ್ವಾಮಿ. ಕುಮಾರಸ್ವಾಮಿ ಅವರಿಗೆ RSS ಮಾಡಿದ್ರು, ಬಿಜೆಪಿ ವಿರೋಧ ಪಕ್ಷದ ನಾಯಕ, ಈ ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು, ಅವರಿಗೆ ಯಾವ ಅಧಿಕಾರಿಗಳು ಹೇಗೆ ಗೊತ್ತಿದೆ. ನೀವೊಬ್ಬ ಬಿಜೆಪಿ ವಕ್ತಾರರಾಗಿ ಮಾತಾಡಬೇಡಿ. ಅವನ ಜೊತೆ ನಿಂತ್ಕೊಂಡವನು, ಅವನ ಜೊತೆ ಮೆಸೇಜ್ ಫಾರ್ವರ್ಡ್ ಎಲ್ಲರೂ ಅರೆಸ್ಟ್ ಆಗ್ತಿದ್ರು. ಇವತ್ತು ಯಾಕೆ ಆಗ್ತಿಲ್ಲ? ಮಾನಸಿಕ ಅಸ್ವಸ್ಥ ಅಂತ ಯಾವ ರೀತಿಯಲ್ಲಿ ಮಾಡಿಬಿಟ್ರು. ಅವನ ಹಿನ್ನೆಲೆ ನೋಡೋದಿಲ್ಲ, ಅವನ ಉದ್ದೇಶ ಏನಂತ ನೋಡೋದಿಲ್ಲ, ಅದ್ರ ಬಗ್ಗೆ ಚಿಂತನೆ ಇಲ್ಲ. ಬೇರೆ ಒಂದು ಇದಾಗಿದ್ರೆ ಒಟ್ಟಿಗೆ ನಿಂತು ಫೋಟೋ. ಜೋಶಿ ಅವರು ಆರೋಪಿ, ಈ ರಾಷ್ಟ್ರದ ಮಾಡಿದನು ಕೂಡ ಆರೋಪಿ. ಜೋಶಿ ಅವರು ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಲ್ಲಿ ಇರುವಂತದ್ದು ಏನ್ ಹೇಳಿಕೆ ಕೊಡ್ತಾರೆ? ಇವತ್ತು ಹೇಳಿಕೆ ಕೊಡ್ತಾರೆ. ಏನ್ ಹೇಳಿಕೆ ಕೊಡ್ತಾರೆ? ಮಂಗಳೂರಿನ ಗಲಭೆಕೋರರೇ ಈ ಕೆಲಸ ಮಾಡಿರುವಂತ ಧರ್ಮೇಂದ್ರ ಆನ್ಸರ್ ಗೊತ್ತಿರೋ ಧರ್ಮೇಂದ್ರ ಬಿಜೆಪಿ ವಕ್ತಾರರಾಗಿ ಮಾತಾಡಿ ಮಾನವೀಯತೆ ನೆಲೆಯಲ್ಲಿ ಮಂಗಳೂರಿನಲ್ಲಿ ವಾಣಿಜ್ಯ ನಗರಿಯಾಗಿ ಬೆಳಿಬೇಕು, ನಾವು ಇಲ್ಲಿನ ಯುವಕರಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ ಮಾತಾಡಿ. ನೀವು ನಾನು ಬಿಜೆಪಿ ವಕ್ತಾರ ಹಾಗೆ ಖಂಡಿತ ನಾನು ಹಾಗೆ ಸ್ವಾಮಿ ಅವರು ಬಂದು ಇಲ್ಲಿ ನೋಡಿ, ಭಯೋತ್ಪಾದನೆಗೆ ಧರ್ಮ ಇಲ್ಲ ಧರ್ಮೇಂದ್ರ ಅವರೇ, ಭಯೋತ್ಪಾದನೆಗೆ ಧರ್ಮ ಇಲ್ಲ. ಯಾವುದೇ ಧರ್ಮ ಆಗ್ಲಿ, ನಾನೇ ಮಾಡ್ಲಿ ನೀವೇ ಮಾಡ್ಲಿ, ಅಪರಾಧನೆ. ಬರ್ತೇನೆ. ಬಿಫೋರ್ ದಟ್ ಒಂದು ಪ್ರಶ್ನೆ ಎತ್ತಿದ್ರು, ಬರ್ತೇನೆ ಸರ್. ಬಿಫೋರ್ ದಟ್ ಇದೊಂದು ಪ್ರತಿ ಬಾರಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ, ಅದೇ ಪ್ರಶ್ನೆನೋ ಮಧುಸೂದನ್ ಅವರು ಹೇಳಿದ್ರು. ಕುಮಾರಸ್ವಾಮಿ ಅವರ ವಿಷಯಗಳು ಬಂತು, ರಾಜಕೀಯ ಮಾಡ್ಲಿಕ್ಕೆ ಬರಲಿಲ್ಲ ಅನ್ನುವಂಥದ್ದು. ಆದ್ರೆ ಪೊಲೀಸ್ ಅವರಿಗೆ ಅನುಮಾನ ಇದೆ, ಪೊಲೀಸ್ನವರ ಮೇಲೆ ನಮಗೂ ಕೂಡ ಅನುಮಾನ ಇದೆ ಅನ್ನುವಂತ ಮಾತ್ರ ಹೇಳ್ತಾರೆ. ಬಿಜೆಪಿ RSS ಅವರ ಹೆಸರು ಬರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನ ಬಗ್ಗೆ, ಮಂಗಳೂರಿನ ಘನತೆಯ ಬಗ್ಗೆ, ಸುರಕ್ಷತೆಯ ಬಗ್ಗೆ ಮಾತಾಡಬೇಕಾಗಿತ್ತು, ಬದಲಾಗಿ ಅನುಮಾನ ವ್ಯಕ್ತಪಡಿಸಿ ಹೋಗ್ತಾರೆ ಅಂತ ಹೇಳುವಾಗ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಎಸ್, ಅನೇಕ ವಿಷಯಗಳು, ಅನೇಕ ಪ್ರಶ್ನೆಗಳು. ಬಿಫೋರ್ ದಟ್ ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ನಮ್ಮ ಹೆಸರು ಪ್ರಸಾದ್ ಅಂತ ಹೇಳಿ, ಮಂಗಳೂರಿಂದ. ಪ್ರಸಾದ್, ಮಂಗಳೂರಿಂದ. ನಮಸ್ತೆ ಸರ್, ಮಾತಾಡಿ. ನೀವು ತೆಗೆದುಕೊಂಡಿರುವಂತ ವಿಷಯ ತುಂಬಾ ಚೆನ್ನಾಗಿದೆ. ಅಂದ್ರೆ ಮಂಗಳೂರಿನಲ್ಲಿ ವಿಮಾನದಲ್ಲಿ ನಡೆದಿರುವಂತಹ ಬಾಂಬ್ ಇದರ ಬಗ್ಗೆ ನೀವು ಒಂದು ಡಿಬೇಟ್ ಅನ್ನ ಮಾಡ್ತಿದ್ದೀರಿ, ಚೆನ್ನಾಗಿದೆ. ಬಟ್ ನಾವು ಏನು ಕೇಳ್ತಾರೆ, ಪ್ರೈಮ್ ಡಿಬೇಟ್ ಅನ್ನ ನೀವು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಡೆದಿರುವಂತಹ ಏನು ಬಾಂಬಿನ ಇದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಕುಮಾರಸ್ವಾಮಿಯ ಹೇಳಿಕೆಗೋಸ್ಕರ ಮಾಡ್ತಾ ಇದ್ದೀರಾ? ಯಾಕಂತ ಹೇಳಿದ್ರೆ ನಾನು ಆವಾಗಿನಿಂದ ಗಮನಿಸ್ತಾ ಇದ್ದೇನೆ, ಇಲ್ಲಿ ಕೇವಲ ಕುಮಾರಸ್ವಾಮಿ ಹಾಗೆ ಹೇಳಿದ್ರು, ಕುಮಾರಸ್ವಾಮಿ ಅವರು ಹೀಗೆ ಹೇಳಿದ್ರು ಅಂತ ಹೇಳುವಂತ ವಿಷಯವನ್ನು ಬಿಟ್ಟು ನೋಡಿ ಸ್ವಾಮಿ, ನೀವು ಅಷ್ಟು ನಾಲ್ಕು ಜನ ಕೂಡ ಇದ್ದೀರಾ, ನಿತಿನ್ ಅವರೇ, ನೀವು ಚೆನ್ನಾಗಿ ಡಿಬೇಟ್ ಅನ್ನ ಮುಂದುವರಿಸ್ತಾ ಇದ್ದೀರಾ. ಬಟ್ ಏನಾಗ್ಬೇಕು, ಆ ಡಿಬೇಟ್ ಅಲ್ಲಿ
ಈ ಒಂದು ಕಾರಣ ಇಷ್ಟೆಲ್ಲ ಒಂದು ಈ ಒಂದು ವಿಷಯಕ್ಕೆ ಏನಲ್ಲಿ ಕಾರಣ ಏನು ವ್ಯತ್ಯಾಸ ಆಗಿರ್ಬೋದು, ರಕ್ಷಣೆ ಯಾಕೆ ಆ ರೀತಿ ಆಗಿರ್ಬೋದು, ಅದನ್ನ ನೀವು ಡಿಬೇಟ್ ಮಾಡಿ. ಅದನ್ನ ಬಹುಶಃ ವೆರಿ ಗುಡ್ ಅಪ್ರಿಶಿಯೇಟ್ ಮಾಡ್ಬೇಕು ಆ ವಿಚಾರದಲ್ಲಿ. ಇದು ಏನು ವೈಫಲ್ಯ, ಯಾವ ವೈಫಲ್ಯ ಆಗಿದೆ, ಭದ್ರತೆ ವೈಫಲ್ಯ ಆಗಿದೆ, ಇದನ್ನು ಚರ್ಚೆ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ರಿ ಅಲ್ವಾ? ಭದ್ರತೆ ವೈಫಲ್ಯ ಬಗ್ಗೆ ನೀವು ಮಾತಾಡಿ. ಅವರಿಗೆ ಕೂಡ ಒಂದು ಸಜೆಷನ್ ಕೊಡಿ ನೀವು. ಸರ್ ತಮ್ಮ ಹೆಸರು ಏನಂತ ಹೇಳಿದ್ರಿ? ಇವರು ಹೀಗೆ ಇನ್ನೊಬ್ರು ಹೇಳ್ತಾರೆ, ಇವರೊಬ್ರು ಹೇಳ್ತಾರೆ ನಮ್ಮ ಮುಸ್ಲಿಂ ಅವರು ಹೇಳಿದ. ಯಾಕೆ ಸ್ವಾಮಿ ಮುಸ್ಲಿಂ ಹಿಂದೂ ಅಂತ ಹೇಳಿ ತರ್ತೀರಾ? ಮಾನವರಲ್ವಾ? ಸರ್ ಪ್ರಸಾದ್ ಅವರೇ ತುಂಬಾ ಚೆನ್ನಾಗಿ ಹೇಳಿದಿರಾ. ಬಹುಶಃ ತಾವು ಈ ಡಿಬೇಟ್ ಪ್ರಾರಂಭವಾದಾಗಿರುವಂತಹ ಪ್ರಥಮ ಪ್ರಶ್ನೆಗಳನ್ನು ತಾವು ಕೇಳಲಿಲ್ಲ ಅನ್ನುವಂಥದ್ದು ನನ್ನ ಮನಸ್ಥಿತಿ ಅಲ್ವಾ? ಪ್ರಥಮ ಪ್ರಶ್ನೆ ನಾನು ಪ್ರಾರಂಭ ಮಾಡಿದ್ದೆ ಮಂಗಳೂರಿನ ಸುರಕ್ಷತೆಯ ಬಗ್ಗೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ. ಅದಕ್ಕೋಸ್ಕರ ನಮ್ಮ ಮುಂದ್ಗಡೆ ಇರುವಂತದ್ದು MR ವಾಸುದೇವ್ ರಾವ್ ಅವರು. ಪ್ರಥಮ ಪ್ರಶ್ನೆ ಅವರಿಂದಲೇ ಪ್ರಾರಂಭವಾಗಿತ್ತು. ಇದರ ಬಗ್ಗೆ ನಾವು ಮಾತಾಡ್ಕೊಂಡು ಹೋದ್ವಿ. ಯಾರ ವೈಫಲ್ಯ, ಪೊಲೀಸರ ವೈಫಲ್ಯ ಅಥವಾ ಭದ್ರತಾ ಸಿಬ್ಬಂದಿಗಳ ವೈಫಲ್ಯ, ಇದನ್ನು ನಾವು ಕೇಳ್ಕೊಂಡು ಹೋದ್ವಿ ಎಲ್ಲೋ ಒಂದ್ ಕಡೆ. ಬಿಫೋರ್ ದಟ್ ನಾವು ಬಂದದ್ದು ಆಮೇಲೆ ಬಂದಿರುವಂತದ್ದು ಕುಮಾರಸ್ವಾಮಿ ಅವರ ಹೇಳಿಕೆಗಳು. ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ಮ್ಯಾಚ್ ಅಪ್ ಆಗ್ತದೆ. ಎಲ್ಲವೂ ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಒಂದು ವಿಷಯ ಕ್ಲಾರಿಫೈ ಮಾಡ್ಕೊಳ್ಳಿ. ಒಂದು ವಿಷಯ, ಇನ್ನೊಂದ್ ಕಡೆ ಜನರು ತಕ್ಕೊಂಡಿರುವಂತಹ ವಿಷಯ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇದು ಇವತ್ತಿನ ಈ ನಮ್ಮ ಮಂಗಳೂರಿನ ಪ್ರಸ್ತುತ ಸ್ಥಿತಿಗೆ ಇದು ಅವಶ್ಯಕತೆ ಇರುವಂತದ್ದು. ಎಲ್ಲಾ ಜನರಿಗೂ ಕೂಡ ನಿಮ್ಮ ಈ ಒಂದು ಮಾಧ್ಯಮದ ಮೂಲಕವಾಗಿ ಏನು ನಡೆಯುತ್ತೆ, ಯಾವ ರೀತಿ ಇರಬೇಕು ಅಂತ ಎಲ್ಲರಿಗೂ ಕೂಡ ನೀವು ಮನದಟ್ಟ ಮಾಡ್ತಾ ಇದ್ದೀರಾ. ಓಕೆ, ಇದ್ರ ಬಗ್ಗೆ ನಾನು ಕೂಡ ಒಪ್ಕೊಳ್ತೀನಿ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಈ ರಾಜಕೀಯ ವಿಷಯವಾಗಿರ್ಬಹುದು ಅಥವಾ ಧರ್ಮದ ವಿಷಯವನ್ನ ಮಾತಾಡುವಾಗ ನಮ್ಮಲ್ಲಿ ಸಾಮಾನ್ಯ ಜನರಾಗಿರುವ ನಮ್ಗೆ ಏನ್ ಅನಿಸ್ತದೆ ಅಂತ ಹೇಳಿದ್ರೆ, ಏನೋ ಇದು ಇವರು ಒಂದು ಯಾಕಪ್ಪ ಈ ರೀತಿ ಡಿಬೇಟ್ ಮಾಡ್ತಾ ಇದ್ದಾರೆ, ಪುನಃ ಇನ್ನು ಜನರನ್ನ ಕೆರಳಿಸುವಂತ ದೃಷ್ಟಿಯಲ್ಲಿ ಇವರು ಡಿಬೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಆ ದೃಷ್ಟಿ ಅನಿಸ್ತದೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇರೋ ಇಷ್ಟೇ ನಿತಿನ್ ಅವರೇ, ಎಲ್ರಿಗೂ ಕೂಡ ಅಂದ್ರೆ ಡಿಬೇಟ್ ಚೆನ್ನಾಗಿ ನಡೀತಾ ಇದೆ, ಅದೇ ರೀತಿ ನಡೀಲಿ. ಯಾಕೆಂತ ನಮ್ಗೆ ನಮ್ಮಲ್ಲಿ ಆಗಿರ್ತಕ್ಕಂಥ ಏನು ವೈಫಲ್ಯ ಇದೆ ಅದನ್ನ ಎತ್ತಿ ಹಿಡಿಯಿರಿ. ಅದನ್ನ ನೀವು ಜನರಿಗೆ ಕೂಡ ರಕ್ಷಣೆ ಬೇಕು ಅಂತ ಪೊಲೀಸ್ನವರಿಗೆ ಕೂಡ ಮನದಟ್ಟು ಮಾಡಿ, CFS ಕೂಡ ಈ ರೀತಿ ಮಂಗಳೂರಲ್ಲಿ ಆಗದ ರೀತಿಯಾಗಿ ಮಾಡುವಂತ ಹೆಚ್ಚಿನ ಜವಾಬ್ದಾರಿ ಮಾಧ್ಯಮವರಿಗೆ, ಅದು ಕೂಡ ನಿಮ್ಗಿದೆ. ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಲೈನ್ ಅಲ್ಲಿ ಸರ್ ತುಂಬಾ ಚೆನ್ನಾಗಿರುವಂತಹ ಒಂದು ಸಂದೇಶಗಳನ್ನು ತಾವು ಕೊಟ್ರಿ. ಕೆರಳಿಸುವಂತಹ ಹೇಳಿಕೆಗಳು ಅಥವಾ ಡಿಬೇಟ್ ಅನ್ನೋದು ನಾವು ಮಾಡ್ತಾ ಇಲ್ಲ. ಇಲ್ಲಿ ಪ್ರಶ್ನೆಗಳಿವೆ. ಒಂದ್ ಕಡೆ ಸುರಕ್ಷತಾ ಭದ್ರತಾ ದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೇವೆ, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ಒಳ್ಳೆಯ ಜವಾಬ್ದಾರಿಯುತ ಹೇಳಿಕೆಗಳನ್ನು ಕೊಡಬಹುದಿತ್ತು ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ರು. ಅದು ಪಟಾಕಿ ಅಲ್ಲ, ಅದು ಬಾಂಬ್, ಅದು ಪಟಾಕಿ, ಅದು ಬಾಂಬ್ ಅಲ್ಲ ಅನ್ನುವಂತಹ ಹೇಳಿಕೆಗಳು. ಇದು ಕೂಡ ಎಲ್ಲೊಂದ್ ಕಡೆ ಪ್ರಶ್ನೆ ಮಾಡಬೇಕು ಅನ್ನೋದು ಅನೇಕ ಜನರು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮಾನಸಿಕ ಖಿನ್ನತೆಗೊಳಗಾಗಿದ್ದಾನೆ ಆ ಯುವಕ. ಆ ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ಯುವಕ ಯಾವ ರೀತಿ ಮಂಗಳೂರು ಏರ್ಪೋರ್ಟ್ ಅನ್ನುವಂಥದ್ದು ಅಲ್ಲಿ ಇದೆ ಅನ್ನುವಂಥ ಅವನಿಗೆ ಗೊತ್ತಿರುತ್ತೆ. ಆ ಮಂಗಳೂರು ಏರ್ಪೋರ್ಟ್ಗೆ ಬರ್ತಾನೆ, ಸುಸಜ್ಜಿತವಾಗಿ ಬಂದು ಇಡ್ತಾನೆ ಆ ಬ್ಯಾಗ್ ಅನ್ನು. ಅದೇ ರೀತಿ ಯಾವ ರೀತಿ ಯೂಟ್ಯೂಬ್ ನೋಡ್ಕೊಂಡು ಬಾಂಬ್ ಮಾಡ್ತಾರೆ. ಇವನ್ ನಾವು ಕೂಡ, ನಮಗೂ ಕೂಡ ಸಾಧ್ಯ ಇಲ್ಲ. ವಾಸುದೇವರಾವ್, ತಮ್ಗೆ ಸಾಧ್ಯ ಇದೆಯಾ ಯೂಟ್ಯೂಬ್ ನೋಡ್ಕೊಂಡು ಬಾಂಬ್ ತಯಾರು ಮಾಡ್ಲಿಕ್ಕೆ? ಬರ್ತೇನೆ ಸರ್. ಇಲ್ಲ ಏರ್ಪೋರ್ಟ್ ಬಗ್ಗೆ ಮಾತಾಡ್ತಿಲ್ಲ. ಇದು ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ಒಬ್ಬ ಯುವಕನ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಯೂಟ್ಯೂಬ್ ನೋಡ್ಕೊಂಡು ಬಾಂಬ್ ತಯಾರು ಮಾಡ್ತಾನೆ ಅಂತ ಬಂದಾಗ ಇದು ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ಯುವಕನ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅಲ್ವಾ? ಇನ್ನೊಂದ್ ಕಡೆ ದೊಡ್ಡ ದೊಡ್ಡ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂತಹ ಬಿಜೆಪಿ ನಾಯಕರು ಹೇಳಿರುವಂತಹ ಮಾತುಗಳು ಕೂಡ ಇದು CAA ಕನ್ವರ್ಟ್ ಆಗುತ್ತೆ. CAA ಹೋರಾಟ ನಡೀತಾ ಇದೆ, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅದರ ಮೇಲೆ ಪ್ರಭಾವ ಬೀಳುವಂತಹ ಒಂದು ಆ ವಿಷಯ ಅನ್ನುವಂತಹ ಮಾತನ್ನು ಹೇಳಿದ್ರು. ಪ್ರಶ್ನೆ ಮಾಡ್ಬೇಕಲ್ವಾ ಪ್ರಸಾದ್ ಅವರೇ? ಪ್ರಶ್ನೆ ಮಾಡ್ಬೇಕಾಗುತ್ತೆ. ಜನರಿಗೆ ಏನ್ ಸಂದೇಶ ಹೋಗುತ್ತೆ? ನಿತಿನ್ ಅವರು ಬರ್ತಾರೆ, 7ರಿಂದ 8 ಗಂಟೆ ಬರ್ತಾರೆ, ಯಾವುದೋ ಒಂದು ವಿಷಯ ಬಂದಾಗ ಮಾತಾಡ್ತಾರೆ. ಇಂಥ ಜ್ವಲಂತ ಸಮಸ್ಯೆ ಇದೆ, ಉತ್ತರ ಸಿಗ್ತಾ ಇಲ್ಲ, ಯಾತಕ್ಕೋಸ್ಕರ ಮಾತಾಡ್ತಾ ಇಲ್ಲ ಅನ್ನುವಂತ ಹೇಳುವ ಜನರು ಕೂಡ ಇದ್ದಾರೆ. ಪ್ರಶ್ನೆ ಮಾಡ್ಬೇಕಾಗುತ್ತೆ. ಇದನ್ನ ನಾವು ಕೇಳ್ತಾ ಇದ್ದೇವೆ, ಅದಕ್ಕೋಸ್ಕರ ಎಲ್ಲರೂ ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್ ಪ್ರಸಾದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಪ್ರಸಾದ್ ಅವರು ಒಂದು ಮಾತು ಹೇಳಿದ್ರು. ನಾನು ಇಲ್ಲಿ ರಾಜಕೀಯ ವಿಚಾರ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಅವರು ಅವರ ಹೇಳಿಕೆಯೂ ಕೂಡ ಇದಕ್ಕೆ ಸಂಬಂಧ ಪಡ್ತೈತೆ. ಕುಮಾರಸ್ವಾಮಿ ಹೇಳಿಕೆ ಕೂಡ ಇದಕ್ಕೆ ಸಂಬಂಧ ಪಡ್ತದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕಾಗಿ ಅದರ ಬಗ್ಗೆ, ಜನರ ಬಗ್ಗೆ ಸ್ಪಷ್ಟನೆ ಕೊಡುವಂಥದ್ದು ಆ ಪಕ್ಷ, ಯಾವುದೇ ವಿರೋಧ ಪಕ್ಷದ ನಾಯಕರ ಒಂದು ಕೆಲಸ. ಆ ಕೆಲಸ ಕುಮಾರಸ್ವಾಮಿ ಮಾಡಿದ್ದಾರೆ. ಹೌದು, ನಾವಿಲ್ಲಿ ಯಾಕೆ ಹೇಳ್ತಿರುವಂತದ್ದು, ಇದರಲ್ಲೂ ಕೂಡ ಒಂದು ಭಾಗವಾಗಿ ಇರುವಂತದ್ದು ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗಳು ಮತ್ತು ಬಂಧಿತವಾದ ಆರೋಪಿಯು ಕೂಡ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟ ನಂತರ ಇವತ್ತು ಆರೋಪಿ, ನೈಜ ಆರೋಪಿಗಳನ್ನು ಇವತ್ತು ಬಂಧನ ಮಾಡಿರುವಂತದ್ದು. ಇಲ್ಲಾಂದ್ರೆ ಎಲ್ಲೆಲ್ಲಿಗೆ ಹೋಗ್ತಿತ್ತು ಅಂತ ಕುಮಾರಸ್ವಾಮಿ ಕಳವಳ ಇರೋದು. ಅವ್ರು ಒತ್ತಿ ಹೇಳ್ತಾರೆ, ಮಂಗಳೂರು ಇದು ವಾಣಿಜ್ಯ ನಗರ, ಅದು ವಿಶ್ವದಲ್ಲಿ ಹೆಸರು ಇರುವಂತ ನಗರ, ಆ ಹೆಸರಿಗೆ ಕಳಂಕ ಮಾಡಬೇಡಿ, ನಾನು ಅಲ್ಲಿಗೆ ಹೋಗಿ ರಾಜಕೀಯ ಮಾಡ್ಲಿಕ್ಕಿಲ್ಲ,
ತಪ್ಪು ಕುಮಾರಸ್ವಾಮಿ ಮಾಡಿದ್ರು ತಪ್ಪು, ನಾನ್ ಮಾಡಿದ್ರು ತಪ್ಪು, ಆರೋಪಿ ಮಾಡಿದ್ರು ತಪ್ಪು, ಮುಸ್ಲಿಂ ಯುವಕ ಮಾಡಿದ್ರು ತಪ್ಪು ಅಂತ ಕುಮಾರಸ್ವಾಮಿ ಹೇಳಿರುವಂತದ್ದು. ಆ ಹೇಳಿಕೆಗೋಸ್ಕರ ಇವತ್ತು ನೀವು ಚರ್ಚೆ ಒಳ್ಳೆ ಚರ್ಚೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಇವಾಗ ಆರೋಪಿ ಇವತ್ತು ಪ್ರಸಾದ್ ಅವ್ರು ಹೇಳಿದ್ರು ಚರ್ಚೆಗಳು ಮಾಡ್ಬೇಕಾದ್ರೆ, ಹೌದು ಚರ್ಚೆಗಳು ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಆಗಿರ್ಬೇಕು, ಅದು ನೀವು ಕರೆಕ್ಟ್ ಆಗಿ ಮಾಧ್ಯಮದವರು ಕರೆಕ್ಟ್ ಆಗಿ ಅದು ಹೇಗೆ ನಡ್ಕೊಂಡು ಹೋಗ್ತಿದ್ದೀರಿ. ಆದ್ರೆ ಆ ಸುರಕ್ಷತಾ ದೃಷ್ಟಿಯಿಂದ ಹೊಣೆಗಾರಿಕೆ ಒಬ್ಬ ಆಗ್ಲೇಬೇಕಲ್ಲ, ಯಾರು ಅಂತ ಆಗ್ಬೇಕಲ್ಲ. ಇವತ್ತು ಸಿಎಂ ಮುಖ್ಯಮಂತ್ರಿ ಇಲ್ಲ ರಾಜ್ಯದಲ್ಲಿ, ಅದನ್ನ ವಿರೋಧ ಪಕ್ಷಗಳು ನಡೆಸಬೇಕಲ್ಲ. ಇವತ್ತು ನಮ್ಮ ವಾಸುದೇವ್ ಸರ್ ಹೇಳಿದ್ರು, ಇವತ್ತು ಅಲ್ಲಿ CSSF ಹೇಗೆ ಬರ್ತದೆ, ಪೊಲೀಸ್ ಇಲಾಖೆ, ಆದ್ರೆ ನಾವು ಯಾರನ್ನೂ ಹೊಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳಕ್ ಆಗಲ್ಲ. ಯಾರಾದ್ರೂ ಒಬ್ಬ ಹೊಣೆ ಮಾಡ್ಲೇಬೇಕು, ಯಾಕೆಂದ್ರೆ ಅದು ಜನನಿಬಿಡಿತ ಪ್ರದೇಶ. ಇಲ್ಲಿ ಹೋಟ್ಲಲ್ಲಿ ನಮ್ಮ ಡಿಂಕಿ ಡೈನ್ ಎಲ್ಲ ಬೃಂದಾವನದಲ್ಲಿ ಘರ್ಷಣೆ ಆದ್ರೆ ಅಲ್ಲಿ ಪೊಲೀಸರು ಬೇಕು ಅಂತ ನಾವು ಹೇಳೋದಿಲ್ಲ. ಎಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಎಲ್ಲಿ ಬಸ್ ನಿಲ್ದಾಣ ಇದೆ, ಎಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಎಲ್ಲಿ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಎಲ್ಲಿ ಬಂದರ್ ಇದೆ, ಎಲ್ಲಿ MRPL ಇದೆ, ಅಂತ ಸ್ಥಳಗಳಲ್ಲಿ ಇಂತ ಘಟನೆ ನಡೆದಾಗ ಅದಕ್ಕೆ ನೇರ ಹೊಣೆ ಒಬ್ರು ಆಗ್ಲೇಬೇಕಾಗ್ತದೆ. ವಾಸುದೇವ್ ಸರ್, ನಿಮ್ಮ ಹೇಳಿಕೆ ನಾನು ಖಂಡನೆ ಮಾಡ್ತೀನಿ. ನಾನು ಇವತ್ತು ಒಬ್ಬ ಯುವಕನಾಗಿ ಖಂಡನೆ ಮಾಡ್ತೇನೆ. ಒಂದು ಯಾರಾದ್ರೂ ಒಬ್ಬರು ಹೊಣೆ ಆಗ್ಬೇಕು, ಯಾರು ಹೋಗ್ತಾರೆ ಹೊಣೆ? CSF ಹೊಣೆ ಆಗ್ತದ, ಇಲ್ಲ ನಿಮ್ಮ ಅಥಾರಿಟಿ ಹೊಣೆ ಆಗ್ತದ, ಇಲ್ಲ ಪೊಲೀಸ್ ಇಲಾಖೆ ಹೊಣೆ ಆಗ್ತದ, ಕೇಂದ್ರ ಸರ್ಕಾರ ಹೊಣೆ ಆಗ್ತದ, ಇಲ್ಲ ರಾಜ್ಯ ಸರ್ಕಾರ ಹೊಣೆ ಆಗ್ತದೆ? ನೀವೇ ಹೇಳಿಬಿಡಿ ಯಾರು ಹೊಣೆ ಆಗ್ತದೆ. ಆದ್ರೆ ಅವನ ಮೇಲೆ ಗೂಬೆ ಕೂರ್ಸೋ, ಅವನೇ ಇಲ್ಲ ತಂದಿಟ್ಟ ಹೋದ, ಅದೆಲ್ಲ ನಂಬ್ಲಿಕ್ಕೆ ಆಗಲ್ಲ ನಾವು. ಯಾಕೆಂದ್ರೆ ಅವನೊಬ್ಬ ವಿದ್ಯಾವಂತ, ಅವ್ನಿಗೆ ಉದ್ಯೋಗ ಸಿಗ್ಲಿಲ್ಲ ಅಂತ ಇವರೇ ಕೂಡ ಹೇಳ್ತಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಸರ್ಕಾರಗಳು ಯಾವ ಮಟ್ಟದಲ್ಲಿ ನಡ್ಕೋತಿದೆ, ಇವತ್ತು ಯುವಕರಿಗೆ ಉದ್ಯೋಗ ಇಲ್ದಲ್ಲಿ ಯಾವ ಮಟ್ಟದಲ್ಲಿ ನಡ್ಕೋತಿದೆ ಅಂತ ನಾವು ನೋಡ್ಕೋಬೇಕಾಗ್ತದೆ. ವಸುದೇವ್ ಸರ್, ಆ ವಿಚಾರ ನಾನು ಹೇಳುವಂತದ್ದು. ಮಂಗಳೂರು ಕೆಟ್ಟ ಹೆಸರು ಬರೋದು ಬೇಡ, ಪ್ರಸಾದ್ ಅವರು ಜಾತಿ ವಿಷಯ ಹೇಳಿದ್ರು. ನಾವು ದೇಶಾದ್ಯಂತ ಬರ್ತೇನೆ ಜಾತಿ ವಿಷಯದ ಬಗ್ಗೆ ಮಾತಾಡಿದ್ರು, ಬರ್ತೇನೆ. ಅದೇ ರೀತಿ ವಾಸುದೇವ್ ಸರ್ ವ್ಯಾಲಿಡ್ ಕ್ವಶನ್ ಅನ್ನುವಂಥದ್ದು ಕಾಣುತ್ತೆ. ಅವರು ಕೂಡ ಹೇಳುವಂಥದ್ದು ಅದೇ, ಭದ್ರತಾ ದೃಷ್ಟಿಯಿಂದ, ರಕ್ಷಣೆಯ ದೃಷ್ಟಿಯಿಂದ ನಾವು ಕೇಳಬೇಕಾಗುತ್ತೆ ಯಾರು ಹೊಣೆ ಅನ್ನುವಂಥ. ನಾಳೆ ನಾವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಬರ್ಬೇಕಾಗುತ್ತೆ. ಅವಾಗ ಯಾವ ದೃಷ್ಟಿಯಿಂದ ನಾವು ಬರ್ಬೇಕಾಗುತ್ತೆ? 1951 ಡಿಸೆಂಬರ್ 24ಕ್ಕೆ ಏರ್ಪಾಟು. ಇದು ನನ್ನ ಪ್ರಶ್ನೆ ಅಲ್ಲ, ಒಬ್ಬ ಕರೆ ಉತ್ತರ ಕೊಡ್ತಾ 51ನೇ ಇಸ್ವಿಯಿಂದ ಇವತ್ತು 2020ನೇ ಇಸ್ವಿ ಸ್ವಾಮಿ. ಈ ಒಂದು 69 ವರ್ಷಗಳಲ್ಲಿ ಎಷ್ಟು ಸರ್ತಿ ಮಂಗಳೂರು ಏರ್ಪೋರ್ಟ್ ನಲ್ಲಿ ಬಾಂಬ್ ಇಡಲಾಗಿದೆ? ಹಾಗಾದ್ರೆ ಬೇರೆ ಯಾವುದೇ ಒಂದು ಘಟನೆಗಳು ನಡೀದೇ ಇರುವಂತ ಸಿಚುವೇಶನ್ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆನಲ್ಲೂ ಹಾಗಾದ್ರೆ ಉದ್ಭವ ಆಗಿದೆಯಾ? ಎಲ್ಲಾದ್ರೂ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಇನ್ಸಿಡೆಂಟ್, ಒಂದಲ್ಲ ಒಂದು ಜನ ಅವರಿಗೆ ಪರಿಸ್ಥಿತಿ ಗಂಭೀರವಾಗಿರುತ್ತೆ, ಅವರಿಗೆ ಕೆಲಸ ಸಿಕ್ಕಿರೋದಿಲ್ಲ, ಇವೆಲ್ಲ ಇದ್ದೇ ಇರುವಂತ. ಯಾರೋ ಒಬ್ಬ ಅವನಿಗೆ ಮಾನಸಿಕವಾಗಿ ಅವನು ಅಸ್ವಸ್ಥನಾಗಿರೋವನು, ಅವನಿಗೆ ಎಲ್ಲ ಬುದ್ಧಿ ಇದೆ, ಅವನಿಗೆಲ್ಲ ಬುದ್ಧಿ ಇದೆ. ನನಗೆ ಮಧ್ಯದಲ್ಲಿ ಮಾತಾಡಬೇಡಿ, ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರು ಆಲೋಚನೆ ಮಾಡಿ ಹೇಳಿ. ನಾನು ಹೇಳೋದು ಕೇಳ್ರಿ ನೀವು, ನಾನು ಹೇಳೋದು ಬಿಡದೇ ಇದ್ರಿ ನೀವು. ಮಾನಸಿಕ ಅಸ್ವಸ್ಥ ಅಂದ್ರೆ ಅವನಿಗೆ ಕೆಲಸ ಸಿಕ್ಕಿಲ್ಲ, ಮಾನಸಿಕ ಅಸ್ವಸ್ಥ. ಸರ್ ಇದು ಕೇಳಿ, ಒಬ್ಬ ಇಂಟೆಲಿಜೆಂಟ್ ಮ್ಯಾನ್, ಟೂ ಇಂಟೆಲಿಜೆಂಟ್ ಮ್ಯಾನ್ ಆಲ್ಸೋ ಕ್ಯಾನ್ ಬಿ ಮಾನಸಿಕ ಅಸ್ವಸ್ಥ. ಯಾಕೆ ಅಂತಂದ್ರೆ ಅವನಿಗೆ ಸಿಗ್ಲಿಲ್ಲ, ಅವನಿಗೆ ಆಂಬಿಷನ್ ಇದೆ, ಸಿಕ್ಕಾಪಟ್ಟೆ ಆಂಬಿಷನ್ ಇದೆ, ಕೆಲಸ ಸಿಗ್ತಾ ಇಲ್ಲ. ಏನ್ ಮಾಡ್ತಾನೆ, ನಂದು ಬುದ್ಧಿವಂತಿಕೆ ತೋರಿಸ್ತೀನಿ ಅಂತ ಹೋಗಿ ಮಾಡ್ತಕ್ಕಂಥ ಎಕ್ಸ್ಟ್ರೀಮ್ ಕೇಸುಗಳು, ಇದಕ್ಕೇನು ಮಾಡೋಕ್ಕಾಗಲ್ಲ. ಇದನ್ನ ಮಾನಸಿಕ ಅಸ್ವಸ್ಥತೆ ಅಂತಲೇ ನಾವು ಕ್ಯಾಟಗರೈಸ್ ಮಾಡ್ತೀವಿ ಸ್ವಾಮಿ. ನಾನು ಅದಕ್ಕೆ ಪೊಲೀಸ್ ಆಫೀಸರ್ ಆಗ್ಬೇಕಾಗಿಲ್ಲ, ನಾನು ಒಬ್ಬ ನಾರ್ಮಲ್ ಅಧಿಕಾರಿಯಾಗಿ ನಾನು ಅದನ್ನು ಡಯಾಗ್ನೈಸ್ ಮಾಡ್ಬೋದು, ನೀವು ಮಾಡ್ಬೋದು. ಇವನು ಇಷ್ಟೊಂದು ಬುದ್ಧಿವಂತ ಆಗಿರೋ ವ್ಯಕ್ತಿ ಏನೆಲ್ಲ ಮಾಡ್ತಾ ಇದ್ದಾರೆ ತರಲೆ ತಾಪತ್ರಯ ಅಂತ ನೀವು ಹೇಳ್ಬೋದು. ಹಾಗಾಗಿ ನನ್ನ ಬಗ್ಗೆ ನೀವೇನು ಅದ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇರ್ತಕ್ಕಂಥ ವಾತಾವರಣ ಏನಿದೆ ದೇಶದಲ್ಲಿ, ಆ ವಾತಾವರಣದಲ್ಲಿ ಈ ಒಂದು ಇನ್ಸಿಡೆಂಟ್ ಸೇರ್ಕೊಳ್ತಲ್ವಾ? ಒಂದು ತಿಂಗಳ ಹಿಂದ್ಗಡೆ ಇಲ್ಲೇನಾಗಿದೆ, ಆ ಗಲಾಟೆ ಒಳಗಡೆ ಏನೇನಾಗ್ತಾ ಇದೆ, ಜನಗಳು ನಾಟ್ ಪೊಲಿಟಿಕಲ್ ಪಾರ್ಟೀಸ್,
ನಾನು ಸಹ, ನೀವು ಸಹ, ಎಲ್ಲರೂ ಸಹ ಯಾಕೆ ಆಗ್ತಾ ಇದೆ ಮಂಗಳೂರಿನಲ್ಲಿ ಹೀಗೆ ಅಂತ ಯೋಚನೆ ಮಾಡ್ತೀವೋ ಇಲ್ವಾ? ಅವಾಗ ಈ ತರ ಪರಿಸ್ಥಿತಿಗಳು ಬರ್ತವೆ ಸ್ವಾಮಿ. ಆ ಪರಿಸ್ಥಿತಿ ಬಂದಾಗ ನೀವು ಯೋಚನೆ ಮಾಡೋದಕ್ಕೆ ಎಲ್ಲಾ ತರದಲ್ಲೂ ಡಿಫರೆಂಟ್ ಸಿನೇರಿಯೋಸ್ ನೀವು ವರ್ಕೌಟ್ ಮಾಡ್ತೀರಾ. ಆ ಸಿನೇರಿಯೋಸ್ನಲ್ಲಿ ಒಂದ್ ಕಡೆ ಮುಸ್ಲಿಮರು ಬರ್ಬೋದು, ಇನ್ನೊಂದ್ ಕಡೆ ಹಿಂದೂಗಳು ಬರ್ಬೋದು, ಇನ್ನೊಂದ್ ಕಡೆ ಮಾನಸಿಕ ಅಸ್ವಸ್ಥತೆಯೂ ಬರ್ಬೋದು. ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು ಒಬ್ಬ ರ್ಯಾಷನಲ್ ಅಧಿಕಾರಿಯಾಗಿರೋರು ಅಥವಾ ಜುಡಿಷಿಯಲ್ ಆಫೀಸರ್ಸ್ಗಳು ಅವ್ರ ಹತ್ರ ಹೋಗ್ಬೇಕು. ಅಲ್ಲಿವರೆಗೆ ನಾವು ಇದೆಲ್ಲ ಏನೇನು ಊಹಾಪೋಹಗಳು ಮಾಡ್ತಾ ಇದ್ದೀವಿ, ಅದರಿಂದ ಸಮಾಜದ ವಾತಾವರಣ ಕೆಟ್ಟ ಹೋಗುತ್ತೆ. ಆ ಸಮಾಜದ ವಾತಾವರಣ ಮಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ. ಅದ್ರ ಬಗ್ಗೆ ನಾನು ವರಿ ಮಾಡ್ತಾ ಇದ್ದೀನಿ. ಯಾವ ಪೊಲಿಟಿಷಿಯನ್ ಏನು ಹೇಳಿದ್ರು, ಯಾವ ಮಾನಸಿಕ ಅಸ್ವಸ್ಥ ಅಂತಿರೋ ಅಥವಾ ಇನ್ನೇನೋ ಒಂದು ಹೆಸರು ಕೊಡ್ತಿರೋ ಅದೆಲ್ಲ ನನಗೆ ಬೇಕಾಗಿಲ್ಲ. ಮಂಗಳೂರನ್ನ ಹೇಗೆ ನೀವು ಕಾಪಾಡ್ಬೋದು? ಮಂಗಳೂರು ಸಿಟಿಗೆ ಬರ್ತಾ ಇರ್ತಕ್ಕಂಥ ಮೊದಲು ಒಂದು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಯಿತು, ಏರ್ಕ್ರಾಫ್ಟ್ ಟೇಬಲ್ ಟಾಪ್ ರನ್ವೇ ಅಂತ ಹೇಳಿದರು. ಸ್ವಾಮಿ, ಟೇಬಲ್ ಟಾಪ್ ರನ್ವೇಗಳೇ ಬೆಸ್ಟ್ ಅಂತ ಹೇಳಿ ಒಂದಾನೊಂದು ಕಾಲದಲ್ಲಿ ರಾಜೀವ್ ಗಾಂಧಿ ಇಲ್ಲಿಗೆ ಬಂದಾಗ ಮಂಗಳೂರು ಇಸ್ ದ ಬೆಸ್ಟ್ ರನ್ವೇ ಅಂತ ಹೇಳಿ ಹೋದ್ರು. ಹಾಗಿರೋ ಹೊತ್ತಿಗೆ ಈ ಪರಿಸ್ಥಿತಿಗಳನ್ನ ನೀವು ಅದನ್ನ ಟೇಬಲ್ ಟಾಪ್ ರನ್ವೇ ಅಂತ ಕ್ಯಾಟಗರೈಸ್ ಮಾಡಿದ್ರೆ, ಬ್ರ್ಯಾಂಡ್ ಮಾಡಿದ್ರೆ ನಡೆಯೋದಿಲ್ಲ. ಯಾವುದೋ ಒಂದು ಕಾಲದಲ್ಲಿ ನ್ಯಾವಿಗೇಷನ್ ಏಡ್ಸ್ ಕೆಳಗಡೆ ಇರಲಿಲ್ಲ, ಅವ ಗುಡ್ಡದ ಮೇಲೆ ಇರೋದು ಬೆಸ್ಟ್ ಅಂತ ಹೇಳಿದ್ರು. ಬಚ್ಪನ್ದಲ್ಲಿ ಬೆಸ್ಟ್ ನಾನು ಹೇಳಿಲ್ಲ ರೀ. ಇಲ್ಲಿ ಕೇಳಿ ಸರ್, ಸಿದ್ದಿಕ್ ಸರ್, ಮಾನಸಿಕ ಮಾನಸಿಕ ಅಂತ ಮಾಡೋದು ಯಾವ್ದು? ಅದನ್ನು ಮೊದಲೇ ಮಾನಸಿಕ ಹೋಗಬೇಡ್ದು. He can do anything. He can go to any extent. ಓಕೆ ಓಕೆ, ಅದನ್ನ ನಾವು ಮಾನಸಿಕ ಅಸ್ವಸ್ಥತೆ ಅಂತ ಹೇಳೋದು. ಓಕೆ, ತುಂಬಾ ಬ್ರಿಲಿಯಂಟ್ ಆಗ್ತಾರೆ, ಖಂಡಿತವಾಗಿ ಈ ಮಾತನ್ನು ನಾವು ಒಪ್ಕೊಳ್ಬೇಕು. ಅವರಿಗೆ ಈ ರೀತಿ ಮಾಡಬಹುದು, ಪದೇ ಪದೇ ಆಗ್ತಿದೆಯಲ್ಲ ಆ ವ್ಯಕ್ತಿಯಿಂದ. ಸರ್ ಪದೇ ಪದೇ ಆಗ್ತಿದೆಯಲ್ಲ, ಫೋನ್ ಮಾಡಿದ್ದಾನೆ. ಯಾಕೆ ಇವರಿಗೆ ರೈಟ್? ಯಾವಾಗ ಅವ್ರು ರಿಲೀಸ್ ಆದ್ರು, ಮಾನಸಿಕ ಅಸ್ವಸ್ಥರು ಕೆಲವು ಜನ ಇರಬೇಕು. ಅನೇಕ ಜನರಿಗೆ ಉದ್ಯೋಗ ಇಲ್ಲ, ಯುವಕರು ಬೇಕಾದಷ್ಟಿದ್ದಾರೆ. ಹಾಗೆ ಆ ಯುವಕರಿಗೆಲ್ಲ ಇದು ಪ್ರೇರಣೆ ಅಂತ ನಾನು ಕೇಳೋದು. ಇವರ ಮಾತಿಗೆ ಎಸ್ ಸರ್ ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಇಂಟರ್ಪ್ರಿಟ್ ಈ ತರ ಮಿಸ್ಇಂಟರ್ಪ್ರಿಟ್ ಮಾಡಿದ್ರೆ ಏನ್ ಬೇಕಾದ್ರೆ ಸರ್ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅಹಮದ್ ಮಂಗಳೂರಿಂದ. ಓಕೆ, ನಮಸ್ತೆ ಸರ್, ಮಾತಾಡಿ. ಎಸ್, ನಿಮ್ಮ ಮಾನಸಿಕ ಅಸ್ವಸ್ಥತೆ ನೋಡಿ ನನಗೇನೋ ಒಂದು ಆಶ್ಚರ್ಯ ಕಾಣ್ತಾ ಇದೆ. ಓಕೆ, ಪೊಲೀಸರು ಹಿಡಿದದ್ದಷ್ಟೇ, ಏನು ಟೆಸ್ಟ್ ಆಗ್ಲಿಲ್ಲ, ಏನು ಆಗ್ಲಿಲ್ಲ, ಇನ್ವೆಸ್ಟಿಗೇಷನ್ ಏನು ಆಗ್ಲಿಲ್ಲ. ಅವರ ಹೆಸರು ನೋಡಿದ ಕಾರಣ ಅದರ ಒಂದು ಮಾನಸಿಕ ಅಸ್ವಸ್ಥತೆ ಅಂತ ಹೇಳಿ ಒಂದು ಡೈವರ್ಟ್ ಮಾಡಿ ಅದರ ಗಾಂಭೀರ್ಯತೆಯನ್ನು ಯಾಕೆ ತಗ್ಗಿಸ್ತೀರಿ ಅಂತ ನನಗೆ ಒಂದು ಆಶ್ಚರ್ಯ ಆಗ್ತದೆ. ನೋಡಿ, ಒಂದು ಬಾಂಬ್ ಇಟ್ಟವ ಅದು ಬ್ಲಾಸ್ಟ್ ಆದ್ರೆ ಸಾಯುವುದು ಸೇಮ್, ಅಸ್ವಸ್ಥ ಇದ್ದವನದ್ದು ಇಲ್ಲ ಇದ್ರು ಸಾಯುವುದು ಒಂದೇ ರೀತಿ. ಅದನ್ನ ನೀವು ಈಗ ಅಸ್ವಸ್ಥ ಅಂತ ಹೇಳಿ ಅದರ ಗಾಂಭೀರ್ಯತೆಯನ್ನು ಕಮ್ಮಿ ಮಾಡಿ ನಾಳೆ ಮತ್ತೊಬ್ಬನಿಗೆ ಅದು ಪ್ರೇರಣೆ ಆಗ್ತದೆ ಅಂತ ಯಾಕೆ ನೀವು ಯೋಚಿಸುವುದಿಲ್ಲ? ಯಾಕಂದ್ರೆ ನೋಡಿ, ಆ CC ಕ್ಯಾಮೆರಾ ಟಿವಿ ಇದ್ದ ಕಾರಣ ಅವ ಫೈಂಡ್ ಔಟ್ ಆದ. ಇಲ್ಲ ಇದ್ರೆ ಯಾವ್ದೋ ಒಬ್ಬ ಪಾಪನ ತಲೆಗೆ ಕಟ್ಟಿ ಏನೋ ಒಂದು ಇತ್ತು ಅಂತ ನನ್ನ ಅನಿಸಿಕೆ. ಎಷ್ಟೋ ಬ್ಲಾಸ್ಟ್ಗಳು ಯಾರ್ಯಾರ ತಲೆಗೆ ಕಟ್ಟಿದ್ದಾರೆ ಈಗ ಸರ್. ಎಲ್ಲವೂ ಸರ್. ಈಗ ಯಾರನ್ನು ತಾವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಏನಂದ್ರೆ ಮಾನಸಿಕ ಅಸ್ವಸ್ಥ ಅಂತ ಅದು ಆ ಲೇಬಲ್ ತೆಗಿಬೇಕು. ಅಸ್ವಸ್ಥ ಆಗ್ಲಿ ಆಗದಿರ್ಲಿ ಅದರ ಇಂಪ್ಯಾಕ್ಟ್ ಒಂದೇ, ಭಯೋತ್ಪಾದನೆ. ರೈಟ್, ನಾಳೆ ಮತ್ತೊಬ್ಬನಿಗೆ ಪ್ರೇರಣೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು ಕೂಡ ಇಲ್ಲಿ ಮಾನಸಿಕ ಖಿನ್ನತೆಗೊಳಗೆ, ನಾವು ಕೂಡ ಅದೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಮಾನಸಿಕ ಖಿನ್ನತೆಗೊಳಗಾಗಿರುವಂತವ್ನು ಈ ರೀತಿ ಮಾಡ್ತಾನ, ಏನು ಮಾಡಿದ ಸಮಾಜಘಾತುಕ ಅಂತಹ ದೇಶದ್ರೋಹಿ ಅಂತಹ ಕೃತ್ಯ ಅಲ್ವಾ ಇದು? ಪ್ರಶ್ನೆ ಮಾಡ್ಬೇಕಲ್ವಾ? ಇದನ್ನೇ ನಾವು ಹೇಳ್ತಾ ಇದ್ದೇವೆ. ತಾವು ಯಾರಿಗೆ ಬೊಟ್ಟು ಮಾಡ್ತಾ ಇದ್ರೆ ಅನ್ನೋದು ಗೊತ್ತಾಗಿಲ್ಲ. ಎಸ್, ಆ ಲೇಬಲ್ ಯಾಕೆ ಹಾಕಿದ್ದೀರಿ ಅಂತ ನನಗೆ, ಪೇಪರ್ನವರಿಗೆ, ಮೀಡಿಯಾದವರಿಗೆ. ಓಕೆ, ಯಾವ ಲೇಬಲ್? ಮಾನಸಿಕ ಅಸ್ವಸ್ಥತೆ. ಓಕೆ, ಪ್ರಥಮ ಹಂತದ ವರದಿ ಬಂದಿರುವ ಹಾಗೆ ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ಯುವಕ ಅನ್ನುವಂಥದಕ್ಕೋಸ್ಕರ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಧರ್ಮೇಂದ್ರ ಅವರು ಒಂದು ಮಾತು ಕೇಳಿರುವಂತಹ ಪ್ರಶ್ನೆಗಳು ಎಲ್ಲದರ ಮುಸ್ಲಿಮರಾದ್ರೆ ಭಯೋತ್ಪಾದಕರು, ಆದ್ರೆ ಹಿಂದೂಗಳಾದ್ರೆ ಮಾನಸಿಕ ಖಿನ್ನತೆಗೊಳಗಾಗಿರುವ. ಪ್ರಾರಂಭದಲ್ಲಿ ಒಂದು ಮಾತನ್ನ ಇದಕ್ಕೆ ಹೇಳಿದ್ದೇನೆ. ಯಾವುದೇ ಘಟನೆಗಳು ನಡೆಯುವಾಗ ಅದರ ಹಿಂದಿರುವ ಉದ್ದೇಶಗಳು ಏನು ಎಂಬುದನ್ನ ಪ್ರಪ್ರಥಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ.
ಯಾವ ಉದ್ದೇಶದ ಮೇಲೆ ಅವನು ಆ ಕೆಲಸವನ್ನು ಮಾಡಿದ್ದಾನೆ ಎಂಬುದರ ಮೇಲೇನೆ ಭಯೋತ್ಪಾದನೆಯ ಅಥವಾ ಇನ್ನಿತರ ವಿಚಾರಗಳು ಎಂಬ ತಿಳುವಳಿಕೆ ಈಗ ತನಿಖೆ ಪ್ರಾರಂಭ ಆಗಿದೆ. ನಾನು ಈ ಮನುಷ್ಯ ಮೇಲ್ನೋಟಕ್ಕೆ ತಾವು ನೋಡಿದಾಗ ಈ ಮೇಲ್ನೋಟಕ್ಕೆ ಈ ಘಟನೆ ನೋಡಿದಾಗ ತಾವು ಇದು ನೋಡಿ ನೀವು ಮಾತಾಡಿದ ಕೂಡಲೇ ನೀವು ಮಧ್ಯದಲ್ಲಿ ಇಂಟರ್ಫಿಯರ್ ಆದ್ರೆ ನಮ್ಮ ವಿಚಾರಗಳು ನಿಂತು ಸಂದೇಶ. ನಾನು ಹೇಳೋದಿಷ್ಟೇ, ಈ ಮನುಷ್ಯ ಇದರ ಮುಂಚೆ ಮಾಡಿದ್ದಾನೆ ಅನೇಕ ಘಟನೆಗಳೆಂಬುದು ಈ ತನಿಖೆಯಿಂದ ತಿಳಿದು ಬಂದಿದೆ. ಆಗಿರುವಾಗ ಈ ಮನುಷ್ಯ ಯಾತಕ್ಕೋಸ್ಕರ ಇದನ್ನ ಮಾಡಿದ್ದಾನೆ, ಇವನ ಉದ್ದೇಶಗಳು ಏನು ಎಂಬುದನ್ನು ತನಿಖೆಯಿಂದ ಆಗುತ್ತೆ. ಈಗ ಇವನು ಒಂದು ಮೇಲ್ನೋಟಕ್ಕೆ ತಿಳಿದ ಪಟ್ಟದಲ್ಲಿ ಆ ಮನುಷ್ಯ ವೆಲ್ ಎಜುಕೇಟೆಡ್ ಎಂಬುದನ್ನು, ಇದು ಅಂದ್ರೆ ಉತ್ತಮ ವಿದ್ಯಾವಂತ ಎಂಬುದು, MBA ಆಗಿದೆ, ಇದು ಮೆಕ್ಯಾನಿಕಲ್ ಇಂಜಿನಿಯರ್ ಏನೋ ಆಗಿದ್ದಾನೆ ಎಂಬ ಒಂದು ಮಾತು. ಅವರಿಗೆ ಪೂರಕವಾದ ವಾತಾವರಣ ಸಮಾಜದಲ್ಲಿ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಸಮಾಜದ ಮೇಲಿನ ಸಿಟ್ಟನ್ನ ಯಾವುದೋ ಕಾರಣದಲ್ಲಿ ತೀರಿಸುವಂತ ಪ್ರಯತ್ನ, ಅದು ನಿಜಕ್ಕೂ ತಪ್ಪು, ಸರಿ ಅಂತ ನಾವು ಎಲ್ಲೂ ಹೇಳಿಲ್ಲ. ಅವನು ಹಿಂದೂ ಆಗಿರ್ಲಿ ಮುಸ್ಲಿಮಾನ್ ಆಗ್ಲಿ ಯಾವುದೇ ಮತಕ್ಕೆ ಸಂಬಂಧಪಡಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು, ಅದು ಶಿಕ್ಷೆನೇ ಕೂಡ, ಅಪರಾಧನೇ ಕೂಡ. ಅದು ಇಲ್ಲಿ ನಾನು MR ಸರ್ನ ಒಂದು ವಿಚಾರದಲ್ಲಿ ನಾನು ಸಮರ್ಥನೆ ಮಾಡ್ಕೋತೇನೆ. ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯ ಕೆಲವು ವಿಚಾರಗಳನ್ನ ಮಾಡ್ಕೊಂಡು ಹೋದ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ MR ಅವರನ್ನು ನಾವು ಎಲ್ಲೂ ಕೂಡ ದೂಷಿಸ್ತಾ ಇಲ್ಲ. ಅಲ್ಲ ನನ್ನ ಮಾತನ್ನು ನೋಡಿ, ದಯವಿಟ್ಟು ತಿರುಗಿ ನೀವು ಮಧ್ಯದಲ್ಲಿ ನನ್ನ ವಿಚಾರ ಇಷ್ಟೇ ಸ್ಪಷ್ಟವಾಗಿರುತ್ತೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಒಬ್ಬ ಮನುಷ್ಯ ಸಮಾಜದಲ್ಲಿ ಅವನು ಏನು ಉದ್ದೇಶ ಇಟ್ಟುಕೊಂಡು ಆಲೋಚನೆಯನ್ನು ಮಾಡಿರ್ತಾನ, ಯಾವ ಉದ್ದೇಶ ಇಟ್ಟುಕೊಂಡು ನಾನು ಹಿಂಗ ಆಗಬೇಕೆಂತ ಒಂದು ಕಲ್ಪನೆ ಇದೆ, ಅದು ಈಡೇರದಿದ್ರೆ ಸಹಜವಾಗಿ ಕೆಲವೊಂದು ವ್ಯಕ್ತಿಗಳು ಸಮಾಜದ ವಿರುದ್ಧವಾದ ಒಂದು ಕೆಲಸವನ್ನ ಮಾಡ್ತಾರೆ, ಸಮಾಜ ಘಾತಕವಾಗಿ ಬಿಡ್ತಾರೆ. ಆದ್ರೆ ಎಲ್ಲವನ್ನ ಅದೇ ದೃಷ್ಟಿಯಲ್ಲಿ ಅದನ್ನೇ ಹೇಳ್ತಾ ಇರೋದು, ಅದನ್ನೇ ಮಾತಾಡ್ತಾ ಇರೋದು. ಒಂದು ಹಂತದ ಇದನ್ನು ಮಾನಸಿಕ ಆದ್ರೆ ಇನ್ನೊಂದು ದೃಷ್ಟಿಯಲ್ಲಿ ನಮ್ಮ ಉದ್ದೇಶ ಬೇರೆ ಇರುತ್ತೆ. ನಾನು ಈ ಸಮಾಜದಲ್ಲಿ ನನ್ನ ಮತೀಯ ಚಿಂತನೆಗಳು, ಧಾರ್ಮಿಕ ಚಿಂತನೆಗಳು ಇದಕ್ಕೆ ಎಡಿಟ್ ಆದಂತ ವ್ಯಕ್ತಿಗಳು ಸಮಾಜದ ಒಳಗಡೆ ವಿಧ್ವಂಸಿಕ ಕೃತ್ಯವನ್ನು ಮಾಡಿದಾಗ ಅದಕ್ಕೆ ಏನ್ ಅನ್ನಬೇಕೆಂಬುದನ್ನು ನೀವು ಒಂದು ಕಡೆ ಈ ವ್ಯಕ್ತಿ ಇದೇ ಪ್ರಶ್ನೆ ಕೇಳಿದೆ, ಈ ವ್ಯಕ್ತಿಯೂ ಕೂಡ ತಾವು ಹೇಳಿರುವಂತಹ ಇತರ ಧರ್ಮಕ್ಕೆ ಒಳಪಟ್ಟಂತಹ ವ್ಯಕ್ತಿ ಆದ್ರೆ ಆತವು ಕೂಡ ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಸಹಜವಾಗಿ ಒಪ್ಪಿಕೊಳ್ಳಬೇಕು. ಇದು ತಪ್ಪು. ನಾವು ಅನೇಕ ಬಾರಿ ನಾವು ನೋಡಿದ್ದೇವೆ, ಅನೇಕ ಬಾರಿ ನಾವು ಇವಾಗ ಆದಿತ್ಯರಾವಾದ ಕಾರಣ ಅವನ ವಿಚಾರ ನೋಡಬೇಕು, ಇದಕ್ಕೆ ಕಲರ್ ಕೊಡ್ತಿರೋದು ಇವ್ರದ್ದು. ಭಯೋತ್ಪಾದಕ, ಭಯ ಹುಟ್ಟಿಸುವನೇ ಭಯೋತ್ಪಾದಕ. ಭಯೋತ್ಪಾದಕರು ಒಂಥರದಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗಿರೋರೆ. ಆದಿತ್ಯ ರಾವ್ ಏನು ಸಂದೇಹ ಅಲ್ಲಲ್ಲ, ನಾವು ಪ್ರಾರಂಭದಲ್ಲಿ ಏನ್ ಹೇಳಿದ್ದು ಇದನ್ನೇ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಉದ್ದೇಶ ನಾವು ಮಾತಾಡುವಾಗ ಎಲ್ಲೋ ಹೋಗ್ತಾ ಇದ್ದೇವೆ. ಯಾವ ಉದ್ದೇಶದ ಮೇಲೆ ಆ ಕೆಲಸವನ್ನ ಮಾಡಿದ್ದಾನೆ ಅನ್ನೋ ಮೋಟಿವ್ ಏನಿತ್ತು ಇದನ್ನು ನಾವು ಫಸ್ಟ್ ಮೋಟಿವ್ ಇರಬಹುದು. ಅಲ್ಲ, ನಾನು ನೋಡಿ, ದೇಶನ ಹಾಳು ಮಾಡಬೇಕು. ಒಂದ್ ನಿಮಿಷ ಸರ್, ದಯವಿಟ್ಟು ಈ ದೇಶವನ್ನು ಹಾಳು ಮಾಡಬೇಕು ಅವನ ಉದ್ದೇಶ ಅಲ್ಲ ಸರ್. ಯಾರ ದೇಶ ಉದ್ಧಾರ ಆಗುತ್ತೆ ಸರ್? ಯಾರ ಮನೆ ಉದ್ಧಾರ ಆಗುತ್ತೆ ಸರ್? ಮಾತಾಡಿದ ಕೂಡಲೇ ಅವನ ಉದ್ದೇಶ ಏನಿತ್ತು? ಅವನ ಉದ್ದೇಶ ಏನಿತ್ತು? ಅಲ್ಲಿ ಬಾಂಬ್ ಇಟ್ಟು ದೇಶವನ್ನು ಉದ್ಧಾರ ಮಾಡುವಂತದ್ದು ಅವನ ಉದ್ದೇಶ ಆಗಿತ್ತಾ? ಏನ್ ಮಾತಾಡ್ತೀರಾ ಸರ್? ನೀವ್ ಏನ್ ಹೇಳ್ತಾ ಇದ್ದೀರಿ? ಭಯೋತ್ಪಾದನೆಯ ಮಾತನ್ನ ನೀವು ಇಲ್ಲಿ ತೆಗೆದಿದ್ರಿಂದ ಈ ಮಾತನ್ನ ತೆಗೆಯಬೇಕು. ಏನು ಉದ್ದೇಶ ಇತ್ತು ಒಂದು ಅವನಿಗೆ ಅವನ ಮಾನಸಿಕ ವ್ಯವಸ್ಥೆಗೆ ಸರಿಯಾದ ಈ ಸಮಾಜದಲ್ಲಿ ಪೂರಕವಾದ ವಾತಾವರಣವಿಲ್ಲ ಎಂಬುದೇ ಒಂದೇ ಒಂದು ಕಾರಣ. ಅವನು ಅಲ್ಲಿ ಬಾಂಬ್ ಇಡ್ತಾ ಇದ್ರೆ ಅವನು ಹೆಂಗಾದ್ರೂ ಒಳಗೆ ಇಡ್ತಾ ಇದ್ದ ಅಲ್ಲ, ಅಥವಾ ಬೇರೆ ಜಾಗ ಸಿಗ್ತಾ ಇತ್ತು. ನಾನು ಅದನ್ನೇ ಹೇಳ್ತಿರೋಂಥದ್ದು. ನಾವಾಗ್ಲಿ, ಸಿದ್ದಿಕ್ ಆಗ್ಲಿ, ಧರ್ಮೇಂದ್ರ ಆಗ್ಲಿ, ವಾಸುದೇವರಾಗ್ಲಿ, ಇವತ್ತು ಧರ್ಮೇಂದ್ರ ಅವ್ರು ಮಾತು ಹೇಳಿದ್ರು ಯಾವುದು ಏನೋ ಅವನು ಹಿನ್ನೆಲೆ ಏನು ಅಂತ. ಅದೇ ತರ ಯಾರು ಅಲ್ಪಸಂಖ್ಯಾತರು ಈ ಘಟನೆ ಮಾಡಿದಾಗ ನಾವು ಕೂಡ ತಾಳ್ಮೆಯಿಂದ ನೋಡಿ ಅವ ಯಾವ ಹಿನ್ನೆಲೆಯಲ್ಲಿ ಮಾಡಿದಾನೆ ಅಂತ ತಾಳ್ಮೆಯಾಗಿ ಮತ್ತೆ ಹೇಳಿಕೆ ಕೊಡ್ಬೇಕು. ನಾಯಕರುಗಳು ಏನ್ ಕೊಡ್ತಿದ್ದಾರೆ ಹಾಗಾದ್ರೆ? ಪ್ರಹ್ಲಾದ್ ಜೋಶಿ ಅವರು, ರೇಣುಕಾಚಾರ್ಯರೇನು ಇವತ್ತು ಧರ್ಮೇಂದ್ರ ಅವರೇ, ನಾನು ಅದನ್ನು ಕೇಳುವಂತದ್ದು ಒಬ್ಬ ಮನುಷ್ಯ ಎಲ್ಲ ಧರ್ಮಕ್ಕೂ ಕೂಡ ಅದು ಅನ್ವಯ ಆಗ್ಬೇಕು, ಎಲ್ಲ ಜಾತಿಗೂ ಕೂಡ ಅನ್ವಯ ಆದಾಗ ಮಾತ್ರ ಅದು ಹೋಗೋದು. ನೋಡಿ, ಇಸ್ಲಾಂ ಆಗಿದ್ದ ಒಬ್ಬ ವ್ಯಕ್ತಿಗೆ ಅವನು ಭಯೋತ್ಪಾದನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅವನು ಇಸ್ಲಾಮಿಂದ ಮಾತು ಹೇಳಿದ್ರಿ, ನಿಜವಾಗಿಯೂ ಇಸ್ಲಾಂ ಆಗಿಲ್ಲ.
ಮತ್ತೆ ಅವ- ಯಾವುದು ಅವ ಧರ್ಮ, ಬರೇ ಅದರ ಅರ್ಧಂಬರ್ಧ ಜಾತಿ ಇಲ್ಲ. ಆಗಿದ್ದಾನೆ. ಅವನಿಗೆ ಧರ್ಮ ತಾಪತ್ರಯ ಯಾವತ್ತು ಆಗಿರೋದು. ಮಿತಿ ಮೀರಿ ತಲೆಗೆ ಹತ್ತುತ್ತದೋ ಇಂಥ ಕೃತ್ಯಗಳನ್ನು ಮಾಡ್ತಾನೆ. ಅವನಿಗೆ ಹೆಸರೇ ಭಯೋತ್ಪಾದಕ ಅಂತ. ಅವನು ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಯಾವುದೇ ಜಾತಿಯವನಾಗಿರ್ಲಿ, ಭಯ ಕ್ರಿಯೇಟರ್, ಹೂ ಇಸ್ ಟೆರರ್ ಕ್ರಿಯೇಟ್ ಮಾಡ್ತಾನಲ್ಲ ಅವನೇ ಟೆರರಿಸ್ಟ್. ಎಸ್ ಎಸ್ ಸರ್, ಹಿಂದೂ ಮಹಾಸಭಾರ ಎಸ್ ಧರ್ಮೇಂದ್ರ ಅವರು ಏನ್ ಹೇಳ್ತಾರೆ? ಏನ್ ಟೈಟಲ್ ಕೊಡ್ತಾರೆ? ಮಾನಸಿಕ ಖಿನ್ನತೆ ಅಥವಾ ಭಯ ಹುಟ್ಟಿಸುವಂತಹ ಭಯೋತ್ಪಾದಕ ಹೇಳ್ತಾರ? ಏನ್ ಹೇಳ್ತಾರೆ ಅವ್ರಿಗೆ? ಉದ್ದೇಶ ಭಯ ಹುಟ್ಟಿಸುವುದಂತಲ್ಲ, ತನಗೆ ಏನು ಆಗಿಲ್ಲ ಎಂಬುದನ್ನ ಒಂಥರದಲ್ಲಿ ಸಮಾಜದ ಮೇಲೆ ದ್ವೇಷವನ್ನು ಹೊಡಿಸ್ತಾನೆ ಅವ. ನನಗೆ ಆಗಬೇಕಿತ್ತು, ಆಗಿತ್ತು, ಆಗಿಲ್ಲ, ಆದ್ರಿಂದ ಈ ತರ ಮಾಡ್ತಾ ಇದ್ದಾನೆ. ಅವನ ಉದ್ದೇಶ ಏನಾಗಿತ್ತಾಗಿಂದ್ರೆ ಅವನು ಒಂದು ವೇಳೆ ಅವನಿಗೆ ಟಾರ್ಗೆಟ್ ಅಲ್ಲ, ಅದನ್ನ ಖಂಡಿತವಾಗಿ ತನಿಖೆ ಆಗಲೇಬೇಕು. ಇದನ್ನ ಅಲ್ಲಿಗೆ ಬಿಡುವಂತದಲ್ಲ. ಇದರ ಹಿಂದೆ ಯಾರಿದ್ದಾರೆ, ನಿಮಗೆ ಹೇಗೆ ಮೊದಲು ಸಂದೇಶ ಸಿಕ್ತೋ ಇದು RSS ಕೃತ್ಯ, ಇದು ಸಂಘ ಪರಿವಾರದ ಕೃತ್ಯ, ಅಥವಾ ಇದ್ರುಗಳಲ್ಲಿ ಹಿಂದೂಗಳೇ ಮಾಡಿದ್ದಾರೆ. ಒಬ್ಬ ವ್ಯಕ್ತಿನ ಅರೆಸ್ಟ್ ಆಗಿಲ್ಲ, ವ್ಯಕ್ತಿ ಯಾರಂತ ಗೊತ್ತಾಗಿಲ್ಲ, ಏನೂ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ಇದು ಕುಮಾರಸ್ವಾಮಿ ಅವರು ಹೇಳಿದೆ, ಸಂಘ ಪರಿವಾರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳಿದ್ರೆ ಹೆಸರು ಹೇಳಿಲ್ಲ. ಈಗ ನಾನು ಹೇಳ್ತೇನೆ ಕುಮಾರಸ್ವಾಮಿ ಅಲ್ಲ, ನಿಮ್ಮ ಮಾತು ಇರಬಹುದು ಅಂತ ಅಲ್ಲ, ಇರಬಹುದು ಅಂತ ಹೇಳಿಕೆಯನ್ನು ಮನೆಗೆ ಯಾರಾದ್ರೂ ಕಳ್ಳರು ಬಂದ್ರೆ ಅವರನ್ನು ಕೂರಿಸಿ ಏನಪ್ಪ ವಿಚಾರ, ನಾನು ಹೊಟ್ಟೆ ಹಸಿಗಾಗಿ ಕದಲಿಕ್ಕೆ ಬಂದಿದ್ದೆ ಅಂತ ಹೇಳಿ ಅವನಿಗೆ ಇರುದನ್ನ ಕೊಟ್ಟು ಕಳಿಸ್ಬೇಕಂತ ಇವರು ಧರ್ಮೇಂದ್ರ ಅವರು ಮಾತಾಡ್ತಾ ಇದ್ದಾರೆ. ಇವ್ರು ಏನು ಮಾತಾಡಿಕೊಟ್ಟಿದ್ದಾರೆ ಒಬ್ರು ಕಾಲ್ ಇದ್ದೀರಾ? ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ಸರ್. ನಮಸ್ತೆ ನಿತಿನ್ ಅವರೇ, ನಾನು ರಘುರಾಜ್ ಅಂತ ಹೇಳಿ ಕದ್ರಿಯಿಂದ ಮಾತಾಡ್ತಿದ್ದೇನೆ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ರಘುರಾಜ್ ಅವರೇ. ಬಹುಶಃ ನನಗೆ ನಿಮ್ಮ ಪ್ರೋಗ್ರಾಮ್ ನ ಟೈಟಲೇ ಒಂದು ಬೇಜಾರಾಗಿ ಹೋಯ್ತು ನಿತಿನ್ ಅವರೇ. ಯಾಕಂತ ಹೇಳಿದ್ರೆ ಅಲ್ಲಿ ನೀವು ಮಾನಸಿಕ ಬಾಂಬರ್ ಅಂತ ಹಾಕಿದ್ದೀರಿ. ಬಹುಶಃ ದಯವಿಟ್ಟು ಆ ವರ್ಡ್ ಅನ್ನು ತೆಗಿಬೇಕಾಗಿತ್ತು ನೀವು. ಯಾಕಂತ ಹೇಳಿದ್ರೆ ಅವನ ಆ ಟೈಟಲ್ ಹೇಗ್ ಬರ್ಬೇಕಿತ್ತು ಅಂತ ಹೇಳಿದ್ರೆ ಬಹಳ ಸುಂದರವಾಗಿ ಜನರಿಗೆ ಅರ್ಥಪೂರ್ಣವಾಗಿ ಭಯೋತ್ಪಾದಕ ಆದಿತ್ಯ ರಾವ್ ಅಂತ ಬರ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇವತ್ತು ನಾವು ಸಮಾಜದಲ್ಲಿ ಏನು ಕೃತ್ಯಗಳನ್ನು ನಡೆಸಿರ್ತಕ್ಕಂಥವನಿಗೆ ಒಂದು ಪದ ನಾವು ಬಳಸಿದ್ದೇವೆ. ಇಡೀ ಭಾರತದ ಅಲ್ಲ ಪ್ರಪಂಚದಾದ್ಯಂತ ಇಂತಹ ಬಾಂಬ್ ನ ಕೃತ್ಯಗಳನ್ನು ಎಸಗಿದಂತವನು ಮಾನಸಿಕನಲ್ಲ, ಯಾವನಲ್ಲ, ಅವನೊಬ್ಬ ಭಯೋತ್ಪಾದಕ. ಮತ್ತೊಂದು ನಾವು ಅನ್ಸ್ಕೊಳ್ಬೇಕು, ಇವತ್ತು ಧರ್ಮ ಅನ್ನುವಂಥದ್ದು ಇವತ್ತು ಬಹುಶಃ ನನ್ನ ಮನಸ್ಸಿಗೆ ಇರುವಂತದ್ದು. ಒಂದು ವೇಳೆ ಅದು ಒಬ್ಬ ಮುಸ್ಲಿಮನಾಗಿದ್ರೆ ಬಹುಶಃ ಅದು ಯಾವ ಮಟ್ಟಕ್ಕೆ ಬೇರೆ ಈಗಲೇ ವಾಟ್ಸಪ್ ನಲ್ಲಿ ಅದು ಏನೋ ಅವನ ಒಂದು ಬಾಂಬಿ ಬಂದಿದೆ ಅಂತ ತಕ್ಷಣ ಕೆಲವರ ಅಭಿಪ್ರಾಯಗಳು ಕೇಳಿ ಬಂತು. ಬಹುಶಃ ಕೆಲವರು ನೇರವಾಗಿ ದೂರಿದ್ದಾರೆ, ಮೊನ್ನೆ ದಂಗೆ ಮಾಡಿದವರಲ್ಲೇ ಕೃತ್ಯ. ಬಹುಶಃ ಈ ರೀತಿಯ ಮನೋಭಾವಗಳು ಈಗ ಯಾರಲ್ಲಿ ಕಂಡು ಬರುವುದಿಲ್ಲ. ಬಹುಶಃ ನಾವು ಸರಿಸಮಾನವಾಗಿ ಸಮಾಜ, ದೇಶದ ಒಂದು ಸುಂದರ ಸ್ವಚ್ಛ ಸಮಾಜ ನಿರ್ಮಾಣ ಆಗ್ಬೇಕಾಗಿದ್ರೆ ನಮ್ಮ ಮನಸ್ಥಿತಿ ಒಂದೇ ತರನೇ ಇರಬೇಕು. ಅದರಲ್ಲಿ ಯಾವುದೇ ಜಾತಿ ಆಗ್ಲಿ ಧರ್ಮವಾಗ್ಲಿ ಮುಂದೆ ಬರಬಾರ್ದು. ಯಾರೇ ಮಾಡಿದ್ಲಿ ಅದು ತಪ್ಪೆ. ನಾವೀಗ ಅವನನ್ನು ಭಯೋತ್ಪಾದಕ ಆದಿತ್ಯ ರಾವ್ ಅಂತ ಹೇಳಿ ನೀವು ಅಲ್ಲಿ ನಾವೆಲ್ಲರೂ ಏಕತೆ ರೀತಿಯಲ್ಲಿ ಪಕ್ಷ ಭೇದ ಸಂಘಟನೆ ಅದೆಲ್ಲ ಬದಿಗಿಟ್ಟು ನಾವು ಈ ಕೃತ್ಯವನ್ನು ಭಯೋತ್ಪಾದಕನಾಗಿ ಅವನನ್ನು ಖಂಡಿಸುವಂತಲ್ಲಿ ನಾವು ಮೊದಲ ದೇಶದ ಒಬ್ಬ ಪ್ರಜಾವಂತ ನಾಗರಿಕನಾಗಿ ನಾವು ಇಲ್ಲಿ ಸರ್ ಅಲ್ಲಿ ಟೈಟಲ್ ಅಲ್ಲಿ ನೋಡಿರ್ಬೋದು, ಬಾಂಬ್ ಕೂಡ ಇದೆ, ಟೈಮ್ ಬಾಂಬ್ ಕೂಡ ಇದೆ. ಆ ಕಡೆ ಇದ್ದಾರೆ, ಇನ್ನೊಬ್ರು ಯಾರೋ ಅವರ ಮುಖ ಇದೆ, ಮುಖಚಹಾರ ಇದೆ. ನೋಡಿದ್ದಾರೆ ಅಂತ ಹೇಳುವಾಗ, ಹಾಕಿದ್ದಾರೆ ಅಂತ ಹೇಳುವಾಗ ಯಾವ ಅರ್ಥದಲ್ಲಿ ಇದೆ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ತಾವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಧರ್ಮೇಂದ್ರ ಅವರು. ಯಾವ ಪ್ರಶ್ನೆ ಅಂತ ಹೇಳಿದ್ರೆ ಅವ್ರು ಹೇಳಿರುವಂತದ್ದು ಭಯೋತ್ಪಾದಕ ಅನ್ನುವಂಥದ್ದು ಇವರನ್ನು ಕನ್ಸಿಡರ್ ಮಾಡ್ತೀರಾ ಅನ್ನುವಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ನಾನು ಏನು ಹೇಳ್ತಾ ಇದ್ದೇನೆ, ನೀವು ಪದೇ ಪದೇ ಇದನ್ನ ಅರ್ಥ ಮಾಡಿಕೊಳ್ಳೋದ್ರೊಳಗೆ ನನ್ನ ಲೆಕ್ಕದಲ್ಲಿ ವಿಫಲರಾಗಿದ್ದಾರೆ. ನಾನು ಏನು ಹೇಳ್ತಾ ಇದ್ದೇನೆ, ಒಬ್ಬ ಮಾನಸಿಕ ಎಂಬ ಶಬ್ದಕ್ಕಿಂತ ಅವನ ಉದ್ದೇಶ ಏನಿತ್ತು ಎಂಬುದನ್ನ ನಾವು ಮೊದಲು ಹೌದಪ್ಪ, ನೀವು ಎಲ್ಲರಿಗೂ ಅನ್ವಯಿಸ ಆಗ್ಬೇಕು.
ನಾನು ಹೇಳ್ತಿರೋದು ನೀವು ಏನ್ ಗೊತ್ತಾ, ಪದೇ ಪದೇ ಅದನ್ನ ಹೇಳ್ತಾ ಇದ್ದೀರಿ. ನಾನು ಅವನ ಉದ್ದೇಶ ನೋಡಿ, ಯಾವುದೇ ಒಂದು ಘಟನೆಗಳು, ಭಯೋತ್ಪಾದನೆ ಇರಬಹುದು ಅಥವಾ ಹತ್ಯೆ ಇರಬಹುದು ಅಥವಾ ಇನ್ನಿತರ ಯಾವುದೇ ಘಟನೆಗಳು, ಅದರ ಹಿಂದಿರೋ ಉದ್ದೇಶ ಏನಿತ್ತು ಎಂಬುದರ ಮೇಲೆ ಒಂದು ವ್ಯವಸ್ಥಿತವಾದ ನಿರ್ಧಾರಗಳಾಗುತ್ತೆ. ಇವನ ಉದ್ದೇಶ ಏನಿತ್ತು? ಹಾಗಾದ್ರೆ ಸರ್ ಪ್ರತಿಯೊಬ್ಬ ಬಾಂಬ್ ಹಾಕುವ ಪ್ರತಿಯೊಬ್ಬ ಭಯೋತ್ಪಾದಕ, ಪ್ರತಿಯೊಬ್ಬ ಉಗ್ರ ಯಾವ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀಯಾ ಅನ್ನೋದನ್ನ ಕೇಳಿ ಅವರಿಗೆ ಶಿಕ್ಷೆ ಕೊಡಬೇಕಾಗುತ್ತಾ? ಸಮಾಜಘಾತಕ ದೇಶದ್ರೋಹಿ ಆಗಲ್ವಾ ಅನ್ನುವಂಥ ಇದು ಪ್ರಶ್ನೆ ಸರ್. ಏನ್ ಮಾತಾಡ್ತಿದ್ದೀರಾ ಅವರು? ಏನ್ ಮಾತಾಡ್ತಿದ್ದೀರಾ ಸರ್? ಈ ಮೈಂಡ್ ಸೆಟ್ ಬಂದ್ರೆ ಎಲ್ಲ ಒಂದ್ ಕಡೆ ಸಮಾಜಘಾತಕವಾಗಿರುವಂತ ಕೆಲಸ ಯಾರು ಮಾಡ್ತಾರೆ? ತಮ್ಮ ಉದ್ದೇಶ ಪೊಲೀಸ್ನವರ ವಿಚಾರದಲ್ಲಿ ಬಂದಾಗ ಈ ಎನ್ಕೌಂಟರ್ ಕೆಲವುಗಳ ಘಟನೆಗಳ ನಡೀತಾ ಅಂತ ಆದ್ರೆ ಇವರ ಮಾತಿಗೆ ಹಾಗಾದ್ರೆ ಅವರು ಭಯೋತ್ಪಾದಕರ? ಒಬ್ಬ ಮನುಷ್ಯನ ಜೀವನದ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರೆ ಅಂದ್ರೆ ಅದು ಎನ್ಕೌಂಟರ್ ಕಾನೂನಿನ ದೃಷ್ಟಿಯಲ್ಲಿ. ಆದ್ರೆ ನಡೆದ್ರೆ ಈಗ ನೀವು ಹೇಳುವ ಮಾತಿಗೆ ಹೇಳ್ತಾ ಇರೋದು, ಯಾವುದೇ ಒಂದು ಭಯ ಹುಟ್ಟಿಸುವಂತ ಘಟನೆಗಳು, ಭಯ ಹುಟ್ಟಿಸುವುದ್ರೊಳಗೆ ಅನೇಕ ವಿಚಾರಗಳಿರುತ್ತೆ ಸರ್. ಕೇವಲ ಒಂದು ವಿಚಾರವನ್ನ ಭಯ ಹುಟ್ಟಿಸುವುದಕ್ಕಂತಲ್ಲ. ಈಗ ನಾನು ಕೇಳ್ತಿರೋದು, ಈ ಒಬ್ಬ ಹುಚ್ಚ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವ ದಾರಿಯಲ್ಲಿ ಇನ್ನೊಬ್ಬರಿಗೆ ಭಯ ಹುಟ್ಟಿಸ್ತಾನೆ ಅಂದ್ರೆ ಅವನು ಭಯೋತ್ಪಾದಕ ಅಂತೀರಾ ನೀವು? ಅವ್ರನ್ನ ಹುಚ್ಚ ಅಂತ ಹಾಗಾದ್ರೆ ಅವನನ್ನು ಹಾಸ್ಪಿಟಲ್ ನಾನು ಕೇಳುವಂತದ್ದು ಬಾಂಬ ಇನ್ನೊಂದು ಸರ್, ಅವನು ಬಾಂಬೆಲ್ಲ ಚೂರು ಹಿಡ್ಕೊಂಡು ತಿರುಗ್ತಾನೆ ಅಂತ ಹೇಳಿ, ಒಬ್ಬ ಹುಚ್ಚ ಚೂರು ಹಿಡ್ಕೊಂಡು ತಿರುಗ್ತಾನೆ, ಚುಚ್ಚಿದ್ದೇನೆ ಅಂತ ಹೇಳಿ ಭಯ ಹುಟ್ಟಿಸ್ತಾನೆ, ನಿಮ್ಮ ಮಾತಿನ ಪ್ರಕಾರ ಬರ್ತೇನೆ ಭಯ ಹುಟ್ಟಿಸ್ತಾನೆ, ಹಾಗಾದ್ರೆ ಅವನು ಭಯೋತ್ಪಾದಕ ಅಂತೀರಾ? ನಾನು ಕೇಳ್ತಾ ಇರೋದು, ಅಂತ ಮಾನಸಿಕವಾದ ಕೂಡಲೇ ಹುಚ್ಚ ಅಂದ್ರೆ ಬಟ್ಟೆ ಹರಿದುಕೊಂಡು ಹೋದ ವ್ಯಕ್ತಿ, ಮಾನಸಿಕವಾದ ಸ್ಥಿಮಿತ ಇಲ್ಲದ ವ್ಯಕ್ತಿಗಳನ್ನ ಮಾನಸಿಕ ಅಂತ ಹೇಳ್ತಾ ಇದ್ದಾನೆ. ಇರ್ಬೋದು, ನೀವು ಏನ್ ಡೆಫಿನಿಷನ್ ಕೊಡಿ. ನಾನು ಕೇಳಿದ್ರೆ ಅವನ ತನಿಖೆ ಒಳಪಡಿಸಿ, ಅವನ ಹಿಂದೆ ಯಾರೆಲ್ಲ ಇದ್ದಾರೆ ಸರಿ. ತಾವು ಹೇಳಿರುವಂತದ್ದು ಸರಿ. ಎಲ್ಲೋ ಹೋಗ್ತಾನೆ, ಬೀದಿಯಲ್ಲಿ ಹೋದಾಗ ಚಾಕು ಇಟ್ಕೊಂಡು ಕುಯ್ಲಿಕ್ಕೆ ಬರ್ತಾನೆ ಅಂತ ತಾವು ಹೇಳ್ತಾ ಇದ್ರ. ಅಂತ ವ್ಯಕ್ತಿಗಳನ್ನ ಭಯೋತ್ಪಾದಕ ಅನ್ನುವಂಥದ್ದು ಭಯ ಹುಟ್ಟಿಸುವನು ಭಯೋತ್ಪಾದಕ ಅದನ್ನ ತಾವು ಕೇಳ್ತಾ ಇದ್ದಾರೆ. ಅದೇ ರೀತಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಯೂಟ್ಯೂಬ್ ನೋಡ್ಕೊಂಡು ವ್ಯವಸ್ಥಿತವಾಗಿ ಬಾಂಬ್ ಅನ್ನು ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ಪೌಡರ್ ಯೂಸ್ ಮಾಡಬೇಕು, ಯಾವ ರೀತಿ ಟೈಮರ್ ನಾವು ಫಿಕ್ಸ್ ಮಾಡಬೇಕು, ಇದು ಸರ್ ಹುಚ್ಚ ಮಾಡುವಂತಹ ಕೆಲಸಗಳು. ಇದು ಹುಚ್ಚ ಮಾಡುವಂತಹ ಕೆಲಸಗಳು. ಅರ್ಥ ಏನಿದೆ? ಹುಚ್ಚನಾದವನು ಮಾನಸಿಕ ಅಂತ ಹೇಳ್ತಾ ಇಲ್ಲ. ಮಾನಸಿಕ ಎಂಬುದು ಒಂದ್ಸಲದ ಮನಸ್ಸಿನ ಮೇಲೆ ಆಘಾತವನ್ನು ಅನುಭವಿಸಿದ ವ್ಯಕ್ತಿ. ಓಕೆ, ಮಾನಸಿಕನಾದವನು ಎಂತಹ ಕೃತ್ಯಗಳನ್ನು ಮಾಡಬಹುದು ನಡೆದಿದೆ. ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಶೂಟ್ ಏನಂತೀರಿ ನೀವು? ಮಾನಸಿಕನಾದವನು ಎಲ್ಲವೂ ಕೂಡ ಸಮಾಜಘಾತಕ ಕೆಲಸಗಳನ್ನು ಮಾಡಬಹುದಂತ ಘಟನೆಗಳು ಅನೇಕ ನಡೆದಿದೆ. ಮಾಡಬಹುದಾ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಮಾಡಬಹುದಾ ಎಂಬುದಕ್ಕೆ ಪ್ರಶ್ನೆಗಳು, ಮಾಡಬಾರದು ಎಂಬುದು ಸಹಜ. ಆದ್ರೆ ಮಾಡಿದಕ್ಕೆ ಅವನು ಅದು ಕಾರಣ ಮಾನಸಿಕ ಆಗಿದ್ರೆ ಇಲ್ಲಿ ಜ್ಯೋತಿ ಬಸ್ ಸ್ಟ್ಯಾಂಡ್ ಅಲ್ಲೇ ಇಡ್ತಿದ್ದ. ಅವನೇನು ಮಂಗಳೂರು ಏರ್ಪೋರ್ಟ್ ಹೋಗೋ ತಗೊಂಡೋಗಿ ಇಡ್ಬೇಕು ಅಂತ ಏನು ಇರ್ಲಿಲ್ಲ. ಅವನ ಉದ್ದೇಶ ಏನಾದ್ರು ಇದ್ರೆ ಎಲ್ಲರೂ ಕೂಡ ಅಲ್ಲಿ ಸಾರ್ವಜನಿಕ ತಗೊಂಡೋಗಿ ಏರ್ಪೋರ್ಟ್ ಗೆ ಇಡ್ಬೇಕು, ಹೇಗೆ ಅದನ್ನು ತಯಾರು ಮಾಡ್ಬೇಕು, ಅದನ್ನೆಲ್ಲ ಮಾಡುವಂತದ್ದು ಯಾರು ಮಾನಸಿಕ, ಅದು ತನಿಖೆ ಆಗ್ಲಿ. ನಾನು ನಿಮ್ಮಲ್ಲಿ ಒಂದು ವಿನಂತಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಡಾಕ್ಟರ್ಸ್ ಗಳನ್ನು ಕೂತ್ಕೊಂಡು ಈ ವಿಚಾರ ಚರ್ಚೆ ಮಾಡಿ, ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಇವರನ್ನು ಕೂರಿಸಿ ಇವರಿಗೂ ಗೊತ್ತಾಗ್ಲಿ ಏನಾಗುತ್ತೆ ಮಾನಸಿಕ ಎಂಬುದಕ್ಕೆ ಅರ್ಥ ಏನಿದೆ. ಈ ವಿಚಾರದಲ್ಲಿ ಅವ್ರನ್ನ ನಾವು ಅದು ಬೇಕಾದ್ರೆ ತೋರಿಸಿ 2018ರಲ್ಲಿ ಅವ್ರಿಗೆ ಮಾನಸಿಕವಾಗಿದ್ದಿದ್ರೆ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ ಅವರನ್ನು ಆಸ್ಪತ್ರೆಗೆ ಹಾಕಬಹುದಿತ್ತು. ಯಾರು ತಪ್ಪು ಸ್ವಾಮಿ? ಅದನ್ನ ಹೇಳ್ತಿರೋ ಯಾರು ತಪ್ಪು? ಅದನ್ನ ಯಾರು ಅಂತದ್ದು ನಾವು ಕೇಳ್ತಿರೋದು ಯಾರು ತಪ್ಪು ಅಂತ. ಯಾರು ತಪ್ಪು? ಸರಿ ಸರ್, ಥ್ಯಾಂಕ್ ಯು. ಎಸ್, ಕೊನೆಯದಾಗಿ ಸರ್ ವಾಸುದೇವರಾವ್ ಸರ್, ಕೊನೆಯದಾಗಿ ಏನ್ ಹೇಳ್ತಾರೆ ಈ ಪ್ರಕರಣದ ಬಗ್ಗೆ? ಎಸ್, ಕೊನೆಯದಾಗಿ. ಯಾರೇ ಆಗ್ಲಿ ಸಮಾಜದ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ್ತಾ ಇದ್ರೆ ಅವರುಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅದಕ್ಕೆ ಇರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ನೀವು ಕವರ್ ಮಾಡಿ ಅದಕ್ಕೆ ಕೋರ್ಟಿಗೆ ತಗೊಂಡು ಹೋಗಿ ಅಲ್ಲಿ ನೀವು ಅದಕ್ಕೆ ಡಿಸೈಡ್ ಮಾಡಿ ಸ್ವಾಮಿ. ಎಸ್, ಅಲ್ಲಿವರೆಗೆ ನೀವು ಮಾನಸಿಕ ಅಸ್ವಸ್ಥ ಅಂತ ಅನ್ನೋದನ್ನ ನೀವು ತಿಳ್ಕೊಂಡಿರೋ ರೀತಿಯಲ್ಲಿ ಒಂದೇ ಒಂದು ಪ್ಯಾಟರ್ನ್ ಹುಚ್ಚ ಅಂತ ತಿಳ್ಕೊಬೇಡಿ. ಭಯೋತ್ಪಾದಕರುಗಳು ಮಾನಸಿಕವಾಗಿ ಅಸ್ವಸ್ಥರೇ. ಆದ್ರೆ ಅವರಿಗೆ ಏನು ಯಾವ ತರಹ ಅವರಿಗೆ ಐಡಿಯಾಗಳನ್ನು ಕೊಟ್ಟಿರ್ತಾರೆ ಅಂದ್ರೆ, ನೀನು ಈ ದೇಶವನ್ನು ಛಿದ್ರ ಮಾಡುವಂತ ಹೇಳುವವನು ಒಬ್ಬ ಭಯೋತ್ಪಾದಕ. ಇಲ್ಲಿ ಇವನ್ ತಲೆಯೊಳಗೆ ಏನಿದೆ ಅಂತ ಅನ್ನೋದು ಇನ್ನೂ ಗೊತ್ತಿಲ್ಲ. ಇವನು ಅದೇ ಪ್ಯಾಟರ್ನ್ ನಲ್ಲಿ ಇದ್ರೆ ಇವನಿಗೂ ಅದೇ ಶಿಕ್ಷೆ ಆಗ್ಬೇಕು.
ಅದೇ ಅದರಲ್ಲಿ ಏನು ಸಂದೇಹ ಇಲ್ಲ. ನಾನು ಅವನ ಪರವಾಗಿ ಮಾತಾಡ್ತಿಲ್ಲ ಸ್ವಾಮಿ. ನೀವು ಮಾನಸಿಕ ಬಾಂಬರ್ ಅಂತ ಹಾಕಿದ ತಕ್ಷಣ ನಾನು ಆದಿತ್ಯ ರಾವ್ ಕಡೆಗೆ ಆದಿತ್ಯ ರಾವ್ ನನ್ನ ಅಣ್ಣ ತಮ್ಮ ಯಾರು ಅಲ್ಲ. ಅವನ ದೇಶದ ವಿರುದ್ಧ ಅವನು ಕೆಲಸ ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ಬೇಕು. ಕುಮಾರಸ್ವಾಮಿಗಳು ವಿರುದ್ಧವಾಗಿ ಏನಾದ್ರೂ ಒಂದು ಸಮಾಜದಲ್ಲಿ ಶಾಂತಿಯನ್ನ ಕದಡುವಂತ ಮಾತು ಹೇಳಿದ್ರೆ ನಾವು ಅದ್ರ ವಿರುದ್ಧನೂ ನಾವು ಮಾತಾಡ್ತೀವಿ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಮಾತಾಡೋದಕ್ಕೆ ಹಕ್ಕಿದೆ. ಹಾಗಾಗಿ ಏರ್ಪೋರ್ಟ್ ನಲ್ಲಿ, ನಾನು ಮಂಗಳೂರು ಏರ್ಪೋರ್ಟ್ ನಲ್ಲಿ ಏನೊಂದು ಶಿಸ್ತಿದೆ, ಒಂದು ಪ್ರೊಟೆಕ್ಷನ್ ಇದೆ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಮಂಗಳೂರು ಏರ್ಪೋರ್ಟ್ ಅಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲ. ಇಡೀ ಮಂಗಳೂರು ನಗರದಲ್ಲಿ ಏನ್ ಪ್ರೊಟೆಕ್ಷನ್ ಇದೆ ಪೊಲೀಸ್ ಇಂದ, ಅದೇ ಪ್ರೊಟೆಕ್ಷನ್ ಇದು ಏರ್ಪೋರ್ಟಿಗೂ ಸಿಗ್ತಾ ಇದೆ. ಅದರಲ್ಲಿ ಸಂದೇಹ ಇಲ್ಲ, ಅದರಲ್ಲಿ ಡೌಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲಾ ಕಡೆನಲ್ಲೂ 10, 50, 100 ಪೊಲೀಸನ್ನ ಹಾಕ್ಬೇಕು ಅಂತಂದ್ರೆ ಅದು ಡೆಮೋಕ್ರಸಿ ಆಗೋದಿಲ್ಲ, ಅದು ಪೊಲೀಸ್ ಸ್ಟೇಟ್ ಆಗತ್ತೆ. ಹಾಗಾಗಿ ನೀವು ಇಲ್ಲಿವರೆಗೆ ಏನ್ ಡಿಸ್ಕಸ್ ಮಾಡಿದ್ರಿ, ಮಂಗಳೂರು ಏರ್ಪೋರ್ಟ್ ಅನ್ನ ನಾನು ಏನ್ ಹೇಳ್ತಾ ಇದ್ದೀನಿ, ಅಲ್ಲಿಂದ ಏನ್ ನಿಮಗೇನು ತೊಂದರೆ ಆಗಿಲ್ಲ. ಈ ಒಂದು ಏನೊಂದು ಇನ್ಸಿಡೆಂಟ್ ನಡೀತು, ಅದು ಒಂದು 1951 69 ವರ್ಷಗಳಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದ್ದಕ್ಕೆ ಮಂಗಳೂರು ಏರ್ಪೋರ್ಟ್ ಬಹಳ ಅಸುರಕ್ಷಿತ ಅಂತ ಹೇಳಿ ನೀವು ಅಸುರಕ್ಷಿತ ಅಲ್ಲ, ಇಡೀ ಮಂಗಳೂರು ಸಿಟಿನೇ ಅಸುರಕ್ಷಿತ ಅಂತಲೂ ನೀವು ಹೇಳಬೇಕಾಗಿಲ್ಲ. ಅದು 43ನೇ ಒಂದು ಸ್ಥಾನವನ್ನು ಏನು ಭಾರತ ದೇಶದಲ್ಲಿ 1ನೇ ಸ್ಥಾನದಲ್ಲಿದೆ ಅಂತ ಒಂದು ಏನು ಸ್ಥಾನದಲ್ಲಿ ಇಡೀ ವರ್ಲ್ಡ್ ನಲ್ಲಿ ಆ ಸ್ಥಾನಕ್ಕೆ ಯಾವುದೇ ತರದಲ್ಲೂ ಈ ಒಂದು ಇನ್ಸಿಡೆಂಟ್ ಇಂದ ಕುಂದು ಕೊರತೆ ಏನು ಆಗೋದಿಲ್ಲ ಅಂತ ನನ್ನ ನಂಬಿಕೆ. ರೈಟ್ ಸರ್, ಥ್ಯಾಂಕ್ ಯು. ಎಸ್ ಮಧುಸೂದನ್ ಗೌಡ, ಇವತ್ತಿನ ಮೊನ್ನೆ ನಡೆದಂತಹ ಘಟನೆಗೂ ಮತ್ತು ಆರೋಪಿ ಬಂಧನ ಆಗಿದ್ದಾನೆ. ಏನು ಬೆಂಗಳೂರು ವಿಧಾನಸೌಧಕ್ಕೆ ಬಾಂಬ್ ಇಡ್ತೀನಿ ಅಂತ ಹೇಳಿದಂತ ಗಿರೀಶ್ ಮಠಣ್ಣ ಅವರು, ಮಲಂಗಾವ್ ಸ್ಫೋಟದ ರೂವಾರಿ ಪ್ರಜ್ಞಾ ಸಿಂಗ್ ಇವತ್ತು ಬಿಜೆಪಿಲಿ ಹುದ್ದೆಯಲ್ಲಿದ್ದಾರೆ. ಆದ್ರೆ ಈ ಆರೋಪಿ ಆ ತರದ ಆಕಾಂಕ್ಷೆ ಇಟ್ಕೊಂಡು ಏನು ಬಾಂಬ್ ಇಟ್ಟಿದ್ದಾನೆ ಅಂತ ಏನು ಕಾಣ್ತಿಲ್ಲ. ಅವನಿಗೆ ಒಂದು ಪ್ರಾಥಮಿಕ ವರದಿಯ ಪ್ರಕಾರ ಉದ್ಯೋಗದ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವನು ಬಾಂಬ್ ಇಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು, ಯಾವುದೇ ಧರ್ಮ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ಅವನು ಯಾವ ಮಾನಸಿಕವಾಗಿ ಮಾಡಿರ್ಲಿ ಇಲ್ಲ ಭಯೋತ್ಪಾದನೆಗೆ ಮಾಡಿ ತಪ್ಪೇ. ಆ ವಿಚಾರದಲ್ಲಿ ಯಾರು ಕೂಡ ಆರೋಪಿ ಪರವಾಗಿ ವಕಾಲತ್ತು ಪರವಾಗಿ ಮಾತಾಡೋದು ಇಲ್ಲ ವಿರುದ್ಧ ಮಾತಾಡೋದು ನಾವು ಸಂವಿಧಾನವಾಗಿ ಮಾತಾಡುವಂಥದ್ದು. ಆದ್ರೆ ಅವನಿಗೆ ಆ ಮಾನಸಿಕ ಅಂತ ಪ್ರೂವ್ ಮಾಡುವಂಥದ್ದು ಕೋರ್ಟ್ ಇದೆ, ಮತ್ತೆ ಆಸ್ಪತ್ರೆ ಇದೆ, ಅದನ್ನು ಪ್ರೂವ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾನೇ ಎಲ್ಲರೂ ಕೂಡ ಯಾರಿದ್ದೇವೆ ಇಲ್ಲಿ ಮಂಗಳೂರಿಗೆ ಒಳ್ಳೆ ಹೆಸರು ಬರಲಿ, ಒಂದು ವಾಣಿಜ್ಯ ನಗರ ಆಗ್ಲಿ, ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳು ಬರಲಿ, ಅನೇಕ ಇಲ್ಲಿ ಬಿಸ್ನೆಸ್ ಗಳು ಬರಲಿ, ಪ್ರವಾಸೋದ್ಯಮ ಇಲಾಖೆಗಳು ಇಂಪ್ರೂವ್ ಆಗಲಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದುಡಿಯೋಣ. ಅಲ್ಲಿ ಜಾತಿ ರಾಜಕಾರಣ, ಧರ್ಮ ರಾಜಕಾರಣ ಎಲ್ಲವೂ ಈ ಒಂದು ವ್ಯವಸ್ಥಿತಗಳು ಕಮ್ಮಿ ಆಗ್ತದೆ, ಮಂಗಳೂರಿಗೆ ಒಳ್ಳೆ ಹೆಸರು ಬರ್ತಂತ ನಾನು ಇಂಥ ಘಟನೆ ಮುಂದೆ ನಮ್ಮ ಈ ಜಿಲ್ಲೆಯಲ್ಲಿ ನಡೆಯದಿರಲಿ ಅಂತ ಪ್ರಾರ್ಥಿಸ್ತೋಣ. ಇದು ಈ ಘಟನೆಯನ್ನ ಅಷ್ಟು ಸುಲಭವಾಗಿ ಏನು ಆ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಅದನ್ನೊಂದು ಮೂಲೆಗುಪ್ಪು ಮಾಡೋದು ಬೇಡ. ಯಾಕೆಂದ್ರೆ ಇನ್ನು ಯಾರು ಈ ತರ ಮಾಡುವವರೆಗೂ ಇದೊಂದು ಸವಾಲಾಗಿರ್ಬೇಕು. ಆದ್ದರಿಂದ ಇದು ಸ್ಮಾರ್ಟ್ ಸಿಟಿಯಾಗಿ ಬೆಳೆಯುವಂಥದ್ದು, ಎಲ್ಲಾ ನಗರಾದ್ಯಂತ 2000-3000 ಚಿಲ್ಲರೆ ಕ್ಯಾಮರಾ ಹಾಕೊಂಡಿರುವಂತ ನಗರ ಇದು. ಮತ್ತೆ ಸಾರ್ ಹೇಳಿದಾಗೆ ಅಲ್ಲಿ ಕ್ಯಾಮರಾದ ಕೊರತೆ ನನ್ಗೆ ಕಾಣ್ತಾ ಇಲ್ಲ. ಒಳ್ಳೆ ಉದ್ಯೋಗಸ್ಥರು ಇರುವಂತದ್ದು, ಒಳ್ಳೆ ಪೊಲೀಸ್ ಅಧಿಕಾರಿಗಳಿರುವಂತ ನಗರ ಇದು. ಹಾಗೆ ನಗರ ಬೆಳೆಯಲಿ. ಇಂಡಸ್ಟ್ರಿಯಲ್ ಈಗ ತುಂಬಾ ಕಷ್ಟದಲ್ಲಿದೆ. ಆ ಇಂಡಸ್ಟ್ರಿಯಲ್ ಬೆಳಿಬೇಕಾದ್ರೆ ಕೇಂದ್ರ ಸರ್ಕಾರವೇ ಮನಸ್ಸು ಮಾಡಬೇಕು. ಆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಇಂತಹ ಯುವಕರು ಇನ್ನೂ ಹೆಚ್ಚುತ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಎಲ್ಲವನ್ನು ಚುಟುಕಾಗಿ ಒಂದು ದೇಶದ ಉನ್ನತಿಗಾಗಿ ಆ ಕೇಂದ್ರ ಸರ್ಕಾರ ಶ್ರಮಿಸಲಿ ಅನ್ನೋದು ನಮ್ಮ. ಓಕೆ ಸರ್, ಸರಿ, ಥ್ಯಾಂಕ್ ಯು. ಲಾಸ್ಟ್ ಕೊನೆಯದಾಗಿ ಎಲ್ಲರ ಮಾತನ್ನು ನಾನು ಬೆಂಬಲಿಸ್ತೇನೆ ಮತ್ತು ಸಹಮತಿಸ್ತೇನೆ. ನಾವು ಹೇಳೋದಿಷ್ಟೇ, ಧರ್ಮದ ಪಾಡಿಗಿರಲಿ, ಶಾಂತಿ ಮಂಗಳೂರಲ್ಲಿ ನೆಲೆಸಲಿ, ದೇಶದಲ್ಲಿ ಶಾಂತಿ ನೆಲೆಸಲಿ. ಯಾಕೆಂದ್ರೆ ನಾವು ಈ ದೇಶವನ್ನು ನಮ್ಮ ಮಕ್ಕಳಿಗೆ ಕೊಡುವಾಗ ಒಂಥರದ ಭಯಮುಕ್ತ ವಾತಾವರಣದಲ್ಲಿ ಮಕ್ಕಳು ಬದುಕಬೇಕೆಂಬುದು ಆಶೆ ಪಡುವವರು. ಯಾಕೆಂದ್ರೆ ನನ್ನ ತಂದೆ ಈ ದೇಶವನ್ನು ನಾನು ಕೊಡುವಾಗ ಈ ತರದ ದೇಶವನ್ನು ಕಟ್ಟಿಲ್ಲ. ನಾನು ನನ್ನ ಮಗುವಿಗೆ ಕೊಡುವಾಗ ನಾನು ಪಾಪದ ಹೊಣೆ ಹೊತ್ತು ದೇಶವನ್ನು ಕೊಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದ್ರಿಂದ ನಾವೆಲ್ಲ ಒಂದು ನಿರ್ಧಾರ ಮಾಡೋಣ, ಯಾವುದೇ ಧರ್ಮದವನಾಗಿರಲಿ, ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನಿರೋದು ಅಲ್ಲಿ ಭಯೋತ್ಪಾದನೆ, ಭಯ ಹುಟ್ಟಿಸುವಂತ ವಾತಾವರಣ ಈ ನಮ್ಮ ಮಂಗಳೂರಿಗೆ ಬೇಡ. ಇಲ್ಲಿ ಶಾಂತಿ ಪ್ರಿಯ ದೇಶ, ಶಿಸ್ತು, ಪ್ರಾಮಾಣಿಕತೆ ಎಲ್ಲವೂ ಇದೆ. ದಯವಿಟ್ಟು ರಾಜಕಾರಣಿಗಳ ಕೆಟ್ಟ ನಾಳಿಗೆಯ ಚಟಕ್ಕೆ ದಕ್ಷಿಣ ಕನ್ನಡ ಬಲಿಯಾಗುವುದು ಬೇಡ ಅಂತ ನಾನು ವಿನಂತಿಸ್ತೇನೆ. ಓಕೆ ಎಸ್ ಸರ್, ಥ್ಯಾಂಕ್ ಯು. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂತಹ ಮಂಗಳೂರಿನ ಏರ್ಪೋರ್ಟ್ ನಲ್ಲಿ ಪತ್ತೆಯಾಗಿರುವಂತಹ ಬಾಂಬ್ ಪ್ರಕರಣದ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ರೀತಿ ಆರೋಪಿ ಸಿಕ್ಕಿದ್ದಾರೆ, ಸರೆಂಡರ್ ಆಗಿದ್ದಾರೆ.
ಆರೋಪಿ ಮಾನಸಿಕ ಖಿನ್ನತೆಗೊಳಗಾಗಿರುವಂತಹ ವ್ಯಕ್ತಿ ಅನ್ನುವಂತಹ ಮಾತುಗಳು. ಆದ್ರೆ ಈಗ ಬಂದಿದ್ದಾರೆ ನಮ್ಮ ಮಂಗಳೂರಿಗೆ. ಯಾವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಬಾಂಬ್ ಇಟ್ಟು ಉಡಾಯಿಸಬೇಕು ಅಂತ ಅನ್ಕೊಂಡಿದ್ದ ಅದೇ ಏರ್ಪೋರ್ಟ್ ಮೂಲಕ ಬಂದಿದ್ದಾನೆ. ನಾಳೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಏನಾಗುತ್ತೆ, ಮಾನಸಿಕ ಖಿನ್ನತೆಗೊಳಗಾಗಿರುವಂತವನು ಅಥವಾ ಅವನ ಹಿಂದೆ ಯಾರಿದ್ದಾರೆ, ಯಾವ ಸಂಘಟನೆ ಇದೆ, ಏನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಏನು ಉದ್ದೇಶ ಮಾಡ್ತಾ ಇದ್ದಾರೆ, ಎಲ್ಲಾ ಸತ್ಯಾಸತ್ಯತೆ ಬಯಲು ಬರುತ್ತೆ, ಬರಲೇಬೇಕು ಅಂತ ಹೇಳ್ತಾ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣ ನಿವೃತ್ತ ನಿರ್ದೇಶಕರು MR ವಾಸುದೇವ್ ರಾವ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇ ರೀತಿ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಧರ್ಮೇಂದ್ರ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಸ್ಲಿಂ ಯೂತ್ ಲೀಗ್ ರಾಜ್ಯಾಧ್ಯಕ್ಷರು ಸಿದ್ದಿಕ್ ತಲಪಾಡಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. JDS ಮುಖಂಡರು ಮಧುಸೂದನ್ ಗೌಡ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ.